जयुराधमाधव कुञ्ज बिहारी जयुराधमाधव कुञ्ज बिहारी जगुकुपि जनवल्लभा गिरिवरदारी जय गोपी जनवल्लभा गिरिवरदारी यशोदानन्दन व्रज जनरञ्जन यशोदानन्दन व्रज जनरञ्जन यमुनातीरावनचारी यमुनातीरावनचारी जयो राधमाधव कुञ्ज बिहारी हरे कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिकान्त राधाकान्त नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमति भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेषशून्यवादि पाश्चात्यदेशतारिणि जयो श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द हरे कृष्णा कृष्ण कृष्ण हरे ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲಾಯ್ ಇಸ್ಕಾನ್ ದೇವಸ್ಥಾನ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತು ನಾವು ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೀವಿ. ಈ ಕೊನೆಯ ಅಧ್ಯಾಯ ಸ್ವಲ್ಪ ಎಲ್ಲ ಅಧ್ಯಾಯಗಳಿಗಿಂತ ಸ್ವಲ್ಪ ದೊಡ್ಡದಾಗೆ ಇರುತ್ತೆ. ಇವತ್ತೊಂದು 10 ನಿಮಿಷ ಹೆಚ್ಚು ತಗೊಳ್ಬೋದು ಅನ್ಸುತ್ತೆ. ಸಹಕರಿಸಿ ಎಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಭಗವಂತ ಇಡೀ ಭಗವದ್ಗೀತೆನ ಹೇಳಿ ಮುಗಿಸಿದಾಗಿದೆ. ಈ ಒಂದು ಕೊನೆಯ 18ನೇ ಅಧ್ಯಾಯದಲ್ಲಿ ಏನ್ ತಿಳಿಸ್ತಾ ಇದ್ದಾನೆ ಅಂದ್ರೆ, ಏನಂತ ಹೇಳ್ತಾರೆ ಅಂದ್ರೆ, ಒಳ್ಳೆ ಒಂದು ಟೀಚರ್ ಎಲ್ಲ ಪಾಠ ಆದ್ಮೇಲೆ ಕೊನೆಗೊಂದ್ಸತಿ ರಿವೈಸ್ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಗವಂತ ಇಡೀ ಒಂದು ಭಕ್ತಿ ಯೋಗ, ಕರ್ಮಯೋಗ ಮತ್ತೆ ಜ್ಞಾನ ಯೋಗದ ಬಗ್ಗೆ ಇಲ್ಲಿ ಒಂದ್ಸತಿ ಮತ್ತೆ ಪುನರಾವರ್ತನೆ ಮಾಡ್ತಿದ್ದಾನೆ. ಏನೆಲ್ಲ ವಿಷಯಗಳನ್ನ ಈಗ ಪುನರಾವರ್ತನೆ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಈ ಒಂದು ಅಧ್ಯಾಯವನ್ನ ಮೋಕ್ಷ ಸನ್ಯಾಸ ಯೋಗ ಅಂತ ಕರೀತಾರೆ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಮೊದಲನೇ ಒಂದು ಶ್ಲೋಕದಲ್ಲಿ ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಿದ್ದಾನೆ. ಅರ್ಜುನನ ಪ್ರಶ್ನೆ ಏನಂತ ನೋಡೋಣ. ಸನ್ಯಾಸಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಹರೇ ಕೃಷ್ಣ. ಅನ್ನೋದ್ರ ಅನುವಾದ ಓದಿ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕೃಷ್ಣನ ನಾನು ಕೇಶಿರಾಜನನ್ನ
ಸಾರಿ ರಾಕ್ಷಸರನ್ನ ಕೊಂದವನು ಅಂತ ಹೇಳಿ ಕರಿತಾ ಇದ್ದಾನೆ. ಕೇಶಿ ರಾಕ್ಷಸ ಅಂದ್ರೆ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಅದು ಕುದುರೆಯ ರೂಪದಲ್ಲಿದ್ದಂತಹ ಒಬ್ಬ ರಾಕ್ಷಸ. ಅಂದ್ರೆ ಇಲ್ಲಿ ಭಗವಂತನನ್ನ ಕೇಶಿ ನಿಶೂದನ ಅಂತ ಯಾಕೆ ಕರಿತಾ ಇದ್ದಾನೆ ಅಂತಂದ್ರೆ, ಅರ್ಜುನನ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಒಂದರ ನಂತರ ಇನ್ನೊಂದು ಬರ್ತಾನೆ ಇದೆ. ಆ ಒಂದು ಬರ್ತಾ ಇರುವಂತಹ ಒಂದು ಪ್ರಶ್ನೆಗಳು ಅವನಿಗೆ ಯಾವ ರೀತಿ ಇದೆ ಅಂತಂದ್ರೆ, ಕಂಸ ಕೃಷ್ಣನನ್ನ ಕೊಲ್ಲೋದಕ್ಕೆ ಕಳಿಸಿದಂತಹ ಒಂದು ರಾಕ್ಷಸರ ರೀತಿಯಲ್ಲಿ ಈ ಒಂದು ಪ್ರಶ್ನೆಗಳು ಸಂದೇಹಗಳು ಅವನಲ್ಲಿ ಮೂಡ್ತಾ ಇದೆ ಅನ್ನೋದಕ್ಕಾಗಿ ಅವುಗಳನ್ನ ಹೇಗೆ ರಾಕ್ಷಸರನ್ನ ಸಂಹಾರ ಮಾಡಿದ್ದೆ ಹಾಗೆ ನನ್ನ ಒಂದು ಈ ಒಂದು ಏನೆಲ್ಲ ಸಂದೇಹಗಳು ನನ್ನಲ್ಲಿ ಹುಟ್ಟುತ್ತಾ ಇದೆ, ಅವುಗಳನ್ನು ಕೂಡ ನೀನು ಬಗೆಹರಿಸು ಅಂತ ಹೇಳಿ ಭಗವಂತನನ್ನ ಕೇಳ್ತಾ ಇದ್ದಾನೆ. ಏನ್ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತಂದ್ರೆ, ತ್ಯಾಗ ಮತ್ತೆ ಸನ್ಯಾಸದ ಬಗ್ಗೆ ಕೇಳ್ತಾ ಇದ್ದಾನೆ. ಇದು ಯಾವ ಅಧ್ಯಾಯದಲ್ಲಿ ಬಂದಿತ್ತು ಅಂತ ನೆನಪಿದೆಯಾ? ತ್ಯಾಗ ಮತ್ತೆ ಸನ್ಯಾಸ ಮೋಕ್ಷ ಸನ್ಯಾಸ ಯೋಗ ಅಂತ 5ನೇ ಅಧ್ಯಾಯದಲ್ಲೂ ಬಂದಿತ್ತು, 3ನೇ ಅಧ್ಯಾಯದಲ್ಲೂ ಬಂದಿತ್ತು. ಈಗ ಅದೇ ವಿಚಾರವನ್ನ ಇಲ್ಲಿ ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ತ್ಯಾಗ ಮತ್ತೆ ಸನ್ಯಾಸಗಳ ಉದ್ದೇಶವನ್ನ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ. ತ್ಯಾಗ ಮತ್ತೆ ಸನ್ಯಾಸ ಅದರ ಉದ್ದೇಶ ಏನು ಅಂತ ಹೇಳಿ ಅರ್ಜುನನ ಪ್ರಶ್ನೆ. ಭಗವಾನ್ ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ಹರೇ ಕೃಷ್ಣ. ಯಾರತ್ರ ಓದಿ? ಓದ್ಲಾ ಮಾತಾಜಿ? ಹಾ ಮಾತಾಜಿ. ದೇವೋತ್ತಮ ಪರಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಭಗವಂತ ನೇರವಾಗಿ ಅವನ ವಿಚಾರವನ್ನ, ಅವನ ಒಂದು ಏನಂತ ಹೇಳ್ತಾರೆ ಅಭಿಪ್ರಾಯವನ್ನ ಹೇಳ್ತಿಲ್ಲ. ಅವನೀಗ ಯಾರು ಈ ಒಂದು ಮಹಾವಿದ್ವಾಂಸರಿದ್ದಾರೆ ಅವರ ರೆಫರೆನ್ಸ್ ಕೊಡ್ತಾ ಇದ್ದಾನೆ. ಅಂದ್ರೆ ವಿದ್ವಾಂಸರ ಒಂದು ಅವರ ಒಂದು ಏನು ಇದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅವರ ಪ್ರಕಾರ ಎಲ್ಲ ಕರ್ಮ ಫಲಗಳನ್ನ ಬಿಡೋದನ್ನ ತ್ಯಾಗ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಸನ್ಯಾಸ ಅಂದ್ರೆ ಏನು ಅಂತಂದ್ರೆ, ಕರ್ಮಗಳನ್ನ ತ್ಯಜಿಸುವುದು. ಅಂದ್ರೆ ಐಹಿಕ ಬಯಕೆ ಇರುವಂತಹ ಕರ್ಮಗಳು, ಅಂದ್ರೆ ಈಗ ನಾವು ಕಾಮ್ಯ ಕರ್ಮಗಳು, ಈ ಒಂದು ಬಯಕೆ ಅನ್ನುವಂಥದ್ದೇ ನಮ್ಮ ಬಂಧನಕ್ಕೆ ಕಾರಣ. ಅಂತಹ ಬಯಕೆಗಳು ಇರುವಂತಹ ಕಾರ್ಯಗಳು ಕಾಮ್ಯ ಕರ್ಮಗಳು ಅಂತ ಹೇಳ್ತಾರೆ. ಅಂತ ಕರ್ಮಗಳನ್ನ ಬಿಡೋದನ್ನೇ ಸನ್ಯಾಸ ಅಂತ ಇಲ್ಲಿ ವಿದ್ವಾಂಸರು ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಆ ಕರ್ಮ ಫಲಗಳನ್ನ ಬಿಟ್ಟು ಬಿಡೋದನ್ನ ತ್ಯಾಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮವನ್ನೇ ಬಿಟ್ರೆ ಅದು ಸನ್ಯಾಸ ಆಗತ್ತೆ, ಒಂದು ಕರ್ಮ ಸನ್ಯಾಸಿ ಅಂತ ಹೇಳ್ತಾರೆ. ಮತ್ತೆ ಆ ಕರ್ಮದ ಫಲಗಳನ್ನ ಕರ್ಮ ಮಾಡ್ತಾನೆ, ಅದರ ಫಲವನ್ನ ಬಿಡುವಂತದನ್ನ ಇಲ್ಲಿ ತ್ಯಾಗ ಅಂತ ಇಲ್ಲಿ ಕರೀತಾ ಇದ್ದಾನೆ. ತ್ಯಾಜ್ಯಂ ದೋಷವದ್ ಇತಿ ಏಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಕರ್ಮ ನಾತ್ಯಾಜ್ಯಂ ಇತಿ ಚಾಪರೇ. ಹರೇ ಕೃಷ್ಣ. ಎಲ್ಲ ಬಗೆಯ ಕಾವ್ಯಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸು ಬಿಡಲೇಬಾರದೆಂದು ಹೇಳುತ್ತಾರೆ. ಧನ್ಯವಾದಗಳು ಮಾತಾಜಿ. ಇಲ್ಲಿ ವಿದ್ವಾಂಸರ ಒಂದು ಮತವನ್ನ, ಅಂದ್ರೆ ಅವರ ಒಂದು ಅಭಿಪ್ರಾಯವನ್ನ ಭಗವಂತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ವಿದ್ವಾಂಸರ ಪ್ರಕಾರ ಎಲ್ಲ ಕಾಮ್ಯ ಕರ್ಮಗಳನ್ನ ಬಿಟ್ಟು ಬಿಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆದ್ರೆ ಕೆಲವು ಮಹಾಚಿಂತಕರು ಏನಂತ ಹೇಳ್ತಾ ಇದ್ದಾರೆ, ಎಲ್ಲಾ ಕಾಮ್ಯ ಕರ್ಮಗಳು ದೋಷಯುಕ್ತ ಅಂತ ಹೇಳಿ ಬಿಟ್ಟು ಬಿಡೋದು ವಿದ್ವಾಂಸರ ಅಭಿಪ್ರಾಯ ಆಗಿದ್ರು ಕೂಡ, ಕೆಲವರು ಹೇಳ್ತಾರೆ ಯಜ್ಞ ದಾನ ತಪಸ್ಸನ್ನ ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ಈ ಮೂರನ್ನ ಮಾತ್ರ ಬಿಡಲೇಬಾರದು ಅಂತ. ಯಜ್ಞ ದಾನ ತಪಸ್ಸು ಅನ್ನುವಂಥದ್ದು ಎಂತಹ ಮಹಾನ್ ವ್ಯಕ್ತಿಯಾಗಿದ್ರು ಕೂಡ ಅವನಲ್ಲಿ ಇನ್ನಷ್ಟು ಅವನನ್ನ ಪರಿಶುದ್ಧಗೊಳಿಸುವಂತಹ ಒಂದು ವಿಚಾರಗಳು, ಅದನ್ನ ಈ ಒಂದು ಗೃಹಸ್ಥರು ಹೆಚ್ಚಾಗಿ ಹೇಳ್ತಾರೆ. ಯಜ್ಞ ದಾನ ತಪಸ್ಸನ್ನ ಅವರು ಮಾಡ್ಲೇಬೇಕು ಅಂತ. ಯಜ್ಞ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಆ ದ್ರವ್ಯ ಯಜ್ಞವನ್ನ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಯಾವ ಯಜ್ಞವನ್ನ ಹೇಳ್ತಾರೆ ಕಲಿಯುಗಕ್ಕೆ? ಜಪಯಜ್ಞ. ಜಪಯಜ್ಞವನ್ನ ಮಾಡ್ಬೇಕು ಅಂತ. ದಾನ ಅಂತಂದ್ರೆ, ಈಗ ಈ ಯಜ್ಞ ದಾನ ತಪಸ್ಸು ಅದನ್ನ ಯಾಕೆ ಬಿಡಬಾರ್ದು ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಈಗ ಅದನ್ನೇ ಹೇಳ್ತಾ ಇದ್ದಾರೆ, ದಾನ ಕೊಡುವುದು ಮತ್ತೆ ತಪಸ್ಸನ್ನ ಆಚರಣೆ ಮಾಡುವುದು, ಇದನ್ನ ಯಾವತ್ತೂ ನಾವು ಕೈ ಬಿಡಬಾರ್ದು ಅಂತ. ಯಜ್ಞದಾನ ತಪಕರ್ಮ ನಾತ್ಯಾಜ್ಯಂ ಕರ್ಮಮೇವ ತದ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಹರೇ ಕೃಷ್ಣ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಮ್ಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ
4 ರೀತಿಯ ಕಷ್ಟಗಳನ್ನ ನಾವು ನೋಡ್ತೀವಿ. ಅಂದ್ರೆ ಜನ್ಮ, ಮೃತ್ಯು, ಜರಾ, ವ್ಯಾಧಿ ಎನ್ನುವಂತಹ ಚಕ್ರದಲ್ಲಿ ನಾವು ಬಿದ್ದಿದ್ದೀವಿ ಅಂತ. ಅಂದ್ರೆ ಮತ್ತೆ ಹುಟ್ಟುವುದು ಮತ್ತೆ ಸಾಯುವುದು. ಹುಟ್ಟಿ ಸಾಯುವ ಈ ಒಂದು ಬದುಕಿನಲ್ಲಿ ಏನಂತ ಹೇಳ್ತಾರೆ, ಜನ್ಮ, ಮೃತ್ಯು, ಜರಾ, ವ್ಯಾಧಿ. ಜರಾ ಅಂತಂದ್ರೆ ವಯಸ್ಸಾಗುವಂಥದ್ದು, ಅಂದ್ರೆ ಕ್ಷೀಣಿಸುವಂಥದ್ದು ನಮ್ಮ ದೇಹ. ನಂತರ ಈ ಕಾಯಿಲೆಗಳಲ್ಲಿ ಬಾಧೆಗಳನ್ನ ಅನುಭವಿಸುವಂಥದ್ದು. ಈ 4 ಸದಾ ದುಃಖ, ನಿಜವಾದ ದುಃಖ ಈ ಭೂಮಿ ಮೇಲೆ ಇರುವಂಥದ್ದು. ಅದರ ಜೊತೆಗೆ ಇನ್ನು 3 ಕ್ಲೇಶಗಳು ಬರುತ್ತೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ, ಆದಿದೈವಿಕ ಮತ್ತೆ ಆಮ್, ಆಧ್ಯಾತ್ಮಿಕ, ಆದಿದೈವಿಕ ಮತ್ತೆ ಆದಿಭೌತಿಕ ಕ್ಲೇಶಗಳು ಅಂತ. ಈ ಆಧ್ಯಾತ್ಮಿಕ ಕ್ಲೇಶಗಳು ಅಂತಂದ್ರೆ ದೇವತೆಗಳು ನಮ್ಮ ಮೇಲೆ ಅವರಿಗೆ ಸಿಟ್ಟಾದಾಗ ಕೊಡುವಂತಹ ಈ ಒಂದು ಪ್ರಕೃತಿ ವಿಕೋಪಗಳು ಅಂತ ಕರೀತಾರೆ. ಆದಿ ಭೌತಿಕ ಕ್ಲೇಶಗಳು ಅಂತಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಆಮ್, ಕಾಯಿಲೆಗಳು. ಸಾರಿ, ಹರೇ ಕೃಷ್ಣ. ಆದಿದೈವಿಕ ಅಂತಂದ್ರೆ ಅದು ಇತರ ದೇವತೆಗಳಿಂದ ಬರುವಂತದ್ದು. ಆಧ್ಯಾತ್ಮಿಕ ಅಂದ್ರೆ ದೇಹದಲ್ಲಿ ಉತ್ಪತ್ತಿ ಆಗುವಂಥದ್ದು. ಆದಿ ಭೌತಿಕ ಅಂತಂದ್ರೆ ಇತರ ಜೀವಿಗಳಿಂದ ಬರುವಂಥದ್ದು. ಈ ರೀತಿ 3 ರೀತಿಯ ಕ್ಲೇಶಗಳು ಬರುತ್ತೆ ಅಂತ ಹೇಳ್ತಾರೆ. ಯಾವುದೆಲ್ಲ ಆಮ್ ಆದಿ ದೈವಿಕ ಕ್ಲೇಶಗಳಿದೆ, ಅಂದ್ರೆ ದೇವತೆಗಳಿಂದ ಬರುತ್ತೆ, ಆ ಒಂದು ಕ್ಲೇಶಗಳಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಯಜ್ಞವನ್ನ ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಯಜ್ಞವನ್ನ ಆಚರಣೆ ಮಾಡೋದ್ರಿಂದ ಯಜ್ಞ ಪುರುಷ ಭಗವಂತ ಸಂತೃಪ್ತನಾಗ್ತಾನೆ, ಅವನ ಮೂಲಕ ಎಲ್ಲ ದೇವತೆಗಳು ಸಂತೃಪ್ತರಾಗ್ತಾರೆ. ಆ ಯಜ್ಞ ಚಕ್ರವನ್ನ ನಾವು ನೋಡಿದೀವಿ, ಹೇಗೆ ಭಗವಂತನ ಒಂದು ಕೃಪೆಯಿಂದ ದೇವತೆಗಳು ಸಂತೃಪ್ತರಾಗಿ ನಮ್ಗೆ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನು ಒದಗಿಸ್ತಾರೆ ಅನ್ನುವಂಥದ್ದು. ನಂತರ ಬರುವಂತದ್ದು ಆದಿಭೌತಿಕ ಕ್ಲೇಶಗಳು ಅಂತಂದ್ರೆ ಇತರ ಜೀವಿಗಳಿಂದ ನಮಗೆ ಬರುವಂತ ತೊಂದರೆಗಳು. ಆಗ ನಾವು ಬೇರೆ ಇನ್ನೊಂದು ಆ ಒಳ್ಳೆಯ ಕಾರಣಕ್ಕಾಗಿ ದಾನಗಳನ್ನ ನೀಡಿದಾಗ ಏನಾಗುತ್ತೆ, ಆ ಒಂದು ದಾನಗಳು ಮಾಡುವುದರಿಂದ ನಮ್ಮಲ್ಲಿ ಬರುವಂತಹ ಈ ರೀತಿ ಅಧಿಭೌತಿಕ ಕ್ಲೇಶಗಳನ್ನ ನಾವು ನಿವಾರಣೆ ಮಾಡ್ಕೋತೀವಿ. ನಂತರ ಆಧ್ಯಾತ್ಮಿಕ ಕ್ಲೇಶಗಳು ಅಂದ್ರೆ ನಮ್ಮ ದೇಹದಲ್ಲಿ ಮತ್ತೆ ಮನಸ್ಸಿನಲ್ಲಿ ಬರುವಂತಹ ಕಾಯಿಲೆಗಳು. ಅದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ತಪಸ್ಸನ್ನ ಆಚರಣೆ ಮಾಡಬೇಕು. ತಪಸ್ಸು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಮತ್ತೆ ಆತ್ಮದಲ್ಲಿ ಮನಸ್ಸಿನ ಮೇಲೆ ಆಗುವಂತಹ ಅನಾರೋಗ್ಯಗಳು ಅದು ಹೋಗುತ್ತೆ. ಆ ಕಾರಣದಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಒಂದು ಯಜ್ಞದಾನ ತಪಸ್ಸು ಅನ್ನುವಂಥದ್ದು ಮಹಾತ್ಮರನ್ನು ಕೂಡ ಪರಿಶುದ್ಧಗೊಳಿಸುತ್ತೆ ಅಂತ ಇಲ್ಲಿ ಒಂದು ಚಿತ್ರಣ ಕೊಟ್ಟಿದ್ದಾರೆ. ಇದು ದಕ್ಷನ ಒಂದು ಯಜ್ಞ. ದಕ್ಷ ಅವನೇನ್ ಮಾಡ್ತಾನೆ, ಯಜ್ಞವನ್ನ ಆಚರಣೆ ಮಾಡ್ಬೇಕಾದ್ರೆ ಅವನು ಶಿವನಿಗೆ ಅಪಚಾರ ಮಾಡ್ತಾನೆ. ಆ ಒಂದು ಕೋಪದಿಂದ ಸತಿ ಅಂದ್ರೆ ಶಿವನ ಹೆಂಡತಿ ಪಾರ್ವತಿ ಆ ಒಂದು ಯಜ್ಞ ಕುಂಡದಲ್ಲಿ ತನ್ನ ದೇಹತ್ಯಾಗ ಮಾಡ್ತಾಳೆ. ನಂತರ ಆ ಒಂದು ಯಜ್ಞ ಅದು ಅಲ್ಲಿಗೆ ನಿಲ್ಲುತ್ತೆ. ಶಿವ ಕೋಪಗೊಂಡು ದಕ್ಷನ ತಲೆಯನ್ನು ಕತ್ತರಿಸ್ತಾನೆ. ನಂತರ ಆ ಯಜ್ಞ ಅದು ಪರಿಪೂರ್ಣ ಆಗ್ಬೇಕು. ಆ ಕಾರಣದಿಂದ ಶಿವ ದಕ್ಷನಿಗೆ ಒಂದು ಆಡು ಅಂದ್ರೆ ಅದು ಮೇಕೆಯ ತಲೆಯನ್ನ ಅವನಿಗೆ ಇಟ್ಟು ಆ ಒಂದು ಯಜ್ಞವನ್ನು ಪರಿಪೂರ್ಣಗೊಳಿಸ್ತಾರೆ. ಒಂದು ಯಜ್ಞದ ಮಹತ್ವವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಎಂತಹ ದಕ್ಷ ಅಂತಂದ್ರೆ ಅವನು ಎಕ್ಸ್ಪರ್ಟ್ ಅಂತ, ಅಂದ್ರೆ ಅಂತಹ ವ್ಯಕ್ತಿಯನ್ನು ಕೂಡ ದೋಷಗಳಿರುತ್ತೆ, ಅವನ ದೋಷಗಳನ್ನು ಕೂಡ ಯಜ್ಞ ಮಾಡುವ ಮೂಲಕ ನಾವು ನಿವಾರಿಸ್ಕೊಳ್ಬಹುದು. ಆ ಕಾರಣದಿಂದ ಯಜ್ಞದಾನ ತಪಸ್ಸನ್ನ ಮಹಾತ್ಮರು ಕೂಡ ಅದನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏತಾನಿ ಅಪಿತು ಕರ್ಮಾಣಿ ಸಂಗಂ ತ್ಯಕ್ವಾ ಫಲಾನಿ ಚ ಕರ್ತವ್ಯನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ. ಪ್ರಾರ್ಥನೆ ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಧನ್ಯವಾದಗಳು ಮಾತಾಜಿ. ಈಗ ಭಗವಂತ ತನ್ನ ಒಂದು ನೇರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾನೆ. ಇಲ್ಲಿವರೆಗೂ ಮಹಾವಿದ್ವಾಂಸರ ಒಂದು ಅಭಿಪ್ರಾಯಗಳನ್ನ ಹೇಳ್ತಿದ್ದ, ಈಗ ಸ್ವತಃ ಭಗವಂತನೇ ಅವನ ಅಭಿಪ್ರಾಯವನ್ನ ಹೇಳ್ತಿದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಕರ್ಮಗಳನ್ನ ತ್ಯಜಿಸಬಾರದು. ಎಲ್ಲಾ ಕರ್ಮಗಳನ್ನು ನಾವು ಮಾಡ್ಲೇಬೇಕು, ಕರ್ತವ್ಯ ದೃಷ್ಟಿಯಿಂದ ಮಾಡ್ಬೇಕು. ಕರ್ಮವನ್ನ ಮಾಡದೆ ಹೋದ್ರೆ ಏನಾಗುತ್ತೆ, ಕರ್ತವ್ಯ ಲೋಪ ಆಗುತ್ತೆ. ಆ ಕಾರಣದಿಂದ ನಾವು ಕರ್ಮವನ್ನ ಮಾಡ್ಬೇಕು, ಆದ್ರೆ ಅದರ ಫಲದ ಮೇಲೆ ಆಸೆಯನ್ನ ಇಟ್ಕೋಬಾರ್ದು. ಅದನ್ನ ನಮ್ಮ ಕರ್ತವ್ಯ ಅಂತ ಹೇಳಿ ಮಾತ್ರ ಮಾಡ್ಬೇಕು. ಅಂದ್ರೆ ನಮಗೆ ಪ್ರತಿಯೊಂದು ವರ್ಣಾಶ್ರಮ ಧರ್ಮಕ್ಕೆ ಅದರದೇ ಆದಂತಹ ಒಂದು ಕರ್ತವ್ಯಗಳು ಇರುತ್ತೆ, ಅವರಿಗೆ ಆದಂತಹ ಒಂದು ಕಾರ್ಯಗಳು ಇರುತ್ತೆ. ಅದನ್ನ ನಾವು ಕರ್ತವ್ಯ ದೃಷ್ಟಿಯಿಂದ ಮಾಡಬೇಕು. ನಂತರ ಫಲದಲ್ಲಿ ಆಸಕ್ತಿ ಇಟ್ಕೊಳ್ದಿರ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಫಲದಲ್ಲಿ ಆಸಕ್ತಿ ಇಟ್ಕೊಂಡ್ರೆ ಏನಾಗುತ್ತೆ, ಬಂಧನಕ್ಕೆ ಕಾರಣ ಆಗುತ್ತೆ. ಆ ಫಲವನ್ನ ನಾವು ತ್ಯಾಗ ಮಾಡಿದಾಗ ಏನಾಗುತ್ತೆ, ಆ ಒಂದು ಕರ್ಮಲೋಪ, ನಾವು ಕರ್ಮಲೋಪ ಮಾಡಿದ ಒಂದು ದೋಷನೂ ನಮ್ಗಿರೋದಿಲ್ಲ, ಮತ್ತೆ ಫಲದಿಂದ ಆಸಕ್ತಿ ಇಟ್ಕೊಳ್ದೇ ಇರೋದ್ರಿಂದ ನಮ್ಗೆ ಬಂಧನ ಅನ್ನೋದು ಇರೋದಿಲ್ಲ. ಅದನ್ನ ಯಾವ ರೀತಿ ಒಂದು ಉದಾಹರಣೆ ಕೊಡ್ತಾರೆ ಅಂದ್ರೆ, ಒಂದು ಹಲಸಿನ ಹಣ್ಣನ್ನ ನಾವು ತಿನ್ಬೇಕು ಅಂತಂದ್ರೆ ಅದನ್ನ ಕತ್ತರಿಸಿದಾಗ ಅದು ಅಂಟು ನಮ್ಗೆ ಕೈಗೆ ಮತ್ತೆ ಆ ಒಂದು ಚಾಕುವಿಗೆ ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ. ಅದರಿಂದ ತಪ್ಪಿಸ್ಕೊಳಕ್ ಏನ್ ಮಾಡ್ತೀವಿ, ಎಣ್ಣೆ ಹಚ್ಕೋತೀವಿ. ಎಣ್ಣೆ ಹಚ್ಕೋತೀವಿ.
ಅದೇ ರೀತಿಯಲ್ಲಿ ನಾವು ಮಾಡುವಂತಹ ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಿಸಿದಾಗ ಏನಾಗುತ್ತೆ, ಆ ಒಂದು ಕರ್ಮ ಫಲವನ್ನ ನಾವು ಭಗವಂತನಿಗೆ ಅರ್ಪಿಸುವ ಮೂಲಕ ನಮ್ಮಲ್ಲಿ ಆ ಬಯಕೆ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ, ಅದರ ಫಲದ ಮೇಲೆ ಆಸಕ್ತಿನ ನಾವು ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಬಂಧನ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಭಕ್ತಿ ಕಾರ್ಯಗಳನ್ನ ಮಾಡಬೇಕು ಅಂತ, ಯಾವುದೇ ಕೆಲಸವನ್ನು ಮಾಡುವಾಗ್ಲೂ ಕೂಡ ಭಗವಂತನನ್ನ ಕೇಂದ್ರೀಕರಿಸಿ ಮಾಡಿದಾಗ ನಮಗೆ ಅಲ್ಲಿ ದೋಷ ಅನ್ನುವಂಥದ್ದು ಇರೋದಿಲ್ಲ ಅಂತ. ಈಗ ನಿಗದಿತ ಕರ್ತವ್ಯಗಳು ಅಂದ್ರೆ ಭಕ್ತಿ ಕಾರ್ಯಗಳಿರ್ಬೋದು, ಅಥವಾ ಆಯಾ ಒಂದು ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿರ್ಬೋದು. ಅದನ್ನ ಯಾವ ಗುಣದಲ್ಲಿ ಇರುವಂತವ್ರು ಯಾವ ರೀತಿ ಅಂದ್ರೆ ಅವರು ಸ್ವೀಕಾರ ಮಾಡ್ತಾರೆ, ಮತ್ತೆ ಅದನ್ನ ಯಾವ ರೀತಿ ಅವ್ರು ಮಾಡ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ತಮೋ ಗುಣದಲ್ಲಿ ಇರುವಂತವ್ರು ಅವರು ಸದಾ ಭ್ರಮೆಯಲ್ಲಿ ಇರ್ತಾರೆ. ತಮೋ ಗುಣದ ಒಂದು ಆಮ್ ಸ್ವಭಾವವನ್ನ ನಾವು ನೋಡಿದ್ದೀವಿ. ಅವರು ಯಾವಾಗ್ಲೂ ಏನ್ ಮಾಡ್ತಾರೆ, ನಿದ್ರೆ, ಆಲಸ್ಯ, ಭ್ರಮೆ ಇಂತಹ ಒಂದು ಮನಸ್ಥಿತಿಯಲ್ಲಿ ಇರುತ್ತಾರೆ. ಆದ ಕಾರಣ ಅವರು ಸೋಮಾರಿಗಳಾದ ಕಾರಣ ಅವರಿಗೆ ಕೊಟ್ಟಂತ ಕರ್ತವ್ಯಗಳನ್ನು ಅವರು ಸರಿಯಾದ ರೀತಿ ಪರಿಪೂರ್ಣವಾಗಿ ಅವರು ಮಾಡೋದಿಲ್ಲ ಅಂತ. ರಜೋಗುಣದಲ್ಲಿ ಇರುವಂತವ್ರು ಏನ್ ಮಾಡ್ತಾರೆ, ಅವರು ಕಷ್ಟ ಕರ್ತವ್ಯಗಳು ಅಥವಾ ಭಯ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಸದಾ ಅವರು ಆಸೆಗಳು ಹೆಚ್ಚು ಆಸೆಗಳಿರುವ ಕಾರಣ ಅವರಿಗೆ ಹೇಳಿದಂತ ಕರ್ತವ್ಯವನ್ನ ಅವರು ಅಂದ್ರೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರೇನ್ ಮಾಡ್ತಾರೆ, ಅವರ ಬಯಕೆಗಳು ಇರುತ್ತೆ ಅದನ್ನ ಈಡೇರಿಸ್ಕೊಳ್ಳೋದ್ರಲ್ಲಿ ಸದಾ ತೊಡಗಿರ್ತಾರೆ. ಅಂದ್ರೆ ಅವರನ್ನ ಈ ಒಂದು ಭಗವದ್ಗೀತೆ ತರಗತಿಗೆ ಬನ್ನಿ ಅಂತಂದ್ರೆ ಅವ್ರು ಏನಂತ ಹೇಳ್ತಾರೆ, ನಮ್ಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಸಮಯ ಇಲ್ಲದ ಹಾಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವರು ಸದಾ ಆ ಕಾರ್ಯದಲ್ಲಿ ಅಂದ್ರೆ ಅವರದೇ ಆದಂತಹ ಒಂದು ಕಾಮ್ಯ ಕರ್ಮಗಳಲ್ಲಿ ಅವರು ಇರ್ತಾರೆ. ಆದ ಕಾರಣ ಅವರಿಗೆ ಕೊಟ್ಟಂತಹ ಭಕ್ತಿ ಕಾರ್ಯ ಅಥವಾ ನಿಗದಿತ ಕರ್ತವ್ಯಗಳನ್ನ ಅವರು ಪರಿಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ. ಸತ್ವಗುಣದಲ್ಲಿ ಇರುವಂತವ್ರು ಅವ್ರು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಅವರಿಗೆ ನಿಗದಿತ ಕರ್ತವ್ಯಗಳು ಅಂದ್ರೆ ಪೂರ್ಣ ಜ್ಞಾನವನ್ನ ಹೊಂದಿರ್ತಾರೆ. ಆದ ಕಾರಣ ಅವರಿಗೆ ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಎಷ್ಟು ಮಾಡ್ಬೇಕು, ಎಷ್ಟು ಅಂದ್ರೆ ಎಲ್ಲಿವರೆಗೂ ಮಾಡ್ಬೇಕು ಅನ್ನೋದು ತಿಳಿದಿರುತ್ತೆ. ಆ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಕೊಟ್ಟಂತಹ ಒಂದು ನಿಗದಿತ ಕರ್ತವ್ಯಗಳು ಅಥವಾ ಭಕ್ತಿ ಕಾರ್ಯಗಳನ್ನ ಅವರು ಕರ್ತವ್ಯ ದೃಷ್ಟಿಯಿಂದ ಅದನ್ನ ಅವರು ಪರಿಪೂರ್ಣವಾಗಿ ಮಾಡ್ತಾರೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಪಂಚೈತಾನಿ ಮಹಾಬಾಹು ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತಾ ಕಾರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲಾ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. 15 ಹೇಳಿ ಮಾತಾಜಿ. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಗಳ 5 ಅಂಶಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕಂದ್ರೆ ನಾವೇನ್ ಅನ್ಕೋತೀವಿ, ಈ ಕೆಲಸ ನಾನೇ ಮಾಡಿದ್ದು ಅಂತ ತುಂಬಾ ಅಹಂಕಾರದಿಂದ ನಾವು ಹೇಳ್ಕೋತೀವಿ. ಇದು ನಾನ್ ಮಾಡಿದ್ದು, ಇದು ನನ್ನಿಂದ ಆದದ್ದು, ನೋಡು ನಾನು ಎಷ್ಟು ಸರಿಯಾದ ರೀತಿಯಲ್ಲಿ ಅದು ಮಾಡಿದ್ದೀನಿ ಅಂತ ಹೇಳ್ತೀವಿ. ಆದ್ರೆ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಾವೊಬ್ಬರೇ ಕಾರಣ ಅಲ್ಲ, ಅದಕ್ಕೆ 5 ಕಾರಣಗಳಿದೆ ಅನ್ನೋದನ್ನಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಒಂದು ಕರ್ಮಸ್ಥಳ, ಯಾವ್ದಾದ್ರು ಒಂದು ಕಾರ್ಯ ಅದು ಪರಿಪೂರ್ಣವಾಗಿ ಆಗ್ಬೇಕಂದ್ರೆ ಅದನ್ನ ಮಾಡೋದಕ್ಕೆ ಒಂದು ಸ್ಥಳ, ಜಾಗ ಬೇಕು. ನಂತರ ಕರ್ತ, ಅದನ್ನ ಮಾಡುವಂತಹ ವ್ಯಕ್ತಿಯಲ್ಲಿರ್ಬೇಕು. ಮತ್ತೆ ಮಾಡೋದಕ್ಕೆ ಅವನ ಹತ್ರ ಇಂದ್ರಿಯಗಳು ಕೂಡ ಇರಬೇಕು. ಇಂದ್ರಿಯಗಳು ಮಾತ್ರ ಇದ್ರೆ ಸಾಲದು, ವಿವಿಧ ಪ್ರಯತ್ನಗಳು, ಅವನು ಪ್ರಯತ್ನ ಕೂಡ ಪಡಬೇಕು. ಕೊನೆಯದಾಗಿ ಅಲ್ಲಿ ಪರಮಾತ್ಮನ ಒಂದು ಮುಂಡಪ್ಪ ಪೂಜಾರಿ ಪ್ರಭುಜಿ, ನಿಮ್ದು ಮ್ಯೂಟ್ ಇಟ್ಕೊಳ್ಳಿ, ತುಂಬಾ ಡಿಸ್ಟರ್ಬ್ ಆಗ್ತಿದೆ. ಕೊನೆಯದಾಗಿ ಏನಂತ ಹೇಳ್ತಾ ಇದಾರೆ, ಪರಮಾತ್ಮನ ಆಶೀರ್ವಾದ ಕೂಡ ಇರಬೇಕು ಅಂತ. ಇಲ್ಲಿ ಕರ್ಮಸ್ಥಳವನ್ನ ದೇಹ ಅಂತ ಹೇಳಿದ್ರೆ ಆ ಒಂದು ಕರ್ತ ಆತ್ಮ. ನಂತರ ಬರೀ ದೇಹ ಇದ್ರೆ ಸಾಲದು, ಆ ದೇಹದಲ್ಲಿ ಆತ್ಮ ಇದ್ದಾಗ್ಲೇ ಆ ಒಂದು ದೇಹಕ್ಕೆ ಚೈತನ್ಯ ಇರುವಂತದ್ದು. ಚೈತನ್ಯ ಇದ್ದು ದೇಹ ಇದ್ದು ಅಂದ್ರೆ ದೇಹದಲ್ಲಿ ಇಂದ್ರಿಯಗಳು ಕೆಲಸ ಮಾಡಿಲ್ಲ ಅಂತಂದ್ರೆ ಮತ್ತೆ ಅದು ಕೂಡ ವ್ಯರ್ಥ ಆಗುತ್ತೆ. ಇಂದ್ರಿಯಗಳು ಇದ್ದು ಮತ್ತೆ ಆ ಕಾರ್ಯ ಆಗ್ಬೇಕು ಅಂತಂದ್ರೆ ಆ ಇಂದ್ರಿಯಗಳ ಮೂಲಕ ನಾವು ಪ್ರಯತ್ನ ಕೂಡ ಪಡ್ಬೇಕು. ಎಲ್ಲ ನಾವು ಪ್ರಯತ್ನ ಪಟ್ಟು ಆ ನಂತರ ಕೂಡ ಭಗವಂತನ ಆಶೀರ್ವಾದ ಇಲ್ಲ ಅಂತಂದ್ರೆ ಆ ಕಾರ್ಯ ಅದು ಪರಿಪೂರ್ಣ ಆಗೋದಿಲ್ಲ ಅಂತ ಇಲ್ಲಿ
ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನಾವು ಅನ್ಕೊಂಡಿದ್ದೆಲ್ಲ ನಾವು ಮಾಡಕ್ಕಾಗತ್ತೆ. ನಾವ್ ಏನಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೆ ನಮ್ಮ ಒಂದು ಕಾ ಕೆಲಸ ಅದು ಪರಿಪೂರ್ಣ ಆಗುತ್ತೆ ಅಂತ. ಆದ್ರೆ ವಾಸ್ತವದಲ್ಲಿ ಪ್ರತಿಯೊಂದು ಕೆಲಸ ಅದು ಪರಿಪೂರ್ಣ ಆಗ್ಬೇಕು ಅಂತಂದ್ರೆ ಅಲ್ಲಿ ಪರಮಾತ್ಮನ ಅನುಮತಿ ಇರಬೇಕು. ಪರಮಾತ್ಮನ ಅನುಮತಿ ಇಲ್ಲ ಅಂತಂದ್ರೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಕೆಲಸ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ 5 ಅಂಶಗಳು ಒಂದು ಕೆಲಸ ಆಗೋದಕ್ಕೆ ಬೇಕಾಗಿರುವಂತಹ ಮುಖ್ಯ ಕಾರಣಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ವಿ ಒಂದು ಸ್ಥಳ, ಕಾರ್ಯಕ್ಷೇತ್ರ, ಮತ್ತೆ ಅಲ್ಲಿ ಕೆಲಸ ಮಾಡೋದಕ್ಕೆ ಕರ್ತ ವ್ಯಕ್ತಿಗಳು, ನಂತರ ವಿವಿಧ ಇಂದ್ರಿಯಗಳನ್ನ ಇಲ್ಲಿ ಅದಕ್ಕೆ ಬೇಕಾಗಿರುವಂತಹ ಉಪಕರಣಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಥಳ ಇದೆ, ಮಾಡೋ ವ್ಯಕ್ತಿ ಇದ್ದಾನೆ, ಉಪಕರಣಗಳು ಇದೆ, ಮತ್ತೆ ಆ ಒಂದು ಪ್ರಯತ್ನ ಕೂಡ ಪಡ್ಬೇಕು. ಆ ವ್ಯಕ್ತಿ ಅದು ಸ್ಥಳ ಇಟ್ಕೊಂಡು ಉಪಕರಣಗಳನ್ನ ಇಟ್ಕೊಂಡು ಅವ್ನು ಕೆಲಸ ಮಾಡಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ. ಅವ್ನು ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ಟ ಆದ್ಮೇಲೂ ಕೂಡ ಭಗವಂತನ ಒಂದು ಆಶೀರ್ವಾದ ಇಲ್ಲ ಅಂತಂದ್ರೆ ಅದು ಈಡೇರೋದಿಲ್ಲ ಅಂತ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಈ ಅನುಭವಕ್ಕೆ ಬಂದಿರುತ್ತೆ. ಅಂದ್ರೆ ತುಂಬಾ ಹಣ ಇರುತ್ತೆ, ಅಂದ್ರೆ ಜಾಗನೂ ಇರುತ್ತೆ, ಅಲ್ಲಿ ಏನಾದ್ರೂ ಒಂದು ಕಟ್ಟಡ ಮಾಡುವ ಒಂದು ಇಚ್ಛೆ ಕೂಡ ಇರುತ್ತೆ. ಆದ್ರೆ ಎಷ್ಟೋ ವರ್ಷಗಳಿಂದ ಅದು ಪರಿಪೂರ್ಣ ಆಗೋದೇ ಇಲ್ಲ. ಅಂದ್ರೆ ಯಾಕೆ ಅಂದ್ರೆ ಭಗವಂತನ ಒಂದು ಆಶೀರ್ವಾದ ಕೂಡ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ. ತತ್ರೈವಂ ಸತಿ ಕರ್ತಾರಂ ಆತ್ಮನಂ ಕೇವಲಂ ತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾನ್ ನ ಸಾ ಪಶ್ಯತಿ ದುರ್ಮತಿ. ಹರೇ ಕೃಷ್ಣ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈ 5 ಅಂಶಗಳು ಇದೆ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ. ಅದೇ ಯಾರು ದಡ್ಡ ಅಂದ್ರೆ ಮೂಢ ಅಂತ ಹೇಳ್ತಾರೆ, ಬುದ್ಧಿವಂತ ಅಲ್ಲ ಅಂತ, ಅಂತವ್ನ ಏನ್ ಅನ್ಕೋತಾನೆ, ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಯಾವ್ದೋ ಒಂದು ಕೆಲಸ ಆಗಿದೆ ಅಂದ್ರೆ ಅದು ನನ್ನಿಂದಲೇ ಆಗಿದೆ ಅಂತ ಹೇಳ್ತಾನೆ. ಅಂತ ಆ ರೀತಿ ಯಾರು ಹೇಳ್ತಾ ಇದ್ದಾನೆ ಅಂತವರಿಗೆ ಈ ಒಂದು ವಾಸ್ತವ ಸ್ಥಿತಿ, ಅದರ ಒಂದು ಜ್ಞಾನ ಅವನಿಗಿಲ್ಲ. ಈ ಒಂದು 5 ಕಾರಣಗಳು ಬೇಕು ಒಂದು ಕಾರ್ಯ ಆಗೋದಕ್ಕೆ ಅನ್ನುವಂತಹ ಒಂದು ವಿಚಾರ ಅವನಿಗೆ ಗೊತ್ತಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು ಕರ್ಮ ಮತ್ತು ಕರ್ತೃ ಇವು ಕರ್ಮದ 3 ಘಟಕಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಯಾವ್ದಾದ್ರು ಒಂದು ಕಾರ್ಯ ಆಗ್ಬೇಕು ಅಂತಂದ್ರೆ ಅಲ್ಲಿ 3 ವಿಷಯಗಳು ಕೂಡ ಒಂದು ಕೆಲಸವನ್ನ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡ್ತಾ ಇದ್ದೇನೆ ಮಾತಾಜಿ. ಮಾಡ್ತಾ ಇದ್ದೀರಾ ಮಾತಾಜಿ? ಮಾತಾಜಿ ಅದು ಪದೇ ಪದೇ ಆಗ್ತಿದೆ ಅಂದ್ರೆ ನಾವು ಏನಾದ್ರೂ ಅದು ಇದ್ ಮಾಡ್ಬೋದಾ ಮಾತಾಜಿ? ಸ್ಟಾಪ್ ಮಾಡ್ಬೋದಾ? ಆಲ್ ಮ್ಯೂಟ್ ಮಾಡ್ಬೋದು ಮಾತಾಜಿ. ಆಲ್ ಮ್ಯೂಟ್ ಆಲ್ ಮಾಡ್ಬೋದು. ಅದ್ ಮಾಡಿದ್ರೆ ಆಗಲ್ಲ, ಅಂದ್ರೆ ಆವಾಜ್ ಬರಲ್ಲ. ಅಂದ್ರೆ ನೀವು ಮಾಡಿ, ಯಾಕಂದ್ರೆ ನಿಮ್ಗೆ ನೀವು ಮಾತಾಡ್ತೀರಲ್ಲ, ಅಂದ್ರೆ ನೀವು ಮಾಡಿ. ಓಕೆ ಮಾತಾಜಿ, ಮಾಡ್ದೆ ಮಾತಾಜಿ. ಅಂದ್ರೆ ನಂದು ಆಗುತ್ತಾ ಮಾತಾಜಿ? ಓಕೆ, ಇಲ್ಲ ನಂದಿಲ್ಲ. ಓಕೆ, ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಈ 3 ಕರ್ಮಕ್ಕೆ ಅಂದ್ರೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡುವಂತಹ 3 ಅಂಶಗಳು ಅಂತ. ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕಂದ್ರೆ ಅದನ್ನ ಹೇಗೆ ಮಾಡ್ಬೇಕು ಅಂತಹ ಜ್ಞಾನ ನಮ್ಗೆ ತಿಳಿದಿರ್ಬೇಕು. ಜ್ಞೇಯ ಅಂತಂದ್ರೆ ಅದನ್ನ ಮಾಡೋದ್ರಿಂದ ನನ್ಗೆ ಏನು ಆಗುತ್ತೆ, ಒಂದು ಯಾವ ಗುರಿ ಸಾಧನೆಗಾಗಿ ನಾನು ಅದನ್ನ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರ್ಬೇಕು. ಮತ್ತೆ ಜ್ಞಾನಿ, ಅದನ್ನ ಮಾಡುವಂತಹ ವ್ಯಕ್ತಿ ಕೂಡ ಬೇಕು. ಈ 3 ವಿಷಯಗಳು ಒಂದು ಕೆಲಸವನ್ನ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಇರುವಂತಹ ಅಂಶಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಂದ್ರಿಯಗಳು ಅಂತಂದ್ರೆ ಇಲ್ಲಿ ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳು ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ವಸ್ತುಗಳು, ಕರ್ಮ ಅಂತಂದ್ರೆ ಏನು ಕೆಲಸ ಅನ್ನುವಂಥದ್ದನ್ನ ತಿಳಿದಿರುವಂಥದ್ದು, ಮತ್ತೆ ಆ ಮಾಡುವಂತಹ ವ್ಯಕ್ತಿ, ಇವು 3 ಘಟಕಗಳು ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಈಗ 3 ಗುಣಗಳಲ್ಲಿ ಮಾಡುವಂತಹ 3 ವಿಧದ ಜ್ಞಾನದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ವಗುಣ, ರಜಗುಣ, ತಮೋಗುಣ. ಈ 3 ಗುಣದಲ್ಲಿ ಇರುವಂತಹ ವ್ಯಕ್ತಿಗಳು ಅವರ ಜ್ಞಾನ ಯಾವ ರೀತಿ ಇರುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ, ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು ಆದರೂ ಅವುಗಳಲ್ಲಿ
ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನ ಎಂದರೆ ಅದು ಸಾತ್ವಿಕ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಂತ. ಈಗ ನಾವು ನೋಡಿದೀವಿ ಇದಕ್ಕೆ ಮುಂಚೆ ಅಧ್ಯಾಯಗಳಲ್ಲೂ ಕೂಡ ಯಾರು ಆ ಪಂಡಿತನಿದ್ದಾನೆ, ವಿದ್ವಾಂಸನಿದ್ದಾನೆ, ಅವನು ಯಾವ ರೀತಿ ನೋಡ್ತಾನೆ ಅಂತಂದ್ರೆ ಆ ಒಂದು ಎಲ್ಲ ರೂಪಗಳು, ವಿವಿಧ ರೂಪಗಳನ್ನ ನಾವು ನೋಡ್ತೀವಿ. ಈಗ ಒಂದು ನಾಯಿನ ನೋಡ್ತೀವಿ, ಒಂದು ಹಸುವನ್ನ ನೋಡ್ತೀವಿ, ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಆ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಇದು ಪ್ರಾಣಿ, ಇದು ಮನುಷ್ಯ, ಆ ರೀತಿ ನಾವು ಭೇದ ಮಾಡ್ತೀವಿ. ಆದ್ರೆ ಯಾರು ಪಂಡಿತನಿದ್ದಾನೆ, ಯಾರು ವಿದ್ವಾಂಸನಿದ್ದಾನೆ, ಅವನು ಏನ್ ಮಾಡ್ತಾನೆ, ಎಲ್ಲ ಎಲ್ಲ ಜೀವಿಗಳನ್ನು ಕೂಡ ಒಂದೇ ರೂಪದಲ್ಲಿ ನೋಡ್ತಾನೆ. ಒಂದು ಆತ್ಮದ ರೂಪದಲ್ಲಿ, ಆತ್ಮದ ನೆಲೆಯಲ್ಲಿ ಕಾಣ್ತಾನೆ. ಮತ್ತೆ ಆ ಆತ್ಮದ ಜೊತೆಲಿ ಅವನ ಹೃದಯದಲ್ಲಿ ಇರುವಂತ ಪರಮಾತ್ಮನನ್ನ ಕಾಣ್ತಾನೆ. ಅಂದ್ರೆ ಅವನು ಯಾವುದೇ ಭೇದ ಎಣಿಸೋದಿಲ್ಲ. ಅಂದ್ರೆ ಆ ಒಬ್ಬ ನಾಯಿ ಮಾಂಸ ತಿನ್ನುವಂತಹ ಚಂಡಾಲನನ್ನ ಎಲ್ಲರನ್ನೂ ಕೂಡ ಸಮಾನ ರೀತಿಯಲ್ಲಿ ಕಾಣ್ತಾನೆ. ಅವರ ಒಂದು ಆತ್ಮಸ್ವರೂಪದಲ್ಲಿ ನೋಡ್ತಾನೆ. ಆದ್ರೆ ಅದನ್ನೇ ಇಲ್ಲಿ ಸಾತ್ವಿಕ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಕಾಣುವಂತಹದ್ದನ್ನ ಸಾತ್ವಿಕ ಗುಣ ಅಂತ ಇಲ್ಲಿ, ಸಾತ್ವಿಕ ಜ್ಞಾನ, ಆ ಒಂದು ಮನಸ್ಥಿತಿಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಜೀವಿಗಳನ್ನ ಮನುಷ್ಯನು ಕಾಣುತ್ತಾನೆ. ಅಂದ್ರೆ ನಾವು ಸಾಧಾರಣವಾಗಿ ನೋಡುವಂಥದ್ದು, ಅಂದ್ರೆ ನಾವು ನೋಡಿದಾಗ ಒಂದು ಹಸುವನ್ನ ಪ್ರಾಣಿಯಾಗಿ, ನಾಯಿಯನ್ನ ಅದೊಂದು ರಜಗುಣದ ಪ್ರಾಣಿಯಾಗಿ, ಅಥವಾ ಆ ಯಾರು ಚಂಡಾಲ ಅಥವಾ ಬ್ರಾಹ್ಮಣ, ಈ ರೀತಿ ವ್ಯತ್ಯಾಸ ಮಾಡಿ ನೋಡುವಂಥದ್ದು, ಅದನ್ನ ರಜೋಗುಣದ ಜ್ಞಾನ, ರಾಜಸ ಗುಣದಲ್ಲಿರುವಂತಹ ಜ್ಞಾನ ಅಂತಲ್ಲಿ ಹೇಳ್ತಾ ಇದ್ದಾರೆ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಅಂದ್ರೆ ಈ ತಮೋಗುಣದಲ್ಲಿ ಇರುವಂತವ್ರು ಯಾವ ರೀತಿ ಜ್ಞಾನ ಇರುತ್ತೆ ಅಂತಂದ್ರೆ, ಅವರಿಗೆ ಆ ಒಂದು ತಮೋಗುಣದ ಜ್ಞಾನ ಅದು ಜ್ಞಾನನೇ ಅಲ್ಲ ಅಂತ ಇಲ್ಲಿ ತಿಳಿಬಹುದು. ಅಂದ್ರೆ ಅವರಿಗೆ ಸತ್ಯದ ತಿಳುವಳಿಕೆ ಅನ್ನುವಂಥದ್ದು ಸ್ವಲ್ಪ ಮಾತ್ರವೂ ಕೂಡ ಇರೋದಿಲ್ಲ. ಅಂದ್ರೆ ಅವರು ಈ ಇಂತಹ ಅಂದ್ರೆ ಯಾರು ಸಾತ್ವಿಕ ಗುಣದಲ್ಲಿ ಇರುವಂತಹರು ನೋಡ್ತಾರೆ, ಆ ರೀತಿ ಈ ಆತ್ಮಸ್ವರೂಪದಲ್ಲಿ ನೋಡುವಂತಹ ಒಂದು ಸಾಮರ್ಥ್ಯ ಇವರಿಗೆ ಇರೋದಿಲ್ಲ. ಆ ಕಾರಣದಿಂದ ಇವ್ರೇನ್ ಮಾಡ್ತಾರೆ, ಒಂದು ಬಗೆಯ ಕರ್ಮವೇ ಸರ್ವಸ್ವ ಅಂತ ಇಲ್ಲಿ ಅನ್ಕೋತಾರೆ. ಅಂತವರ ಒಂದು ಜ್ಞಾನವನ್ನ ಅಲ್ಪವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭೌತಿಕ ಪ್ರಕೃತಿ ಗುಣಗಳ ಆಧಾರದ ಮೇಲೆ 3 ರೀತಿಯ ಕರ್ಮಗಳು, ಈ ಒಂದು ಗುಣದ ಒಂದು ಪ್ರಭಾವ ನಾವು ಮಾಡುವಂತ ಕರ್ಮದ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗ ದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ಕಾರ್ಯವನ್ನ ಭಗವಂತ ಆಗ್ಲೇ ಹೇಳ್ದ, ಕರ್ಮವನ್ನ ಬಿಡಬಾರ್ದು, ಕರ್ಮವನ್ನ ಬಿಟ್ರೆ ಕರ್ತವ್ಯ ಲೋಪ ಆಗುತ್ತೆ. ಆದ್ರೆ ಆ ಕರ್ಮವನ್ನು ಮಾಡಿದ್ರು ಕೂಡ ಕರ್ಮದ ಫಲದ ಮೇಲೆ ಆಸಕ್ತಿನ ಇಟ್ಕೋಬಾರ್ದು ಅಂತ, ಅಂತಹ ಕರ್ಮವನ್ನ ಸಾತ್ವಿಕ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ನಿತ್ಯಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಅಂತ ಕರಿತಾ ಇದ್ದಾರೆ. ರಜೋಗುಣದ ವ್ಯಕ್ತಿ ಮಾಡುವಂತ ಕರ್ಮ ಯಾವ ರೀತಿಯಾಗಿರುತ್ತೆ, ಅವನಿಗೆ ಕಾಮ್ಯ ಕರ್ಮಗಳನ್ನ ಬಿಡುವಂತಂದ್ರೆ ಅವನಿಂದ ಆಗೋದಿಲ್ಲ. ಕಾಮ್ಯ ಕರ್ಮಗಳನ್ನ ಅದರ ಹಿಂದೆಯೇ ಅವನು ಓಡ್ತಾ ಇದ್ದಾನೆ. ಆ ಕಾರಣದಿಂದ ಅವನು ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಒಂದು ಕಾಮನೆ ಇದೆ, ಅದರಿಂದ ಫಲದ ಮೇಲೆ ಅವನಿಗೆ ತುಂಬಾ ಆಸಕ್ತಿ ಇದೆ. ಮತ್ತೆ ಅವನು ಮಾಡುವಂತಹ ಕರ್ಮವನ್ನ ಏನಂತ ಅನ್ಕೋತಾನೆ, ಇದನ್ನ ನಾನೇ ಮಾಡಿದ್ದು, ಇದು ನನ್ನಿಂದಲೇ ಆಗ್ತಿದೆ ಅಂತ ಹೇಳ್ಕೊತಾನೆ. ಅದನ್ನ ಇಲ್ಲಿ ರಾಜಸ ಕರ್ಮ ಅಂತ ಕರಿತಾ ಇದ್ದಾರೆ. ನಂತರ ಬರುವಂಥದ್ದು ಮಾಯಾವಶರಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಅಂತ ಇಲ್ಲಿ ಕರಿತಾ ಇದ್ದಾರೆ. ತಮೋಗುಣದವರು ಅವ್ರು ಮಾಡುವಂತ ಕೆಲಸ ಯಾವ ರೀತಿಯದಾಗಿರುತ್ತೆ ಅಂತಂದ್ರೆ, ಅವರು ಧರ್ಮ ಗ್ರಂಥಗಳನ್ನ, ಶಾಸ್ತ್ರಗಳನ್ನ ಅಲಕ್ಷಿಸ್ತಾರೆ. ಅಂದ್ರೆ ಅದನ್ನ ಅವರು ಪರಿಗಣಿಸೋದಿಲ್ಲ. ಈ ರಾಕ್ಷಸಿ ಗುಣ ಇರುವಂತವ್ರು ಯಾವ ರೀತಿ ಮಾಡ್ತಾರೆ ಹಾಗೆ. ಮತ್ತೆ ಅವರು ಮುಂದಿನ ಬಂಧನ ಅಂದ್ರೆ ಕರ್ಮದ ಫಲದ ಬಗ್ಗೆ ಅವ್ರಿಗೆ, ಈ ಒಂದು ಕರ್ಮದ ಒಂದು ಏನಿದೆ ಜಟಿಲತೆ, ಅದರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಜ್ಞಾನ ಇರುವುದಿಲ್ಲ. ನಾನು ಈ ಮಾಡ್ತಿರುವಂತಹ ಒಂದು ಕಾರ್ಯದಿಂದ ನನಗೆ ಕರ್ಮದ ಪ್ರತಿಕ್ರಿಯೆಗಳಾಗತ್ತೆ, ಮುಂದೆ ನಾನು ಈ ಒಂದು ಕರ್ಮಕ್ಕೆ ಪ್ರತಿಫಲಗಳನ್ನ ಅನುಭವಿಸ್ಬೇಕಾಗತ್ತೆ ಅನ್ನುವಂತಹ ಒಂದು ಪರಿಜ್ಞಾನ ಕೂಡ ಅವರಲ್ಲಿ ಇರೋದಿಲ್ಲ. ಆ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ, ಪ್ರಾಣಿ ಹಿಂಸೆ ಮಾಡುವಂತವ್ರು ಅಂತವ್ರನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಜೀವಕ್ಕೆ ನೋವಾಗತ್ತೆ, ಯಾತನೆ ಆಗತ್ತೆ ಅನ್ನುವಂಥದ್ದನ್ನ ಅವರು ಅಲಕ್ಷಿಸ್ತಾರೆ. ಆಮೇಲೆ ಅವ್ರು ಮಾಡುವಂತಹ ಕರ್ಮ ಏನಿದೆ ಅದನ್ನ ತಮೋಗುಣದ ಕರ್ಮ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕರ್ತೃ, ಈಗ ಕರ್ಮವನ್ನ ನೋಡಿದ್ವಿ, ಜ್ಞಾನವನ್ನ ನೋಡಿದ್ವಿ, ಈಗ 3 ಗುಣಗಳ ಆಧಾರದ ಮೇಲೆ ಮಾಡುವಂತಹ ಕರ್ತೃವಿನ ಬಗ್ಗೆ ಕೂಡ, ಅಂದ್ರೆ ವ್ಯಕ್ತಿಯ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಮಾಡ್ತಾ ಇರುವಂತಹ ವ್ಯಕ್ತಿ ಸತ್ವಗುಣದವನ, ರಜಗುಣದವನ ಅಥವಾ
ತಮೋಗುಣದವನಾತ. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಾಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನನ್ನು ಸಾತ್ವಿಕ ಕರ್ತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾತ್ವಿಕ ಕರ್ತ ಅಂತಂದ್ರೆ ಅವನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನಿಗೆ ಐಹಿಕ ಪ್ರಕೃತಿಯ ಗುಣಗಳ ಸಂಘ ಅನ್ನುವಂಥದ್ದು ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಅವನಿಗೆ ಅಹಂಕಾರ ಇರೋದಿಲ್ಲ. ನಾನ್ ಮಾಡ್ತಾ ಇದ್ದೀನಿ ಮತ್ತೆ ನನ್ನಿಂದಲೇ ಇದಾಗ್ತಿದೆ ಅಂತಹ ಒಂದು ಮಿಥ್ಯಾಹಂಕಾರ ಅವನಲ್ಲಿ ಇರೋದಿಲ್ಲ. ಅವನು ಮಾಡಿದ ಕೆಲಸದಿಂದ ಆ ಜಯ ಕೂಡ ಅಂದ್ರೆ ಅದರಿಂದ ನಮಗೆ ಎರಡು ರೀತಿಯ ಒಂದು ಫಲ ಸಿಗುತ್ತೆ. ಒಂದು ಅದರಲ್ಲಿ ನಾವು ಜಯಶಾಲಿಗಳಾಗ್ಬೋದು ಅಥವಾ ಅಪಜಯ ಕೂಡ ಆಗ್ಬೋದು. ಆದ್ರೆ ಯಾವುದೇ ಒಂದು ಫಲ ಸಿಕ್ಕಿದಾಗ್ಲೂ ಕೂಡ ಅವನಿಗೆ ಅದರಿಂದ ಯಾವುದೇ ರೀತಿ ಅವನು ವಿಚಲಿತನಾಗೋದಿಲ್ಲ. ಅದರಿಂದ ಅವನು ಮನಸ್ಸು ಅದು ಅವನು ಕದಡುವುದಿಲ್ಲ. ಅಂದ್ರೆ ಆ ಕಾರ್ಯವನ್ನ ಮಾಡ್ಬೇಕು, ಆ ಒಂದು ಕರ್ತವ್ಯವನ್ನ ನಾವು ಮಾಡ್ಬೇಕು, ಕರ್ತವ್ಯ ದೃಷ್ಟಿಯಿಂದ ಮಾಡ್ಬೇಕು, ಅದನ್ನ ಅವನು ಅದೇ ರೀತಿಯಲ್ಲಿ ಮಾಡ್ತಾನೆ. ಅದರಿಂದ ಬರುವಂತಹ ಫಲಗಳಿಂದ, ಅದರಿಂದ ಆಗುವಂತಹ ಜಯಾಪಜಯಗಳಿಂದ ಅವನಿಗೆ ವಿಚಲಿತನಾಗುವುದಿಲ್ಲ. ಮತ್ತೆ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನ ಮಾಡ್ತಾನೆ. ಆದ್ರೆ ಆ ಕರ್ತವ್ಯ ಕೊಟ್ಟ ಕೆಲಸವನ್ನ ಯಾವ ರೀತಿ ಮಾಡ್ತಾನೆ ಅಂದ್ರೆ ಅವನು ಅರ್ಧಕ್ಕೆ ನಿಲ್ಲಿಸುವಂತವನಲ್ಲ, ಪರಿಪೂರ್ಣಗೊಳಿಸ್ತಾನೆ. ಅದನ್ನ ಮಾಡುವಾಗ ನನಗೆ ಅಪಜಯ ಆಗ್ಬಹುದು ಅಥವಾ ಜಯ ಆಗ್ಬಹುದು ಅನ್ನೋದ್ರಲ್ಲಿ ಫಲದ ಮೇಲೆ ಆಸಕ್ತಿ ಇಲ್ಲ ಅಂತ ಹೇಳೋ ಕಾರಣದಿಂದ ಅವನು ಉತ್ಸಾಹವನ್ನು ಬಿಡೋದಿಲ್ಲ. ಅದನ್ನ ದೃಢ ನಿಶ್ಚಯದ ಜೊತೆಲಿ ಉತ್ಸಾಹದಿಂದಲೂ ಕೂಡ ಅವನು ಮಾಡ್ತಾನೆ. ಅಂತಹ ಒಂದು ಕರ್ತನನ್ನ ಸಾತ್ವಿಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಸಾತ್ವಿಕ ಕರ್ತ ಅಂತ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ. ಅಂದ್ರೆ ಈ ಒಂದು ರಜಗುಣದವನು ಕೆಲಸ ಯಾಕೆ ಮಾಡ್ತಾನೆ, ಅವನಿಗೆ ಕಾಮನೆಗಳು, ಬಯಕೆಗಳು ಜಾಸ್ತಿ. ಅವನು ಕೆಲಸ ಮಾಡ್ತಾ ಇರೋದೇ ಆ ಒಂದು ಆಸೆ, ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕಾಗಿ. ಸದಾ ಅಸೂಯ ಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಅಂತ ಹೇಳಿ ಕರೀತಾ ಇದ್ದಾರೆ. ಅವನು ಈ ರೀತಿ ಲೋಭಿ, ಅಂದ್ರೆ ಆಸೆ ಅನ್ನುವಂಥದ್ದು ಅವನಲ್ಲಿ ಮತ್ತೆ ಮತ್ತೆ ಇನ್ನಷ್ಟು ಮತ್ತಷ್ಟು ಪಡಿಬೇಕು. ಆ ಲೋಭದಿಂದಲೇ ಅವನು ಹೆಚ್ಚು ಕರ್ಮಗಳಲ್ಲಿ ತೊಡಗ್ತಾ ಇದ್ದಾನೆ. ಅಂತವನು ಅಸೂಯ ಪರ, ಅಂದ್ರೆ ಅವನು ಇತರರ ಹತ್ರ ಒಂದು ಏನ ಅವರು ಗಳಿಸಿದ್ದಾರೆ, ಇನ್ನೊಬ್ಬರ ಅವನ ಜೊತೆ ಕಾಂಪಿಟೇಟರ್ಸ್ ಅಂದ್ರೆ ಯಾರು ಬರ್ತಾ ಇದ್ದಾರೆ ಅವರನ್ನ ನೋಡಿದಾಗ ಅವನಿಗೆ ಅಸೂಯೆ, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಎಲ್ಲರಿಗಿಂತ ಹೆಚ್ಚು ನನ್ನ ಹತ್ರ ಇರಬೇಕು, ಆ ಲೋಭ ಗುಣ ಅವನಲ್ಲಿ ಇರುತ್ತೆ. ಮತ್ತೆ ಅವನು ಕೊಳಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಂತರಿಕವಾಗಿ ಬಹಿರಂಗವಾಗಿ ಅವನು ಆ ರೀತಿಯ ಒಂದು ಮನಸ್ಥಿತಿಯಲ್ಲಿ ಇರೋದ್ರಿಂದ ಅವನನ್ನ ಕೊಳಕ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸುಖ ದುಃಖಗಳಲ್ಲಿ ವಿಚಲಿತನಾಗ್ತಾನೆ. ಅಂದ್ರೆ ಬರುವಂತಹ ಕರ್ಮದ ಫಲದಲ್ಲಿ ಸಂತೋಷ ಬಂದ್ರೆ ಹಿಗ್ಗುತ್ತಾನೆ, ದುಃಖ ಬಂದ್ರೆ ಕುಗ್ಗುತ್ತಾನೆ. ಅವನನ್ನ ಇಲ್ಲಿ ರಾಜಸ ಗುಣದ ಕರ್ತ ಅಂತ ಕರೀತಾ ಇದ್ದಾರೆ. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿ ಇರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನ ತಾಮಸ ಗುಣದ ಕರ್ತ ಅಂತಲ್ಲಿ ಹೇಳ್ತಾ ಇದ್ದಾರೆ. ತಮೋ ಗುಣದಲ್ಲಿ ಇರುವಂತವ್ರು ಯಾವ ರೀತಿ ಇರ್ತಾರೆ, ಅವರು ನಿದ್ರೆ, ಆಲಸ್ಯ, ಸೋಮಾರಿತನ ಅನ್ನುವಂಥದ್ದು ಇರುತ್ತೆ. ಆ ಕಾರಣದಿಂದ ಅವರು ಏನ್ ಮಾಡ್ತಾರೆ, ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಅದನ್ನ ಮುಂದೆ ಮುಂದೆ ಹಾಕ್ತಾ ಹೋಗ್ತಾರೆ. ಮತ್ತೆ ಅವ್ರ ಕೂತಲ್ಲಿಯೇ ಒಂದು ಯೋಚನೆಗಳು ಮಾಡ್ತಾ ಇರ್ತಾರೆ. ಆ ಒಂದು ಯೋಚನೆಗಳನ್ನ ಕಾರ್ಯರೂಪಕ್ಕೆ ಅವರು ತರೋದಿಲ್ಲ. ಆ ಕಾರಣದಿಂದ ಏನಾಗುತ್ತೆ, ಅವರು ವಿಷಾದದಲ್ಲಿ ಮುಳುಗ್ತಾರೆ. ಅಂದ್ರೆ ಯಾವಾಗ್ಲೂ ಕೂಡ ಬೇಸರ ಅವ್ರಿಗೆ. ಅಯ್ಯೋ ಇದಾಗ್ಲಿಲ್ಲ, ಅದಾಗ್ಲಿಲ್ಲ. ಆಗ್ಬೇಕು ಅಂತಂದ್ರೆ ಅದನ್ನ ಮಾಡ್ಬೇಕು, ಕೂತಲ್ಲಿ ಸುಮ್ನೆ ಹೇಳ್ತಾ ಇದ್ರೆ ಅದು ನಡೆಯೋದಿಲ್ಲ. ಆದ್ರೆ ಇವರು ಸೋಮಾರಿಗಳು. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಧರ್ಮ ಗ್ರಂಥಗಳನ್ನ ಅವರು ಆದೇಶಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಶಾಸ್ತ್ರದಲ್ಲಿ ಏನ್ ಹೇಳಿದೆಯೋ ಅದನ್ನ ಮಾಡೋದಿಲ್ಲ, ಯಾವ್ದು ಹೇಳಿಲ್ವೋ ಅದನ್ನೇ ಮಾಡ್ತಾರೆ. ಮತ್ತೆ ಅದನ್ನ ಮಾಡುವಾಗ ಅವರು ಹಠಮಾರಿತನ ಅನ್ನುವಂಥದ್ದು ಅವರಲ್ಲಿ ಹೆಚ್ಚು ಇರುತ್ತೆ. ಮತ್ತೆ ಅವರಲ್ಲಿ ಇನ್ನೆಲ್ಲ ಬೇಡದ ಗುಣಗಳು ಕೂಡ ಇರುತ್ತೆ, ಮೋಸ ಮಾಡುವಂಥದ್ದು. ಅಂದ್ರೆ ಈಗ ಅವ್ರಿಗೆ ಆಸೆಗಳೇನೋ ಇದೆ, ಮಾಡುವಂತಹ ಸಾಮರ್ಥ್ಯ ಅಂದ್ರೆ ಅವ್ರಿಗೆ ಸೋಮಾರಿತನದಿಂದ ಅವ್ರು ಮಾಡ್ತಿಲ್ಲ. ಆದ್ರೆ ಅದ್ರ ಫಲದ ಮೇಲೆ ತುಂಬಾ ಅಂಟ್ಕೊಂಡಿರ್ತಾರೆ. ಅದನ್ನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಬೇರೊಬ್ಬರಿಗೆ ಮೋಸ ಮಾಡುವಂತ ಕೆಲಸಗಳಲ್ಲಿ ತೊಡಗ್ತಾರೆ. ಮತ್ತೆ ಇನ್ನೊಬ್ಬರಿಗೆ ಅವಮಾನ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಅವ್ರನ್ನ ತಮೋಗುಣದ ಕರ್ತ ಅಂತೇಳಿ ಕರೀತಾ ಇದ್ದಾರೆ. ಭೌತಿಕ ಪ್ರಕೃತಿ ಗುಣಗಳ ಆಧಾರದ ಮೇಲೆ ಮೂರು ರೀತಿಯ ಬುದ್ಧಿಯನ್ನು ಕೂಡ ಇಲ್ಲಿ ಮೂರು ರೀತಿಯಲ್ಲಿ ವಿಂಗಡಿಸ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಾರ್ಥನೆ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಸತ್ವಗುಣದಲ್ಲಿ ಇರುವಂತವರ ವ್ಯಕ್ತಿಗಳು ಅವ್ರಿಗೆ ಈ ಒಂದು ವಿಚಾರ ಗೊತ್ತಿರುತ್ತೆ. ಅಂದ್ರೆ ನಾನು ಏನ್ ಮಾಡ್ಬೇಕು, ಅಂದ್ರೆ ನಾನು ನನಗೆ ಕೊಟ್ಟಿರುವಂತ ಜವಾಬ್ದಾರಿನ ನಾನು ಸರಿಯಾದ ರೀತಿಯಲ್ಲಿ ಮಾಡ್ಬೇಕು, ಏನನ್ನ ಮಾಡಬಾರ್ದು, ಅದ್ರ ಫಲಕ್ಕೆ ನಾನು ಯಾವತ್ತೂ ಅಂಟ್ಕೋಬಾರ್ದು ಅನ್ನುವಂಥದ್ದು. ಯಾವುದಕ್ಕೆ ಭಯಪಡಬೇಕು ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡೋದಕ್ಕೆ ನಾನು ಹೆದರ್ಕೋಬೇಕು. ಆ ರೀತಿ ಕಾರ್ಯಗಳನ್ನ ಮಾಡೋದ್ರಿಂದ ನನಗೆ ಅದರ ಕರ್ಮದ ಪ್ರತಿಕ್ರಿಯೆಗಳಾಗುತ್ತೆ. ಮತ್ತೆ ಯಾವುದಕ್ಕೆ ಭಯಪಡಬಾರದು ಅಂದ್ರೆ ಶಾಸ್ತ್ರಗಳಲ್ಲಿ ನಮ್ಗೆ ಏನನ್ನ ತಿಳಿಸಿದ್ದಾರೆ ಅದನ್ನ ಮಾಡ್ಬೇಕಾದ್ರೆ
ನಾವು ಯಾವುದೇ ಹೆದರಿಕೆಯನ್ನ ಇಟ್ಕೋಬಾರ್ದು. ಅಂದ್ರೆ ಸರಿಯಾದನ್ನ ಮಾಡ್ಬೇಕು ಅಂತಂದ್ರೆ ಅದನ್ನ ಮಾಡೋದಕ್ಕೆ ಭಯಪಡಬಾರ್ದು ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ. ಮತ್ತೆ ಯಾವುದು ನನ್ನನ್ನ ಬಂಧಿಸುತ್ತೆ, ಈ ಕರ್ಮ ಫಲದ ಮೇಲೆ ಆಸಕ್ತಿ ನನ್ನನ್ನ ಬಂಧಿಸುತ್ತೆ, ಮತ್ತೆ ಇಂದ್ರಿಯ ಭೋಗ ಅನ್ನುವಂಥದ್ದು ನನ್ನನ್ನ ಬಂಧಿಸುತ್ತೆ, ಯಾವುದು ನನ್ನನ್ನು ಬಿಡುಗಡೆ ಮಾಡುತ್ತೆ, ಈ ಭಕ್ತಿ ಕಾರ್ಯ ಅನ್ನುವಂಥದ್ದು ನನ್ನನ್ನ ಈ ಒಂದು ಬಂಧನದಿಂದ ಬಿಡುಗಡೆ ಮಾಡುತ್ತೆ. ಇದನ್ನ ತಿಳ್ಕೊಂಡಿರುವಂತಹ ಬುದ್ಧಿಯನ್ನ ಸಾತ್ವಿಕ ಬುದ್ಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ, ಧರ್ಮಾಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸಿದ ಬುದ್ಧಿಯು ರಾಜಸ ಗುಣದಲ್ಲಿದೆ. ರಜೋಗುಣದಲ್ಲಿರುವಂತಹ ವ್ಯಕ್ತಿ ಯಾವ ರೀತಿ ಇರ್ತಾನೆ, ಅವನಿಗೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನುವಂತಹ ವ್ಯತ್ಯಾಸ ಇಲ್ಲ. ಅಂದ್ರೆ ಅವನು ಅಷ್ಟೊಂದು ಬುದ್ಧಿವಂತನಲ್ಲ. ಅವನೇನ್ ಮಾಡ್ತಾನೆ, ತನ್ನ ಮನಸ್ಸೋ ಇಚ್ಛೆ ಮಾಡ್ತಾನೆ. ತನಗೆ ಯಾವುದು ಯಾವ್ದ್ರ ಮೇಲೆ ಅವನಿಗೆ ಆಕರ್ಷಣೆ ಅನ್ನುವಂಥದ್ದಿದೆ, ಯಾವ್ದು ಅವನಿಗೆ ಬೇಕು ಅಂತ ಅನಿಸುತ್ತೆ, ಅದು ಮಾಡ್ಬೇಕಾ ಮಾಡಬಾರ್ದ ಅಂತ ಯೋಚನೆ ಮಾಡ್ದಿರ ಅದನ್ನ ಮಾಡ್ತಾನೆ. ಅದನ್ನ ಇಲ್ಲಿ ರಜೋಗುಣದ ಒಂದು ಬುದ್ಧಿ ಅಂತ ಕರೀತಾ ಇದ್ದಾರೆ. ಪ್ರಾರ್ಥನೆ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಈ ತಮೋಗುಣದಲ್ಲಿ ಇರುವಂತಹ ಬುದ್ಧಿ ಅಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇಲ್ಲಿ ಕುರುಕ್ಷೇತ್ರದಲ್ಲಿ ನೋಡ್ತೀವಿ, ಶಕುನಿ ಅಂತವ್ರು ಏನ್ ಮಾಡ್ತಾರೆ, ಅವರು ತುಂಬಾ ನಿಪುಣರಿರ್ತಾರೆ, ಅಂದ್ರೆ ಬುದ್ಧಿವಂತರಿರ್ತಾರೆ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಯಾವುದು ಸರಿ ಮತ್ತೆ ಯಾವುದು ತಪ್ಪು ಅಂತ ಯಾರು ಹೇಳ್ತಾರೋ ಅದನ್ನ ಅವರು ಏನಂತ ಹೇಳ್ತಾರೆ, ಉಲ್ಟಾ ಮಾಡಿ ಹೇಳ್ತಾರೆ. ಯಾವ್ದು ಸರಿ ಅಂತಾರೋ ಅದನ್ನ ಅವರು ತಪ್ಪು ಅಂತ ವಾದಿಸ್ತಾರೆ, ಮತ್ತೆ ಯಾವ್ದು ತಪ್ಪಾಗಿರುತ್ತೋ ಅದನ್ನ ಸರಿ ಅಂತ ಹೇಳಿ ವಾದಿಸ್ತಾರೆ. ಅದನ್ನಲ್ಲಿ ತಾಮಸಿಕ ಬುದ್ಧಿ ಅಂತ ಹೇಳಿ ಕರಿತಾ ಇದ್ದಾರೆ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಸಂಕಲ್ಪಗಳು ಕೂಡ ಪ್ರಕೃತಿಯ ಗುಣಗಳ ಒಂದು ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇವುಗಳನ್ನ ಸಾತ್ವಿಕವಾದ ಸಂಕಲ್ಪ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೃಢ ನಿಶ್ಚಯ ಮಾಡಿರ್ತಾರೆ. ಅವ್ರು ಏನನ್ನಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಅದನ್ನ ಅವರು ಪರಿಪೂರ್ಣವಾಗಿ ಮಾಡ್ತಾರೆ. ಅದನ್ನ ಮಾಡುವಾಗ ಕೂಡ ಅವರು ಆ ಸಂಕಲ್ಪವನ್ನು ಮಾಡ್ತಾರೆ. ಅಂದ್ರೆ ನಾನು ಇದನ್ನ ಮಾಡಿ ತೀರ್ತೀನಿ ಅನ್ನುವಂತಹ ಒಂದು ಸಂಕಲ್ಪ ಅವರಲ್ಲಿ ಇರುತ್ತೆ. ಅದನ್ನ ಮಾಡ್ಬೇಕು ಅಂತಂದಾಗ ಏನ್ ಮಾಡ್ತಾರೆ, ಅವ್ರ ಮನಸ್ಸು, ಪ್ರಾಣ ಮತ್ತೆ ಇಂದ್ರಿಯ ಕರ್ಮಗಳನ್ನ ನಿಯಂತ್ರಿಸುವ ಸಂಕಲ್ಪ. ಅಂದ್ರೆ ಅವರಿಗೆ ಅವರ ಒಂದು ದೇಹದ ಮೇಲೆ, ಅವರ ಒಂದು ಇಂದ್ರಿಯಗಳ ಮೇಲೆ, ಅವರ ಮನಸ್ಸಿನ ಮೇಲೆ ಅವರಿಗೆ ಆ ನಿಯಂತ್ರಣವನ್ನು ಸಾಧಿಸುವಂತಹ ಒಂದು ಸಂಕಲ್ಪ ಕೂಡ ಇರುತ್ತೆ. ಇಂತಹ ಸಂಕಲ್ಪವನ್ನ ಸಾತ್ವಿಕವಾದದ್ದು ಅಂತ ಹೇಳಿ ಕರಿತಾ ಇದ್ದಾರೆ. ಆದ್ರೆ ರಜೋಗುಣದ ಸಂಕಲ್ಪ ಹೇಗಿರುತ್ತೆ ಅಂತಂದ್ರೆ, ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ಸಂಕಲ್ಪ. ಅಂದ್ರೆ ಈಗ ನಾವು ನೋಡಿದ್ವಿ, ಸತ್ವಗುಣದ ಸಂಕಲ್ಪ ಯಾವ ರೀತಿ ಇದಾಗಿದೆ ಅಂದ್ರೆ, ಅದು ಅವರ ಮನಸ್ಸು, ಆತ್ಮ ಮತ್ತೆ ಇಂದ್ರಿಯಗಳನ್ನ ನಿಯಂತ್ರಿಸುವಂತ ಸಂಕಲ್ಪ. ಆದ್ರೆ ಇಲ್ಲಿ ರಜಗುಣದ ಸಂಕಲ್ಪ ಯಾವ ರೀತಿ ಇದೆ ಅಂದ್ರೆ, ಆ ಒಂದು ಇಂದ್ರಿಯ ಭೋಗದ ಕರ್ಮಫಲಕ್ಕೆ ಅಂಟಿಕೊಂಡಿರುತ್ತೆ. ಅಂದ್ರೆ ಅವರು ಆ ಒಂದು ಕಾಮ ಅನ್ನುವಂಥದ್ದು, ಆಸೆ ಅನ್ನುವಂಥದ್ದು, ಆ ಒಂದು ಅದರ ಒಂದು ಮಾಡುವಂತಹ ಕೆಲಸದ ಫಲದ ಮೇಲೆ ಅವ್ರಿಗಿರುವಂತಹ ಒಂದು ಮೋಹ, ಆ ಒಂದು ಫಲಕ್ಕೆ ಅಂಟ್ಕೊಂಡಿರುವಂತಹ ಸಂಕಲ್ಪವನ್ನ ಇಲ್ಲಿ ರಜೋಗುಣದ್ದು ಅಂತ ಹೇಳಿ ಕರಿತಾ ಇದ್ದಾರೆ. ಪ್ರಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ, ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ತಮಗುಣದವರ ಸಂಕಲ್ಪ ಯಾವ ರೀತಿ ಇರುತ್ತೆ ಅಂತಂದ್ರೆ, ಕೂತಲ್ಲಿಯೇ ಕನಸು ಕಾಣ್ತಾ ಇರ್ತಾರೆ. ಕೂತಲ್ಲಿಯೇ, ಆಮೇಲೆ ಅವ್ರಿಗೆ ಗೊತ್ತಿದೆ ನಾನೀಗ್ಲಿ ಬರೀ ಕನಸು ಕಾಣ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅಂತ. ಅದರಿಂದ ಏನಾಗುತ್ತೆ, ಕೆಲಸ ಆಗಿಲ್ಲ ಅಂತಂದಾಗ ತನ್ನ ಒಂದು ಬದುಕು, ಜೀವನ ಅದು ಕಷ್ಟಮಯವಾಗುತ್ತೆ. ಆ ಹೆದರಿಕೆ ಕೂಡ ಅವರಲ್ಲಿ ಇರುತ್ತೆ. ಸದಾ ಏನು ಮಾಡೋದಿಲ್ಲ, ಕೂತಲ್ಲಿ ಶೋಕ ಪಡ್ತಾರೆ. ಅಂದ್ರೆ ಅಯ್ಯೋ ಇದಾಗಿಲ್ಲ ಅದಾಗಿಲ್ಲ, ಎದ್ದು ಮಾಡಿದ್ರೆ ಆಗತ್ತೆ, ಆದ್ರೆ ಅವರು ಮಾಡೋದಿಲ್ಲ. ಹೆದರ್ಕೊಳ್ಳುವಂಥದ್ದು, ಶೋಕ ಪಡುವಂಥದ್ದು, ತನಗೆ ಇಷ್ಟೆಲ್ಲ ಅಂದ್ರೆ ನನಗೆ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ಹೇಳುವಂಥದ್ದು, ಪ್ರಯತ್ನನೇ ಇರೋದಿಲ್ಲ, ವಿಷಾದ, ಇಂತಹ ಒಂದು ಸಂಕಲ್ಪವನ್ನ ಇಲ್ಲಿ ತಮೋಗುಣದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಸುಖಗಳು. ಈ ಸಾತ್ವಿಕ ಸುಖ ಅಂದ್ರೆ ಏನು, ರಾಜಸಿಕ ಸುಖ ಅಂದ್ರೆ ಏನು, ಮತ್ತು ತಾಮಸಿಕ ಸುಖ ಅಂದ್ರೆ ಏನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವುದು ಪ್ರಾರಂಭದಲ್ಲಿ ವಿಷದಂತೆ ಕಡೆಗೆ ಅಮೃತದಂತೆ ಆಗುತ್ತದೆ, ಅದು ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದು, ಅದನ್ನ ಸಾತ್ವಿಕ ಸುಖ ಅಂತ ಹೇಳಿ ಕರಿತಾ ಇದ್ದಾರೆ. ಸಾತ್ವಿಕ ಸುಖ ಅಂತಂದ್ರೆ ನಮ್ಗೆ ಪ್ರಾರಂಭದಲ್ಲಿ ಅದು ಕಷ್ಟ ಅನ್ಸುತ್ತೆ, ಆದ್ರೆ ಕೊನೆಯಲ್ಲಿ ಅದರ ಒಂದು ಫಲಗಳು ಏನು ನಮಗೆ ಸಿಗುತ್ತೆ, ಆಗ ಅದು ಅಮೃತದಂತೆ ಇರುತ್ತೆ ಅಂತ. ಈ ಒಂದು ಭಕ್ತಿ ಕಾರ್ಯ ಅನ್ನುವಂಥದ್ದನ್ನ ಸಾಧಾರಣವಾಗಿ ಎಲ್ಲ ಬದ್ಧಾತ್ಮರು ಈ ರೀತಿಯಲ್ಲೇ ಕಾಣ್ತಾರೆ. ಅಂದ್ರೆ ಅವರಿಗೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಿ ನಿಮ್ಮೆಲ್ಲ ಒಂದು ದೈಹಿಕ ಕಾರ್ಯಗಳೇನೆಲ್ಲ ಇದೆ ಅದನ್ನೆಲ್ಲ ಮುಗಿಸಿ 4:30 ಅಷ್ಟೊತ್ತಿಗೆ ಸಿದ್ಧರಾಗಿ ಒಂದು ಭಗವಂತನ ಆರತಿಯನ್ನ ಆರತಿಯಲ್ಲಿ ಪಾಲ್ಗೊಳ್ಳಿ ಅಂತಂದ್ರೆ
ಎಲ್ಲರಿಗೂ ತುಂಬಾ ಕಷ್ಟ ಆಗುತ್ತೆ. ಈಗ ನಾಳೆ ಒಂದು ಪೂಜೆ ಇದೆ, ಹಬ್ಬ ಇದೆ ಅಂತಂದ್ರೆ ಆಗ ಒಂದು ದಿನ ಅವ್ರು ಬೇಕಿದ್ರೆ 4 ಗಂಟೆಗೆ ಎದ್ದೇಳ್ತಾರೆ. ಆದ್ರೆ ಪ್ರತಿದಿನ ನೀವು 4 ಗಂಟೆಗೆ ಎದ್ದೇಳ್ಬೇಕು ಅಂತಂದ್ರೆ ಅದು ಅವ್ರಿಗೆ ವಿಷದಂತೆ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ, ಬಾಧೆ ಆಗುತ್ತೆ. ಏಕಾದಶಿ ಬಂದಿದೆ, ಇವತ್ತು ಉಪವಾಸ ಇರಿ ಅಂತಂದ್ರೆ ಅವ್ರಿಗೆ ತುಂಬಾ ಬಾಧೆ ಆಗುತ್ತೆ. ಅಥವಾ ಈ ಒಂದು ಏನಂತ ಹೇಳ್ತಾರೆ, ಮಾದಕ ದ್ರವ್ಯಗಳನ್ನ ಬಿಡಬೇಕು, ಆ ಕಾರಣದಿಂದ ಇಲ್ಲಿ ಕಾಫಿ ಟೀಯನ್ನು ಕೂಡ ವರ್ಜಿಸ್ಬೇಕು ಅಂತ ಹೇಳಿದ್ರೆ ಅದಂತೂ ಕುಡಿಲಿಲ್ಲ ಅಂದ್ರೆ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ವಿಷದಂತೆ ಅವ್ರಿಗೆ ಕಷ್ಟ ಆಗುತ್ತೆ. ಆದ್ರೆ ಅದನ್ನ ನಾವು ಯಾವಾಗ ಜೀವನದಲ್ಲಿ ಅಳವಡಿಸ್ಕೋತೀವಿ ಅದರಿಂದ ನಮ್ಗೆ ಸಿಗುವಂತಹ ಲಾಭಗಳು ಅದು ಅಮೃತದಂತೆ ಇರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಸುಖವನ್ನ ಸಾತ್ವಿಕ ಸುಖ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಮಗೆ ಅದು ಸ್ವಲ್ಪ ಕಷ್ಟ ಅನಿಸ್ಬೋದು, ಅಭ್ಯಾಸ ಮಾಡ್ತಾ ಹೋದ ಹಾಗೆ ಅದು ನಮಗೆ ಅಮೃತವಾದಂತಹ ಒಂದು ಲಾಭಗಳು, ಫಲಗಳನ್ನು ಕೊಡ್ತಾ ಇರುತ್ತೆ. ಅದನ್ನ ಇಲ್ಲಿ ಸಾತ್ವಿಕ ಸುಖ ಅಂತ ಕರೀತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷದಂತೆ ಆಗುತ್ತದೆ. ಇದು ರಾಜಸ ಗುಣದ ಸುಖ ಅಂತ ಹೇಳಿ ಕರೀತಾ ಇದ್ದಾರೆ. ರಜೋಗುಣದ ಯಾವ ರೀತಿ ಇರುತ್ತೆ, ಏನೋ ಒಂದು ಅವರಿಗೆ ಇಂದ್ರಿಯ ಭೋಗ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ. ಆ ಒಂದು ಪ್ರಾರಂಭದಲ್ಲಿ ಅದನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸಂತೋಷ ಅವರಲ್ಲಿ ಇರುತ್ತೆ. ಆದ್ರೆ ಎಂಜಾಯ್ ಮಾಡಿ ಮುಗಿಸಿದ ಆದ್ಮೇಲೆ ಅದರ ಒಂದು ಪರಿಣಾಮಗಳು ಅದು ವಿಷದಂತೆ ಆಗುತ್ತೆ. ಆ ವಿಷದಂತೆ ಆದಾಗ ಅದನ್ನೇ ಇಲ್ಲಿ ರಜೋಗುಣದ ಸುಖ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಈ ಕಾಮ, ಅವರಲ್ಲಿ ಇರುವಂತಹ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವರು ಪಡುವಂತಹ ಪ್ರಯತ್ನಗಳು, ಅದು ಸಿಕ್ಕಿದಾಗ ಅವ್ರಿಗೆ ಆಗುವಂತಹ ಸಂತೋಷ, ನಂತರ ಅದನ್ನ ಅವ್ರು ಕಳ್ಕೊಳ್ಳೇಬೇಕು. ಅಂದ್ರೆ ಈ ಭೌತಿಕ ಜಗತ್ತು ಅಶಾಶ್ವತ, ದುಃಖ ಅಲೆ, ಏನೆಲ್ಲ ಅವರು ಕಷ್ಟಪಟ್ಟು ಪಡ್ಕೊಂಡಿದ್ದಾರೋ ಕೊನೆಯಲ್ಲಿ ಆ ಸಾವಿನ ಸಂದರ್ಭದಲ್ಲಾದ್ರೂ ಅವ್ರು ಅದನ್ನ ಬಿಟ್ಟು ಹೋಗ್ಬೇಕಾಗಿರುತ್ತೆ. ಆಗ ಅವ್ರಿಗೆ ಅದು ಸಹಿಸಲಿಕ್ಕೆ ಆಗದೆ ಇರುವಂತಹ ಒಂದು ದುಃಖವನ್ನ ಕೊಡುತ್ತೆ. ಅಥವಾ ಇನ್ನೇನೋ ಪಡೆದಿರ್ತಾರೆ, ಮತ್ತೆ ಅದನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಅವ್ರಿಗೆ ಹೋರಾಟ ಮಾಡ್ತಾರೆ, ಅದು ಕೂಡ ಅವರಿಗೆ ದುಃಖವನ್ನೇ ಕೊಡುತ್ತೆ. ಅದನ್ನ ರಜೋಗುಣದ ಸುಖ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನ ತಾಮಸಿಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಾರಂಭದಲ್ಲೂ ಕೂಡ ದುಃಖನೇ, ಕೊನೆಯಲ್ಲೂ ಕೂಡ ದುಃಖನೇ. ಅಂದ್ರೆ ಈ ಒಂದು ತಮೋಗುಣದವರು ಮಾಡುವಂತಹದ್ದು, ಅಂದ್ರೆ ಈ ಮಾದಕ ದ್ರವ್ಯ ವ್ಯಸನಿಗಳು ಅವರೆಲ್ಲರೂ ಕೂಡ ಅವ್ರಿಗೆ ಅದರಿಂದ ಏನೋ ಒಂದು ಸಂತೋಷ ಸಿಗ್ತಿದೆ, ಸುಖ ಸಿಗ್ತಿದೆ ಅಂತ ಅನ್ಕೋತಾರೆ. ವಾಸ್ತವದಲ್ಲಿ ಅವರ ಆರೋಗ್ಯ ಹಾಳಾಗ್ತಾ ಇದೆ. ಮತ್ತೆ ಆ ಒಂದು ಮಾದಕ ವಸ್ತುಗಳನ್ನ ಪಡಿಲಿಕ್ಕೆ ಅವರಿಗೆ ಹಣ ಬೇಕು, ಅದು ಅವ್ರ ಹತ್ರ ಇರುವಂತ ಸಂಪತ್ತನ್ನ ಕರಗಿಸುತ್ತೆ. ನಂತರ ಏನಾಗುತ್ತೆ, ಆ ಒಂದು ವ್ಯಸನದಿಂದ ಹೊರಗಡೆ ಬರೋಕ್ಕಾಗಲ್ಲ. ಮತ್ತೆ ಆ ಒಂದು ಹಣ ಅವರಲ್ಲಿ ಖಾಲಿ ಆಯ್ತು. ಈಗ ಬೇರೊಬ್ಬರ ಒಂದು ಹಣಕ್ಕೆ ಅವರು ಕಣ್ಣು ಹಾಕ್ತಾರೆ. ಅಂದ್ರೆ ಕಳ್ಳತನ ಮಾಡುವಂಥದ್ದು, ಅಥವಾ ಮೋಸ ಮಾಡುವಂಥದ್ದು, ಅಥವಾ ಇನ್ನೊಬ್ಬರನ್ನ ಕೊಲೆ ಸುಲಿಗೆ ಮಾಡುವಂಥದ್ದು, ಇಂತಹ ಕೆಲಸಗಳಿಗೆ ಕೈ ಹಾಕೋದ್ರಿಂದ ಏನಾಗುತ್ತೆ, ಅದು ಪ್ರಾರಂಭದಿಂದಲೂ ಅಂತ್ಯದವರೆಗೆ ಅಲ್ಲಿ ದುಃಖನೇ ಇರುತ್ತೆ. ಕೊನೆಗೆ ಅವರು ಆ ಒಂದು ಕರ್ಮದ ಪ್ರತಿಕ್ರಿಯೆಗಳು ಅವರನ್ನ ನರಕಲೋಕಗಳಿಗೆ ಅಥವಾ ಇನ್ಯಾವುದೋ ಒಂದು ಪ್ರಾಣಿ ವರ್ಗಗಳಿಗೆ ಅವರನ್ನ ಕೊಂಡೋಗುತ್ತೆ. ಅದನ್ನಲ್ಲಿ ತಾಮಸಿಕ ಸುಖ ಅಂತ ಹೇಳಿ ಕರೀತಾರೆ. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಜೀವಿಗಳಲ್ಲಿ ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು ಆದರೂ ಅವೆಲ್ಲಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಸಾತ್ವಿಕ ಜ್ಞಾನವನ್ನು ಪಡೆದಿದ್ದಾರೆ, ಅಂದ್ರೆ ಯಾರು ಪಂಡಿತನಿದ್ದಾನೆ, ವಿದ್ವಾಂಸನಿದ್ದಾನೆ, ಅವನು ಎಲ್ಲ ಜೀವಿಗಳನ್ನು ಕೂಡ ಆ ಒಂದು ಆತ್ಮಸ್ವರೂಪದಲ್ಲಿ, ಪರಮಾತ್ಮ ಸ್ವರೂಪದಲ್ಲಿ ನೋಡ್ತಾನೆ. ಅಂದ್ರೆ ಅವನು ಎಲ್ಲರನ್ನು ಕೂಡ, ಪ್ರತಿಯೊಂದು ಜೀವಿಯು ಕೂಡ ನನ್ನ ಹಾಗೆಯೇ ಅಂತ ಅವನು ಹೇಳ್ತಾನೆ. ಅಂದ್ರೆ 84 ಲಕ್ಷ ಯೋನಿಗಳನ್ನ ದಾಟಿ ಈಗ ಅವನು ಮನುಷ್ಯ ಜನ್ಮಕ್ಕೆ ಬಂದಿದ್ದಾನೆ. ಬೇರೆ ಎಲ್ಲ ಜೀವಿಗಳು ಅದೇ ರೀತಿ ಅವುಗಳು ಕೂಡ 84 ಲಕ್ಷ ಯೋನಿಗಳನ್ನ ದಾಟಿ ಮತ್ತೆ ಅವನ ಹಾಗೆ ಒಂದು ಮನುಷ್ಯ ರೂಪವನ್ನು ಪಡಿತವೆ ಅಂತ ಅವನು ತಿಳಿತಾನೆ. ಮತ್ತೆ ಎಲ್ಲ ಒಂದು ಜೀವಿಯ ಹೃದಯದಲ್ಲಿ ಕೂಡ ಪರಮಾತ್ಮನು ಇದ್ದಾನೆ ಅನ್ನುವಂಥದ್ದನ್ನು ಕೂಡ ಅವನು ನೋಡ್ತಾ ಇರ್ತಾನೆ. ಆದ ಕಾರಣ ಅವನು ಆಧ್ಯಾತ್ಮಿಕ ಸ್ವಭಾವದಲ್ಲಿ ಇರೋದ್ರಿಂದ ಅಂತಹ ಜ್ಞಾನವನ್ನ ಇಲ್ಲಿ ಸಾತ್ವಿಕ ಸ್ವಭಾವದ ಜ್ಞಾನ ಅಂತ ಹೇಳಿ ಕರೀತಾ ಇದ್ದಾರೆ. ಧೃತ್ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಃ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಹರೇ ಕೃಷ್ಣ. ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ. ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು.
ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಸಾತ್ವಿಕ ಸಂಕಲ್ಪದ ಬಗ್ಗೆ ಹೇಳಿದ್ರು. ಯಾವುದು ಸಾತ್ವಿಕ ಸಂಕಲ್ಪ ಅಂದ್ರೆ ಪ್ರಭುಪಾದರ ಒಂದು ಉತ್ತಮ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ಪ್ರಭುಪಾದರು ಯಾವ ರೀತಿ ಅವರ ಒಂದು ಜೀವನ ಕ್ರಮ ಇರ್ತಿತ್ತು ಅಂತ ಇಲ್ಲಿ ಅವರ ಒಂದು ದಿನಚರಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅವರು ಯಾವ ರೀತಿ ಭಕ್ತಿ ಕಾರ್ಯದಲ್ಲಿ ದೃಢ ಸಂಕಲ್ಪವನ್ನ ಹೊಂದಿದ್ರು ಅಂತ. ಅಂದ್ರೆ ಪ್ರತಿದಿನ 6 ಗಂಟೆ ಅವರು ಮಾರ್ನಿಂಗ್ ವಾಕ್ ಅಂತ ಹೋಗ್ತಿದ್ರು. ಆ ಸಮಯದಲ್ಲೂ ಕೂಡ ಅವರ ಭಕ್ತರ ಜೊತೆಯಲ್ಲಿ ಅವರು ಭಗವಂತನ ವಿಚಾರವಾಗಿಯೇ ಅವರು ಮಾತನಾಡ್ತಿದ್ರು. ಅಂದ್ರೆ ನಾವೆಲ್ಲರೂ ಕೂಡ ಪ್ರಜಲ್ಪ ಮಾಡ್ತೀವಿ, ಅವರಿವರ ಮನೆಯ ವಿಷಯಗಳನ್ನ ಮಾತಾಡ್ತೀವಿ. ಆದ್ರೆ ಪ್ರಭುಪಾದರು ಎಲ್ಲಾ ಸಂದರ್ಭದಲ್ಲೂ ಭಗವಂತನ ವಿಚಾರವಾಗಿಯೇ ಅವರು ಎಲ್ಲರ ಜೊತೆಯಲ್ಲಿ ಮಾತನಾಡ್ತಿದ್ರು. ನಂತರ 8 ಗಂಟೆ ಅಂತಂದ್ರೆ ಅಲ್ಲಿ ಭಾಗವತ, ಈ ಒಂದು ಇಸ್ಕಾನ್ ಸಂಸ್ಥೆಯಲ್ಲಿ 8 ಗಂಟೆಗೆ ಭಾಗವತ ಪ್ರವಚನಗಳನ್ನ ಮಾಡುವಂತಹ ಒಂದು ರೂಢಿಯನ್ನ ಪ್ರಭುಪಾದರು ತಂದಿದ್ದು. ಅವರು ಅಂದ್ರೆ ಅವರ ಒಂದು ದಿನಚರಿ ಬೆಳಗ್ಗೆ ವಾಕ್ನಿಂದ ಹಿಡಿದು ಅವರ ಒಂದು ಎಲ್ಲ ಕೆಲಸ ಕಾರ್ಯಗಳು ಮುಗಿದ ನಂತರ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಭಾಗವತಗಳನ್ನ ಪ್ರವಚನ ಮಾಡ್ತಾ ಇದ್ರು. ನಂತರ ಬರುವಂತದ್ದು 5 ಗಂಟೆ ಸಂಜೆ ಆದ್ರೂ ಕೂಡ ಅವರನ್ನ ಭೇಟಿ ಮಾಡ್ಲಿಕ್ಕೆ ಯಾರೆಲ್ಲ ಬರ್ತಿದ್ರು ಅವರ ಜೊತೆಲೂ ಕೂಡ ಅವರು ಭಕ್ತಿ ವಿಷಯಗಳನ್ನೇ ಮಾತನಾಡ್ತಿದ್ರು. ಭಕ್ತಿ ವಿಚಾರಗಳನ್ನೇ ಮಾತನಾಡ್ತಿದ್ರು. ಮತ್ತೆ ಅವರ ಒಂದು ಜೀವನ ಯಾವ ರೀತಿ ಶೈಲಿ ಇತ್ತು ಅಂತಂದ್ರೆ ಅವರು ರಾತ್ರಿ 10 ಗಂಟೆಗೆ ಮಲಗ್ತಿದ್ರು, 12 ಗಂಟೆಗೆ ಅವರು ಎಚ್ಚರವಾಗ್ತಿದ್ರು. ಹರೇ ಕೃಷ್ಣ, ಮ್ಯೂಟ್ ಇಟ್ಕೊಳ್ಳಿ ದಯವಿಟ್ಟು. 12 ಗಂಟೆ ಅಷ್ಟರಲ್ಲಿ ಅವರು ಮತ್ತೆ ಅಂದ್ರೆ 2 ಗಂಟೆ ಕಾಲ ಅಷ್ಟೇ ಅವ್ರು ನಿದ್ದೆ ಮಾಡ್ತಿದ್ದಂಥದ್ದು. ನಂತರ ಅವರು 1 ಗಂಟೆ ಪ್ರಾರಂಭ ಆಗಿದ ಕೂಡಲೇ ಅವರು ನಾವು ಈಗ ಓದ್ತಿರುವಂತಹ ಭಗವದ್ಗೀತೆ, ಭಾಗವತಗಳು ಎಲ್ಲ ಒಂದು ಗ್ರಂಥಗಳಿಗೆ ಟ್ರಾನ್ಸ್ಲೇಷನ್ ಅಂದ್ರೆ ಆ ಒಂದು ಒಂದು ಆಂಗ್ಲ ಭಾಷೆ ಅಂತ ಹೇಳ್ತಾರೆ, ಅಂದ್ರೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ಸ್ ಮಾಡ್ತಿದ್ರು. ಆ ಒಂದು ಟ್ರಾನ್ಸ್ಲೇಷನ್ಸ್ ಇಂದಾನೇ ಈಗ ನಾವೆಲ್ಲರೂ ಕೂಡ ಈ ಒಂದು ಭಗವದ್ಗೀತೆ, ಭಾಗವತಗಳನ್ನ ಓದ್ಲಿಕ್ಕೆ ಮತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಯಾಕಂದ್ರೆ ಅವೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಇದ್ದಂತಹ ಒಂದು ಗ್ರಂಥಗಳು. ಈ ಒಂದು ಕಾರ್ಯವನ್ನು ಅವರು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಆ ಸಮಯದಲ್ಲಿ ಅವರು ಮಾಡ್ತಿದ್ರು. ಹೀಗೆ ಅವರು ಇಡೀ ಜೀವನದ ಒಂದು ಅಂದ್ರೆ ಆಗ ಅವರ ವಯಸ್ಸು 70ಕ್ಕಿಂತ ಹೆಚ್ಚಿತ್ತು. ಅಂತಹ ಒಂದು ಇಳಿ ವಯಸ್ಸಿನಲ್ಲಿ ಅವರು ಮಾಡ್ತಿದ್ದಂತಹ ಒಂದು ದೃಢ ಸಂಕಲ್ಪ, ಅದು ತಮ್ಮ ಗುರುಗಳಿಂದ ಏನು ಆದೇಶವನ್ನು ಪಡೆದಿದ್ರು, ಆಂಗ್ಲ ಅಂದ್ರೆ ಭಾಷೆಯಲ್ಲಿ ಇದು ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನುವಂಥದ್ದು, ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಭಗವದ್ಗೀತೆ, ಭಾಗವತಗಳ ಪರಿಚಯ ಮಾಡಬೇಕು ಅನ್ನುವಂಥದ್ದು, ಅದನ್ನ ಅವರು ಅಷ್ಟು ಗಂಭೀರವಾಗಿ ಪರಿಗಣಿಸಿ ಅದನ್ನ ಸಾಯುವ ಕೊನೆಯ ಉಸಿರಿನವರೆಗೂ ಅದನ್ನ ಅವರು ಮಾಡ್ತಿದ್ರು. ಅದನ್ನ ಇಲ್ಲಿ ದೃಢ ಸಂಕಲ್ಪ, ಸಾತ್ವಿಕ ಸಂಕಲ್ಪ ಅಂತಲೇ ಕರೀತಾ ಇದ್ದಾರೆ. ಈಗ ಇಲ್ಲಿ 4 ವರ್ಣಾಶ್ರಮ ಧರ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ ಶಮೋದಮಸ್ತಪಃಶೌಚಂ ಕ್ಷಾಂತಿರ್ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಶೌಚಂ ತೇಜೋ ಧೃತಿರ್ದಕ್ಷಾಂ ಯುದ್ಧೇ ಚಾಪಿ ಅಪಲಾಯನಂ ದಾನಾಂ ಈಶ್ವರ ಭಾವಾಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚಾರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಇಲ್ಲಿ 3 ವರ್ಣಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಬ್ರಾಹ್ಮಣ ಅಂದ್ರೆ ಯಾರು ಅಂತಂದ್ರೆ ಅವನ ಗುಣಲಕ್ಷಣಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬ್ರಾಹ್ಮಣ ಅಂತಂದ್ರೆ ನಿಜವಾದ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹುಟ್ಟಿದವನೆಲ್ಲ ಬ್ರಾಹ್ಮಣ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ನನ್ನ ತಾಯಿ ಅಥವಾ ನನ್ನ ತಂದೆ ಡಾಕ್ಟರ್ ಆಗಿದ್ದಾರೆ, ನನ್ನ ತಂದೆ ತಾಯಿ ಈಗ ಮನೆಯಲ್ಲಿಲ್ಲ, ನಿಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ನೀವು ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ಔಷಧಿ ಕೊಡ್ತೀನಿ ಅಂದ್ರೆ ಯಾರಾದ್ರೂ ಬರ್ತೀರಾ? ಹರೇ ಕೃಷ್ಣ. ನಾನು ಡಾಕ್ಟರ್ ಇಲ್ಲ. ಓದಿಲ್ಲ, ಆದ್ರೆ ನನ್ನ ತಂದೆ ತಾಯಿ ಡಾಕ್ಟರ್, ಆ ಕಾರಣಕ್ಕೆ ನಾನು ಔಷಧಿ ಕೊಡ್ತೀನಿ ಅಂದ್ರೆ ಯಾರಾದ್ರೂ ತಗೋತಾರ? ಇಲ್ಲ. ಖಂಡಿತ ಇಲ್ಲ. ಹಾಗೆ ಈ ಬ್ರಾಹ್ಮಣ ಅನ್ನುವಂಥದ್ದು ಅಥವಾ ಯಾವುದೇ ಬೇರೆ ವರ್ಣಗಳು ಅನ್ನುವಂಥದ್ದು ಹುಟ್ಟಿನಿಂದ ಅಲ್ಲ. ನಾವು ಆ ಒಂದು ಅರ್ಹತೆಯನ್ನು ಪಡೆದಾಗ್ಲೇ ನಾವು ಒಂದು ನಿಜವಾದ ಬ್ರಾಹ್ಮಣ ಆಗೋದಕ್ಕೆ ಅಥವಾ ಕ್ಷತ್ರಿಯ ಆಗೋದಕ್ಕೆ ಅಥವಾ ಇನ್ಯಾವುದೇ ಒಂದು ವರ್ಣಕ್ಕೆ ಸೇರೋದಕ್ಕೆ ಸಾಧ್ಯ. ಆ ಗುಣಲಕ್ಷಣಗಳು ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಮ್ಮನ್ನ ಏನಂತ ಕರೀತಾರೆ ಅಂದ್ರೆ ಬ್ರಾಹ್ಮಣರ ಮಕ್ಕಳನ್ನ, ಆ ಬ್ರಾಹ್ಮಣ ಗುಣಗಳು ಇಲ್ಲ ಅಂತಂದ್ರೆ ಅವ್ರನ್ನ ದ್ವಿಜ ಬಂಧು ಅಥವಾ ಬ್ರಹ್ಮ ಬಂಧು ಅಂತ ಕರೀತಾರೆ. ಅಂದ್ರೆ ಬ್ರಾಹ್ಮಣನ ಸಂಬಂಧಿಕ ಅಂತ ಹೇಳ್ತಾರೆ ಹೊರತು ಅವನನ್ನ ಬ್ರಾಹ್ಮಣ ಅಂತ ಕರೆಯೋದಿಲ್ಲ. ಆ ಒಂದು ಸಂಸ್ಕಾರಗಳು ಅವನಲ್ಲಿ ಇದ್ರೆ ಮಾತ್ರನೇ ಅವನು ಬ್ರಾಹ್ಮಣ ಆಗೋದು.
ಆ ಸಂಸ್ಕಾರಗಳು ಯಾವ್ದೆಲ್ಲ ಅಂತಂದ್ರೆ ಅವನಲ್ಲಿ ಶಾಂತಿ ಸ್ವಭಾವ ಅನ್ನುವಂಥದ್ದು ಇರಬೇಕು. ಆತ್ಮ ಸಂಯಮ ಅಂದ್ರೆ ಅವನಲ್ಲಿ ಈ ಒಂದು ಇಂದ್ರಿಯ ನಿಗ್ರಹ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂತವನಾಗಿರ್ಬೇಕು. ಮತ್ತೆ ಅವನು ತಪಸ್ಸುಗಳನ್ನ ಮಾಡೋದಕ್ಕೆ ಸಿದ್ಧನಿರ್ಬೇಕು. ಅವನಲ್ಲಿ ಸಹನೆ ಅನ್ನುವಂಥದ್ದು ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಜ್ಞಾನ ಇರಬೇಕು, ವಿವೇಕ ಇರಬೇಕು, ಮತ್ತೆ ಆಸ್ತಿಕ್ಯ ಅಂದ್ರೆ ಭಗವಂತನಲ್ಲಿ ನಂಬಿಕೆ, ದೃಢವಾದ ವಿಶ್ವಾಸ ಅನ್ನುವಂಥದ್ದು, ಅವನಿಗೆ ಶರಣಾಗತಿ ಹೊಂದುವಂತ ಭಾವ ಅನ್ನುವಂಥದ್ದು, ಇದೆಲ್ಲ ಇದ್ರೆ ಮಾತ್ರ, ಈ ಸಹಜ ಗುಣಗಳಿದ್ರೆ ಮಾತ್ರ ಅವನು ಬ್ರಾಹ್ಮಣ ಅಂತ ಇಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ಕ್ಷತ್ರಿಯ ಅಂದ್ರೆ ಯಾರು ಅಂತಂದ್ರೆ ಅವನಲ್ಲಿ ಶೌರ್ಯ ಇರಬೇಕು. ಅಂದ್ರೆ ಯುದ್ಧ ಮಾಡುವಂತಹ ಒಂದು ಶೌರ್ಯ, ಆ ಒಂದು ತೇಜಸ್ಸು, ಆ ಯುದ್ಧ ಮಾಡುವಾಗ ಅವನು ದೃಢ ಸಂಕಲ್ಪ, ಅಂದ್ರೆ ಅರ್ಧಕ್ಕೆ ಬಿಟ್ಟು ಓಡಿ ಹೋಗ್ಬಾರ್ದು. ಆ ಯುದ್ಧ ಅದನ್ನ ಯಾವ್ದು ಒಂದು ಅವನು ಮುಂದೆ ಬಂದಿದೆ ಒಂದು ಸಂದರ್ಭ, ಅದನ್ನ ಅವನು ಫೇಸ್ ಮಾಡುವಷ್ಟ ಅವನಲ್ಲಿ ತೇಜಸ್ಸು, ಶೌರ್ಯ ಇರಬೇಕು. ಮತ್ತೆ ಆ ಒಂದು ಯುದ್ಧ ಮಾಡೋದಕ್ಕೆ ಅವರಿಗೆ ದೃಢ ಸಂಕಲ್ಪ ಕೂಡ ಇರಬೇಕು. ಅದನ್ನ ದಕ್ಷತೆಯಿಂದ ಅದನ್ನ ಅವನು ಸರಿಯಾದ ರೀತಿಯಲ್ಲಿ ಆ ಒಂದು ಯುದ್ಧ ಕಲೆಯನ್ನು ತಿಳಿದಿರಬೇಕು. ಮತ್ತೆ ಯುದ್ಧದಲ್ಲಿ ಧೈರ್ಯ ಬೇಕು. ಮೊದಲಿಗೆ ಅವನಿಗೆ ಯುದ್ಧ ಮಾಡ್ಬೇಕು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಯುದ್ಧ ಮಾಡುವಾಗ ರಾಜರುಗಳು, ಸೇನಾಧಿಪತಿಗಳು ಮೊದಲು ಆ ಒಂದು ಯುದ್ಧದಲ್ಲಿ ಮುಂದೆಗಡೆ ಇರ್ತಾ ಇದ್ರು. ಈಗಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಅವ್ರು ಬೇರೆ ಕಡೆ ಎಲ್ಲೋ ಕೂತಿರ್ತಾರೆ, ಅವರ ಒಂದು ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ಬೇರೆ ಸೈನಿಕರಿಗೆ, ಸೋಲ್ಜರ್ಸ್ಗೆ. ಆದ್ರೆ ಹಾಗೆ ಇರ್ಲಿಲ್ಲ ಹಿಂದೆ. ಹಿಂದೆ ಅವರು ಯುದ್ಧ ಅಂತಂದ್ರೆ ಮೊದಲು ಅವರು ಮುಂದೆ ನಿಲ್ತ್ಕೊತಾ ಇದ್ರು, ಮೊದಲು ಅದನ್ನ ಅವರು ಫೇಸ್ ಮಾಡ್ತಾ ಇದ್ರು. ಹಾಗೆ ಧೈರ್ಯ ಅನ್ನುವಂಥದ್ದು ಇರಬೇಕು. ಔದಾರ್ಯ ಅಂದ್ರೆ ಯಾರಾದ್ರೂ ಅವ್ರಿಗೆ ಶರಣಾಗತಿ ಹೊಂದಿದ್ರಾಗ ಅವರನ್ನ ಕ್ಷಮಿಸುವಂತಹ ಒಂದು ಔದಾರ್ಯ ಅವರಲ್ಲಿ ಇರ್ಬೇಕು. ಮತ್ತೆ ನಾಯಕತ್ವ ಅಂದ್ರೆ ಲೀಡರ್ಶಿಪ್ ಅನ್ನುವಂಥದ್ದು ಇದ್ರೆ ಮಾತ್ರನೇ ಅವನನ್ನ ಕ್ಷತ್ರಿಯ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಇತರರ ಕೃಷಿ ಅಂದ್ರೆ ಇಲ್ಲಿ ಕೃಷಿ ಮಾಡುವಂಥದ್ದು, ಗೋರಕ್ಷಣೆ ಮಾಡುವಂಥದ್ದು, ಅಂದ್ರೆ ಆಹಾರ ಧಾನ್ಯಗಳನ್ನ ಬೆಳೆಯುವಂಥದ್ದು, ಗೋವುಗಳ ಸಂರಕ್ಷಣೆ ಮಾಡುವಂಥದ್ದು. ಅದನ್ನ ಮಾಡಿದ ಮೇಲೆ ಅದರಿಂದ ಹೆಚ್ಚು ಅವ್ರಿಗೆ ಏನ್ ಸಿಗುತ್ತೆ ಅದನ್ನ ಅವರು ಇತರರಿಗೆ ಹಂಚುವಂಥದ್ದು, ವಾಣಿಜ್ಯ ಅಂತಂದ್ರೆ ವ್ಯಾಪಾರ ಮಾಡುವಂಥದ್ದು. ಅವರನ್ನ ವೈಶ್ಯರು ಅಂತ ಇಲ್ಲಿ ಕರಿತಾ ಇದ್ದಾರೆ. ನಂತರ ಶ್ರಮ ಮತ್ತು ಸೇವೆ. ಯಾರು ಈಗ ಕಲೋ ಶೂದ್ರ ಸಂಭವ ಅಂತ ಹೇಳ್ತಾರೆ, ನಾವೆಲ್ಲರೂ ಕೂಡ ಸ್ಯಾಲರಿಗೋಸ್ಕರ ಕೆಲಸ ಮಾಡುವಂಥವ್ರು. ಸ್ಯಾಲರಿಗೋಸ್ಕರ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರನ್ನ ಇಲ್ಲಿ ಶೂದ್ರರು ಅಂತ ಕರಿತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ, ಕಷ್ಟಪಟ್ಟು ಸೇವೆ ಮಾಡ್ತಾರೆ, ಬಾಸ್ ಕೈ ಕೆಳಗಡೆ ಕೆಲಸ ಮಾಡುವಂತವ್ರು, ಅಂತವರನ್ನ ಇಲ್ಲಿ ಶೂದ್ರರು ಅಂತ ಇಲ್ಲಿ ಕರಿತಾ ಇದ್ದಾರೆ. ಯಥಾ ಪ್ರವೃತ್ತಿ ಭೂತಾನಾಂ ಯೇನ ಸರ್ವಂ ಇದಂ ತತಂ ಸ್ವಕರ್ಮಣಾ ತಂ ಅಭ್ಯಚ್ಯ ಸಿದ್ಧಿಂ ವಿಂದತಿ ಮಾನವಃ. ಹರೇ ಕೃಷ್ಣ. ಪ್ರಭು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸರ್ವಜೀವಿಗಳ ಮೂಲ ಭಗವಂತ, ಮತ್ತೆ ಸರ್ವವ್ಯಾಪಿ ಕೂಡ, ಅವನು ಎಲ್ಲ ಕಡೆ ಇದ್ದಾನೆ. ಅವನನ್ನ ಪೂಜಿಸೋದು ಮತ್ತೆ ಅವನಿಗೆ ಸೇವೆಯನ್ನು ಮಾಡುವಂಥದ್ದು, ಇದು ಮನುಷ್ಯನನ್ನ ಸಿದ್ಧಿಯನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಈ 4 ವರ್ಣಾಶ್ರಮಗಳು ಈಗ ಏನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಅದರ ಮೂಲ ಉದ್ದೇಶ ಅದೇ ಅಂತ ಹೇಳ್ತಾರೆ. ವರ್ಣಾಶ್ರಮ ಧರ್ಮದ ಒಂದು ಮೂಲ ಉದ್ದೇಶ ಏನಂತಂದ್ರೆ ಹರಿತೋಷಣಂ ಅಂತ. ಅಂದ್ರೆ ಬ್ರಾಹ್ಮಣನಾದವನವನು ಜ್ಞಾನವನ್ನ ಬೆಳೆಸ್ಕೊತಾನೆ, ಸಮಾಜಕ್ಕೆ ಆಧ್ಯಾತ್ಮಿಕ ಜ್ಞಾನದ ಒಂದು ಮಹತ್ವವನ್ನ ತಿಳಿಸ್ಕೊಡ್ತಾನೆ. ಕ್ಷತ್ರಿಯನಾದವನು ಅಂತಹ ಒಂದು ಸಮಾಜಕ್ಕೆ ರಕ್ಷಣೆಯನ್ನ ಕೊಡ್ತಾನೆ. ನಂತರ ವೈಶ್ಯ ಅಂತಹ ಒಂದು ಸಮಾಜಕ್ಕೆ ಬೇಕಾಗಿರುವ ಮೂಲಭೂತ ಅವಶ್ಯಕವಾದಂತಹ ಒಂದು ಆಹಾರ ಅಥವಾ ಅವಶ್ಯಕತೆಗಳು ಏನೆಲ್ಲ ಇದೆ ಆ ಒಂದು ಸಮಾಜಕ್ಕೆ ಅವನು ಅದನ್ನ ವ್ಯಾಪಾರ ಮಾಡುವಂಥದ್ದು ಅಥವಾ ಬೆಳೆಯುವಂಥದ್ದು, ಅದರ ಒಂದು ರಕ್ಷಣೆ ಮಾಡುವಂಥದ್ದನ್ನ ಮಾಡ್ತಾನೆ. ಯಾರು ಶೂದ್ರನಿದ್ದಾನೆ ಅವನು ಈ 3 ವರ್ಣದವರ ಒಂದು ಸಹಾಯದಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾನೆ. ಅಂದ್ರೆ ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಹರಿತೋಷಣ, ಅಂದ್ರೆ ಈ ಆಧ್ಯಾತ್ಮಿಕ ಜ್ಞಾನವನ್ನ ಸಮಾಜಕ್ಕೆ ನೀಡುವಂಥದ್ದು, ಅಂತಹ ಒಂದು ಸಮಾಜವನ್ನ ರಕ್ಷಣೆ ಮಾಡುವಂಥದ್ದು, ಪೋಷಣೆ ಮಾಡುವಂಥದ್ದು, ಇದನ್ನೇ ಇಲ್ಲಿ ಹರಿತೋಷಣಂ ಅಂತ ಇಲ್ಲಿ ಕರೀತಾರೆ. ಕೊನೆಯಲ್ಲಿ ಇಡೀ ಒಂದು ಸಮಾಜಕ್ಕೆ ಅವ್ರು ಏನ್ ಮಾಡ್ತಾರೆ, ಭಗವಂತನ ಒಂದು ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸ್ವ ಅನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಹರೇ ಕೃಷ್ಣ. ಪರಮ ಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣ. ಹರೇ ಕೃಷ್ಣ. ಅನ್ಮ್ಯೂಟ್ ಆಗಿ ಪ್ರಭುಜಿ, ಮ್ಯೂಟ್ ಆಗ್ಬಿಟ್ಟಿದ್ದೀರಾ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ
ಸ್ವಧರ್ಮವನ್ನು ಅಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾವಕರ ಗಳಾಗುವುದಿಲ್ಲ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಅಂತ ಹೇಳ್ತಾ ಇದ್ದಾರೆ, ಅವರವರಿಗೆ ಅವರವರದೇ ಆದಂತಹ ಒಂದು ಸ್ವಧರ್ಮ ಅನ್ನುವಂಥದ್ದು ಇರುತ್ತೆ. ಸ್ವಧರ್ಮ ಅಂತಂದ್ರೆ ಅವರ ಒಂದು ಗುಣಗಳಿಗೆ ತಕ್ಕ ಹಾಗೆ. ಈಗ ಬ್ರಾಹ್ಮಣ ಅಂತಂದ್ರೆ ಅವನಿಗೆ ತಕ್ಕ ಅಂತಹ ಒಂದು ಗುಣಗಳ ಲಕ್ಷಣಗಳು ಅವನಲ್ಲಿ ಇರುತ್ತೆ. ಅದೇ ರೀತಿ ಕ್ಷತ್ರಿಯನಾದವನಿಗೆ. ಈಗ ಎಲ್ಲರೂ ಕೂಡ ನಾವು ಬ್ರಾಹ್ಮಣ ಆಗ್ಬೇಕು ಅಂತ ಹೇಳಿ ನಮ್ಮ ಒಂದು ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ಕೆಲಸಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಪಾಪದ ಪ್ರತಿಕ್ರಿಯೆಗಳು ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ ನಿನ್ನ ಗುಣ ಸ್ವಭಾವಕ್ಕೆ ತಕ್ಕಂತಹ ಒಂದು ಕಾರ್ಯ ಏನಿದೆ ಅದನ್ನ ನೀನ್ ಮಾಡು. ಅದನ್ನ ಬಿಟ್ಟು ನೀನು ಬೇರೊಬ್ಬರದ ರೀತಿಯಲ್ಲಿ ಪ್ರಯತ್ನ ಪಡೋದ್ರಿಂದ ನಿನ್ನ ಒಂದು ಏನಂತ ಹೇಳ್ತಾರೆ, ನಿನ್ನ ಧರ್ಮದಲ್ಲಿ ನೀನು ಅಪರಿಪೂರ್ಣ ಆದ್ರೂ ಪರವಾಗಿಲ್ಲ, ಪರಧರ್ಮವನ್ನ ಸ್ವೀಕಾರ ಮಾಡಕ್ ಹೋದ್ರೆ ಅಲ್ಲಿ ಅದು ಪಾಪ ಪ್ರತಿಕ್ರಿಯೆಗಳಿಗೆ ಕಾರಣ ಆಗುತ್ತೆ ಅಂತ ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಈ ವ್ಯಕ್ತಿ ಅಲ್ಲಿ ಒಂದು ಕಾಗೆ ಇದೆ, ಒಂದು ಮಂಗ ಇದೆ, ಪೆಂಗ್ವಿನ್ ಇದೆ, ಆನೆ, ಮೀನು ಮತ್ತೆ ಸೀಲ್ ಅಂತ ಹೇಳ್ತಾರೆ, ನಂತರ ನಾಯಿ, ಇವುಗಳಿಗೆ ಒಂದು ಕಾಂಪಿಟೇಷನ್ ಇಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಅಲ್ಲಿ ಒಂದು ಮರ ಇದೆ, ಆ ಮರವನ್ನು ಯಾರು ಬೇಗ ಹತ್ತಿ ಅಲ್ಲಿ ಕೂರ್ತೀರಾ ಅಂತ. ಅದು ಮೀನಿನಿಂದಲೋ ಅಥವಾ ಸೀಲ್ನಿಂದಲೋ ಆಗುತ್ತಾ, ಪೆಂಗ್ವಿನಿಂದಲೋ ಆಗುತ್ತಾ? ಇಲ್ಲ ಮಾತಾಜಿ. ಆದ್ರೆ ಅದರದೇ ಆದಂತಹ ಒಂದು ಗುಣಲಕ್ಷಣಗಳು ಇರುತ್ತೆ. ಮೀನು ಅನ್ನುವಂಥದ್ದು ಅಥವಾ ಈ ಸೀಲ್ ಅನ್ನುವಂಥದ್ದು ಅವೆಲ್ಲ ಕೂಡ ನೀರಿನಲ್ಲಿ ಇರುವಂತದ್ದು. ನೀರಿಂದ ಹೊರಗಡೆ ಬಂದ್ರೆ ಮೀನು ಬದುಕುತ್ತಾ? ಇಲ್ಲ ಮಾತಾಜಿ. ಅಥವಾ ಈ ಒಂದು ಕಾಗೆನ ನೀನು ನೀರಲ್ಲಿ ಹೋಗಿ ಈಜು ಅಂತಂದ್ರೆ ಅದು ಬದುಕುತ್ತಾ? ಇಲ್ಲ ಇಲ್ಲ. ಮಾತಾಜಿ. ಅಂದ್ರೆ ಅದರದೇ ಆದಂತಹ ಒಂದು ಗುಣ ಸ್ವಭಾವ ಅನ್ನುವಂಥದ್ದು ಇರುತ್ತೆ. ಅದನ್ನ ನಾವು ಅದಕ್ಕೆ ತಕ್ಕ ಹಾಗೆ ನಾವು ಜೀವನವನ್ನ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಇನ್ನೊಂದನ್ನ ನೋಡಿ, ಆ ಮೀನು ತುಂಬಾ ಚೆನ್ನಾಗಿ ನೀರಿನಲ್ಲಿ ಈಜ್ತಿದೆ, ನಾನು ಅದೇ ರೀತಿಯಲ್ಲಿ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಕಾಗೆ ಆ ರೀತಿ ಅನ್ಕೊಂಡ್ರೆ ಪಕ್ಷಿ ಏನಾಗುತ್ತೆ, ಅದು ನೀರಲ್ಲಿ ಹೋಗಿ ಸಾಯುತ್ತೆ. ಅಥವಾ ಮೀನು ಬಂದು ನಾನು ಕಾಗೆ ಹಾಗೆ ಗಾಳಿಯಲ್ಲಿ ಹಾರಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ಕೂಡ ಜೀವ ಕಳ್ಕೊಡುತ್ತೆ. ಅದನ್ನ ಮಾಡಬಾರ್ದು ಅನ್ನೋಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರವರಿಗೆ ಆದಂತಹ ಗುಣಲಕ್ಷಣಗಳು, ನಮ್ಮಲ್ಲೂ ಕೂಡ ಅನೇಕ ಜನರಿಗೆ ಭಗವಂತ ಅವರದೇ ಆದಂತಹ ಒಂದು ಏನಂತ ಪ್ರತಿಭೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಮುಂದುವರಿಬೇಕೆ ಹೊರತು ಇನ್ನೊಬ್ಬರನ್ನ ನೋಡಿ ಇನ್ನೊಬ್ಬರಂತೆ ನಾವು ಆಗ್ಬೇಕು ಅಂತ ಅನ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ, ಈ ಪಾಪದ ಪ್ರತಿಕ್ರಿಯೆಗಳನ್ನ ನಾವು ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ಕೂಡ ಆ ದೋಷದಿಂದ ಕೂಡಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಣನಾದವನು ಭಗವಂತನ ಜ್ಞಾನವನ್ನ ಅವನು ಪಡೆದಿರ್ತಾನೆ, ದೇವೋತ್ತಮ ಪರಮ ಪುರುಷನೇ ಎಲ್ಲ ಅಂತ ತಿಳಿದಿರ್ತಾನೆ. ಅವನನ್ನ ಕರೆಸಿ ಈ ಒಂದು ಏನಂತ ಹೇಳ್ತಾರೆ, ಬದ್ಧಾತ್ಮರು ಏನ್ ಮಾಡ್ತಾರೆ, ಕಾಮ್ಯ ಕರ್ಮದ ಒಂದು ಯಜ್ಞಗಳಲ್ಲಿ ಅವರನ್ನು ತೊಡಗಿಸ್ತಾರೆ. ಅಂದ್ರೆ ಅವ್ರು ಮಾಡುವಂತಹ ಯಜ್ಞದಿಂದ ಅವರಿಗೆ ಫಲದ ಮೇಲೆ ಅಪೇಕ್ಷೆ ಇಟ್ಕೊಂಡು ಒಂದು ಯಜ್ಞವನ್ನು ಮಾಡ್ಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಬ್ರಾಹ್ಮಣನನ್ನ ಕರೆಸಿದಾಗ ಅವನು ಈ ಒಂದು ಯಜ್ಞ ಕಾಮ್ಯ ಕರ್ಮಗಳು ಮಾಡುವಂತಹ ಫಲಗಳು ಅದು ನಮ್ಮನ್ನು ಬಂಧನಕ್ಕೆ ಸಿಲುಕಿಸುತ್ತೆ ಅಂತ ಹೇಳಿ ಅವನು ಆ ಒಂದು ಯಜ್ಞವನ್ನು ನಾನು ಮಾಡೋದಿಲ್ಲ ಅಂತ ಹೇಳುವಂತಿಲ್ಲ, ಅವನು ಮಾಡ್ಲೇಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಕ್ಷತ್ರಿಯನಾದವನು ಅಲ್ಲಿ ಹಿಂಸೆ ಆಗುತ್ತೆ, ಅವನು ಯುದ್ಧ ಮಾಡುವಾಗ ಇನ್ನೊಂದು ಜೀವಕ್ಕೆ ಅವನು ಹಿಂಸೆ ಕೊಡ್ಬೇಕಾಗುತ್ತೆ. ಆಗನ್ಬಿಟ್ಟು ಅವನು ನಾನು ಯುದ್ಧನೇ ಮಾಡೋದಿಲ್ಲ ಅಂತಂದ್ರೆ ಪ್ರಜೆಗಳ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ವ್ಯಾಪಾರ ಮಾಡುವಾಗ ಅನೇಕ ಬಾರಿ ಅವರು ಸುಳ್ಳು ಹೇಳ್ತಾರೆ, ಅಂದ್ರೆ ನಾನು ಯಾವುದೇ ಲಾಭ ಇಟ್ಕೊಂಡಿರ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ವಾಸ್ತವದಲ್ಲಿ ಲಾಭ ಇಟ್ಕೊಂಡಿರೋ ವ್ಯಾಪಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಸುಳ್ಳನ್ನ ಹೇಳ್ಬೇಕಾಗುತ್ತೆ ಅನ್ನೋದಕ್ಕಾಗಿ ನಾನು ವ್ಯಾಪಾರ ಮಾಡೋದಿಲ್ಲ ಅಂತ ವ್ಯಾಪಾರಿ ಹೇಳೋಕ್ಕಾಗೋಲ್ಲ. ಮತ್ತೆ ಕ್ಷತ್ರಿಯ ಅಂದ್ರೆ ಶೂದ್ರನಾದವನ್ ಏನ್ ಮಾಡ್ತಾನೆ, ಅವನು ಬೇರೆ ಬಾಸ್ ಕೆಳಗಡೆ ಕೆಲಸ ಮಾಡ್ತಾನೆ. ಅವನು ಯಾರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾನೆ ಆ ಬಾಸ್ ಅವನು ಎಂತದೋ ಒಂದು ಬೇಡದ ಕೆಲಸಗಳಲ್ಲಿ ತೊಡಗಿದ್ದಾನೆ ಅಂತಂದ್ರೆ ಆ ಕೆಲಸನ ಬಿಟ್ಟು ಶೂದ್ರನಾದವನು ನಾನು ಕೆಲಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅವನು ಹೊಟ್ಟೆ ಪಡೋ ಅವನಿಗೆ ಅದು ನಡೆಯೋದಿಲ್ಲ. ಹೀಗೆ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಾವ್ದಾದ್ರೂ ಒಂದು ದೋಷ ಅನ್ನುವಂಥದ್ದು ಸದಾ ಇರುತ್ತೆ. ಆ ದೋಷಗಳು ಇದ್ರೂ ಕೂಡ ನಾವು ಕರ್ತವ್ಯ ಲೋಪ ಆಗ್ಬಾರ್ದು, ಕಾರ್ಯ ಮಾಡ್ಲೇಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಧರ್ಮವನ್ನ ನಾವು ಬಿಡುವಂತಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ಹರಿ ಕೃಷ್ಣ.
ಹೀಗೆ ಈ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಯಾರು ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದಾರೆ, ಅಂದ್ರೆ ಯಾರು ಎಲ್ಲಾ ಒಂದು ಜೀವಿಗಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣ್ತಾರೆ, ಅಂಥವ್ರು ಎಂಥದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅಂದ್ರೆ ಒಂದು ಕರ್ಮದ ಫಲದ ಒಂದು ಆಸಕ್ತಿ ಅವರಲ್ಲಿ ಇರೋದಿಲ್ಲ. ಆ ರಜಗುಣದವರು ಹೇಗೆ ಒಂದು ಸಂತೋಷ ಅಂದ್ರೆ ಅವರಿಗೆ ಲಾಭ ಸಿಕ್ಕಿದಾಗ ಖುಷಿ ಪಡುವಂಥದ್ದು, ನಷ್ಟ ಆದಾಗ ದುಃಖಿಸುವಂಥದ್ದು, ಆ ರೀತಿ ಅವರು ನಡ್ಕೊಳ್ಳೋದಿಲ್ಲ. ಎಲ್ಲವನ್ನು ಕೂಡ ಭಗವಂತನ ಕೃಪೆ, ಅವನ ಒಂದು ಏನಂತ ಹೇಳ್ತಾರೆ, ಅವನ ಒಂದು ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ. ಎಲ್ಲವನ್ನು ಕೂಡ ಸಮಾನ ದೃಷ್ಟಿಯಿಂದ ತಗೊಳ್ತಾರೆ. ಮತ್ತೆ ಅದು ಎಲ್ಲಾ ಜೀವಿಗಳನ್ನು ಅವರು ಸಮಾನವಾಗಿ ಕಾಣ್ತಾರೆ, ಯಾವುದೇ ಒಂದು ವ್ಯತ್ಯಾಸ ಮಾಡದೆ. ಅಂದ್ರೆ ಅದನ್ನ ಅವರು ಆತ್ಮದ ಸ್ಥಿತಿಯಲ್ಲಿ, ಪರಮಾತ್ಮನ ಒಂದು ಸ್ಥಿತಿಯಲ್ಲಿ ಅದನ್ನ ಸ್ವೀಕಾರ ಮಾಡ್ತಾರೆ. ಅಂತವರು ಭಗವಂತನ ಭಕ್ತಿ ಸೇವೆಯನ್ನು ಪಡಿತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರು ಅಂತಹ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅವರು ಬ್ರಹ್ಮನ್ ನೆಲೆಯ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತಂದ್ರೆ ದೇಹ ಭಾವನೆಯಿಂದ ಹೊರಗಡೆ ಇದ್ದಾರೆ. ಅಂದ್ರೆ ದೇಹದ ಒಂದು ಭಾವನೆಯಿಂದ ಅಂದ್ರೆ ವ್ಯತ್ಯಾಸ, ದೈಹಿಕವಾಗಿ ಯಾರನ್ನು ಕೂಡ ಅವರು ಬೇರೆ ರೀತಿಯಲ್ಲಿ ನೋಡೋದಿಲ್ಲ. ಎಲ್ಲ ಯಾವುದೇ ಒಂದು ರೂಪದಲ್ಲಿ ಇರ್ಲಿ, ಪಕ್ಷಿ ಆಗಿರ್ಲಿ, ಪ್ರಾಣಿ ಆಗಿರ್ಲಿ, ಅಥವಾ ಇನ್ನೊಂದು ಜಲಚರವಾಗಿರ್ಲಿ, ಎಲ್ಲವನ್ನು ಕೂಡ ಆ ಒಂದು ಆತ್ಮದ ನೆಲೆಯಲ್ಲಿ ನೋಡ್ತಾ ಇರ್ತಾರೆ. ಅದನ್ನಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅಂತವರು ಭಗವಂತನ ಭಕ್ತಿ ಸೇವೆನ ಮಾಡುವಂತ ಒಂದು ಅವಕಾಶವನ್ನು ಪಡಿತಾರೆ ಅಂತ ತಿಳಿಸ್ತಾ ಇದ್ದಾರೆ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶ್ರುತೆ ತದನಂತರಂ. ಹರೇ ಕೃಷ್ಣ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈಗ ಹೇಳ್ತಾ ಇದ್ದಾರೆ ಅನೇಕ ರೀತಿಯ ಯೋಗಗಳನ್ನ ಹೇಳ್ತಾರೆ. ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ ಅಂತೆಲ್ಲ. ಎಲ್ಲ ಯೋಗಗಳಿಗಿಂತ ಉತ್ತಮವಾದ ಯೋಗ ಅದು ಭಕ್ತಿ ಯೋಗ ಅಂತ. ಭಕ್ತಿ ಮಾಡುವ ಮೂಲಕ, ಭಕ್ತಿ ಸೇವೆ ಮಾಡುವ ಮೂಲಕ ಮಾತ್ರ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಭಗವಂತನನ್ನ ಭಕ್ತಿ ಮಾಡದೆ ಬೇರೆ ಯಾವುದೇ ರೀತಿಯಲ್ಲಿ ಕರ್ಮಯೋಗದಿಂದ ಅಥವಾ ಜ್ಞಾನ ಯೋಗದಿಂದ ಅಥವಾ ಇನ್ಯಾವುದೋ ಧ್ಯಾನ ಯೋಗದಿಂದ ಅವನ್ನ ತಿಳ್ಕೊಳ್ಳಿಕ್ಕೆ, ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಸೇವೆ ಮಾಡಿದ್ರೆ ಮಾತ್ರ ಭಗವಂತನ ಅವ್ಯಾಜ್ಯ ಕರುಣೆಯಿಂದ ಮಾತ್ರ ನಾವು ಅವನನ್ನ ತಿಳಿಲಿಕ್ಕೆ ಸಾಧ್ಯ. ಈಗ ಭಗವಂತನ ಅವ್ಯಾಜ್ಯ ಕರುಣೆ ಅರ್ಜುನನ ಮೇಲೆ ಇತ್ತು, ಆ ಮೂಲಕ ಇಡೀ ಒಂದು ಮಾನವ ಕುಲದ ಮೇಲೆ, ನಮ್ಮ ಮೇಲೆ ಇದ್ದ ಕಾರಣ ನಮ್ಗೆ ಈ ಭಗವದ್ಗೀತೆಯ ಜ್ಞಾನ ಸಿಕ್ಕಿದೆ. ಆ ಒಂದು ಜ್ಞಾನದಿಂದ ಮಾತ್ರ ನಾವು ಭಗವಂತನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಅಂತಹ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಏನಾಗ್ತಾನೆ, ಅವನು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅರ್ಹತೆಯನ್ನು ಪಡಿತಾನೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸರ್ವಕರ್ಮಾಣಿ ಅಪಿ ಸದಾ ಕುರ್ವಣೋ ಮತ್ ವ್ಯಪಾಶ್ರಯಃ ಮತ್ ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಹರೇ ಕೃಷ್ಣ. ನನ್ನ ಪರಿಶುದ್ಧ ಭಕ್ತನು ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತನ ಭಕ್ತ ಯಾರಿದ್ದಾನೆ ಅವನು ಯಾವಾಗ್ಲೂ ಭಗವಂತನ ರಕ್ಷಣೆಯಲ್ಲಿ ಇರ್ತಾನೆ. ಮತ್ತೆ ಭಗವಂತನ ಕೃಪೆ ಅನ್ನುವಂಥದ್ದು ಸದಾ ಅವನ ಮೇಲೆ ಇರುತ್ತೆ. ಆ ಕಾರಣದಿಂದ ಅಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಭಗವಂತನ ಕೃಪೆ ಅನ್ನುವಂಥದ್ದು ಇಲ್ಲ ಅಂತಂದ್ರೆ ನಾವು ಆ ಒಂದು ಪರಿಪೂರ್ಣತೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಭಗವಂತನ ಅವ್ಯಾಜ್ಯ ಕರುಣೆ ಅನ್ನುವಂಥದ್ದು ಸದಾ ಭಗವಂತನ ಭಕ್ತರ ಮೇಲೆ ಇರುತ್ತೆ. ಆ ಕಾರಣದಿಂದ ಅವರು ಭಗವಂತನ ನಿವಾಸವನ್ನ ಅವರು ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯಸಿ ಅಥಾಚೆ ತ್ವಂ ಅಹಂಕಾರಾನ್ ನಾಶ್ರೋಷ್ಯಸಿ ವಿನಕ್ಷ್ಯಸಿ ವಿನಂಶ್ಯಸಿ. ಹರೇ ಕೃಷ್ಣ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿವರೆಗೂ ಭಗವಂತ ಅರ್ಜುನನಿಗೆ ಎಲ್ಲ ಜ್ಞಾನವನ್ನ ಕೊಟ್ಟಿದ್ದಾಗಿದೆ. ಈಗ ಹೇಳ್ತಾ ಇದ್ದಾನೆ ಭಗವಂತ, ಇಲ್ಲಿವರೆಗೂ ನಾನು ನಿನ್ಗೆ ಏನೆಲ್ಲ ತಿಳಿಸ್ಕೊಡ್ಬೇಕಾಗಿತ್ತು ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾಗಿದೆ. ಇದನ್ನ ತಿಳ್ಕೊಂಡ ಮೇಲೆ
ನೀನು ನಾ ಹೇಳುವ ಹಾಗೆ ಭಕ್ತಿ ಕಾರ್ಯದಲ್ಲಿ ತೊಡಗಿದ್ರೆ ಮಾತ್ರ ನೀನು ಈ ಒಂದು ಆ ನಿನ್ನೆಲ್ಲ ಕಷ್ಟಗಳು ನಿವಾರಣೆ ಆಗೋದಕ್ಕೆ ಸಾಧ್ಯ. ಭಕ್ತಿ ಕಾರ್ಯ ಮಾಡದೇ ಇರುವಂತವ್ರು ಏನಾಗ್ತಾರೆ, ಅವರು ನಾಶ ಹೊಂದುತ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಅಂದ್ರೆ ಯಾರು ಭಕ್ತಿ ಕಾರ್ಯ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ, ಅವರ ಜೀವನದಲ್ಲಿ ಅವರಿಗೆ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನು ಭಗವಂತ ಯಥೇಚ್ಛವಾಗಿ ಈಡೇರಿಸ್ತಾ ಇರ್ತಾನೆ. ಆದ್ರೆ ಆ ರೀತಿ ಮಾಡದೇ ಇರುವಂತವ್ರು ಯಾರಿದ್ದಾರೆ, ಅವರು ಅಹಂಕಾರದಿಂದ, ಮಿಥ್ಯಹಂಕಾರದಿಂದ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಆಗ್ತಾ ಇದೆ ಅಂತ ಯಾರು ಅನ್ಕೋತಾರೆ, ಅರ್ಜುನಿಗೆ ಮೊದಲು ಹಾಗೆ ಅನ್ಕೊಂಡ. ಆದ್ರೆ ಈ ಯುದ್ಧವನ್ನ ನಾನ್ ಮಾಡಿಲ್ಲ ಅಂತಂದ್ರೆ ಯುದ್ಧನೇ ಆಗೋದಿಲ್ಲ ಅನ್ಕೊಂಡ. ಆದ್ರೆ ಭಗವಂತ ಆ ವಿಶ್ವರೂಪ ದರ್ಶನದಲ್ಲಿ ತೋರಿಸ್ತ ಎಲ್ಲವೂ ಕೂಡ ಏನು ಅದರ ಆ ಮುಂದಿನ ಆ ಯುದ್ಧದ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಭಗವಂತ ಮೊದಲೇ ತೋರಿಸ್ಬಿಟ್ಟ. ಹೇಳ್ದ, ನೀನು ಬರೀ ನಿಮಿತ್ತ ಅಷ್ಟೇ, ನೀನಿಲ್ಲಿ ನಿಮಿತ್ತ ಮಾತ್ರನೇ, ನೀನಿಲ್ಲ ಅಂದ್ರೂ ಕೂಡ ಇದೆಲ್ಲ ಆಗುತ್ತೆ, ಯಾಕಂದ್ರೆ ಇದನ್ನೆಲ್ಲ ಆಗ್ಬೇಕು ಅನ್ನೋ ಸಂಕಲ್ಪ ನಾನು ಮಾಡಿದಾಗಿದೆ ಅನ್ನೋದನ್ನ ಭಗವಂತ ಹೇಳ್ದ. ಹಾಗೆ ಭಗವಂತನ ಒಂದು ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ. ಆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಾವು ಕೆಲಸ ಮಾಡಿದಾಗ ನಾವು ಆ ಒಂದು ಭಕ್ತಿಯ ಫಲಗಳನ್ನು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ಮಾಡಿದ್ವಿ ಅಂತಂದ್ರೆ ನಾವು ಈ ಒಂದು ಅಂಧಕಾರದಲ್ಲಿ, ಆ ಒಂದು ನರಕಗಳಲ್ಲಿ ಮತ್ತೆ ಅಥವಾ ಏನಂತ ಹೇಳ್ತಾರೆ ಪ್ರಾಣಿ ಯೋನಿಗಳಲ್ಲಿ ನಾವು ಜನ್ಮ ಪಡಿಬೇಕಾಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ, ನಾಶ ಹೊಂದುತ್ತೀಯ, ಮುಳುಗಿ ಹೋಗ್ತೀಯಾ ಅಂತ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಹರೇ ಕೃಷ್ಣ. ಅರ್ಜುನನೇ ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ಒಂದು ದೇಹ ಅನ್ನುವಂಥದ್ದು ಹೇಗೆ ಅಂತ ಅಂತಂದ್ರೆ ಅದನ್ನ ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರ ಅಂತ. ಅಂದ್ರೆ ಈಗ ಒಂದು ಕಾರಲ್ಲಿ ಒಬ್ಬ ಡ್ರೈವರ್ ಇರ್ತಾನೆ, ಹಾಗೆ ಈ ಒಂದು ದೇಹ ಅನ್ನುವಂಥದ್ದು ಒಂದು ಯಂತ್ರ. ಆ ಯಂತ್ರದ ಒಳಗಡೆ ಆತ್ಮನಿದ್ದಾನೆ. ಆತ್ಮನ ತಿರುಗಾಟವನ್ನು ಯಾರು ನಿರ್ದೇಶಿಸ್ತಾ ಇದ್ದಾನೆ, ಅಲ್ಲಿ ಪರಮಾತ್ಮನು ಕೂಡ ಇದ್ದಾನೆ ಹೃದಯದಲ್ಲಿ. ಅಂದ್ರೆ ಒಂದು ದೇಹದಲ್ಲಿ ಇಬ್ಬರು ಕ್ಷೇತ್ರಜ್ಞರು ಇರ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ಒಂದು ಆತ್ಮ, ಇನ್ನೊಂದು ಪರಮಾತ್ಮ ಅಂತ. ಪರಮಾತ್ಮ ಏನ್ ಮಾಡ್ತಾ ಇರ್ತಾನೆ, ಸದಾ ನಾವು ಮಾಡುವಂತಹ ಪ್ರತಿಯೊಂದನ್ನು ಕೂಡ ಹನುಮಂತ ಉಪದೃಷ್ಟ ಅಂತ ಹೇಳ್ತಾರೆ. ಹನುಮಂತ ಅಂತಂದ್ರೆ ಅನುಮತಿ ಕೊಡುವವನು, ಉಪದೃಷ್ಟ ಅಂತಂದ್ರೆ ಮೇಲ್ವಿಚಾರಕನಾಗಿ ಅದನ್ನ ನೋಡ್ತಾ ಇರುವಂತವನು. ಈ ಕೆಲಸಗಳನ್ನ ಭಗವಂತ ಪರಮಾತ್ಮ ಮಾಡ್ತಾ ಇರ್ತಾನೆ. ಆದ್ರೆ ಆತ್ಮ ಏನ್ ಮಾಡ್ತಾ ಇರ್ತಾನೆ, ಅವನು ತನ್ನದೇ ಆದಂತಹ ಒಂದು ಐಹಿಕ ಭೋಗಗಳಲ್ಲಿ ಆಸಕ್ತಿಯನ್ನ ಹೊಂದಿರ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಹೃದಯದಲ್ಲಿ ಅಂದ್ರೆ ಒಂದು ಮರದಲ್ಲಿ ಎರಡು ಪಕ್ಷಿಗಳು ಇರುವ ಹಾಗೆ ಒಂದು ವ್ಯಕ್ತಿಯ ದೇಹದಲ್ಲಿ ಇಬ್ಬರು ಇದ್ದಾರೆ, ಒಂದು ಆತ್ಮ ಮತ್ತೊಂದು ಪರಮಾತ್ಮ. ತಮ್ ಏವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಹರೇ ಕೃಷ್ಣ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಭಗವಂತನಿಗೆ ಅಂದ್ರೆ ಪರಮಾತ್ಮನಿಗೆ ಶರಣಾಗತನಾಗ್ಬೇಕು. ಮತ್ತೆ ಆ ಭಗವಂತನ ಅವ್ಯಾಜ್ಯ ಕರುಣೆಯಿಂದ ಮಾತ್ರ ನಾವು ಆ ದಿವ್ಯವಾದ ಶಾಂತಿ ಅಥವಾ ಶಾಶ್ವತವಾದ ಬದುಕು ಅದನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಭಕ್ತಿ ಸೇವೆಯಿಂದ ಮಾತ್ರನೇ ಭಗವಂತನನ್ನ ನಾವು ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯ. ಭಕ್ತಿ ಸೇವೆ ಮಾಡಿದಾಗ ಭಗವಂತನ ಕೃಪೆ ಅನ್ನುವಂಥದ್ದು ಭಕ್ತರ ಮೇಲೆ ಇರುತ್ತೆ. ಆ ಕಾರಣದಿಂದ ನಾವು ಆ ಶಾಶ್ವತವಾದ ಬದುಕು, ಭಗವಂತನ ಒಂದು ಆ ದಿವ್ಯ ಲೋಕಕ್ಕೆ ಹಿಂದಿರುಗಬಹುದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಇತಿ ತೇ ಜ್ಞಾನಮಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶೇಷಾದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಹರೇ ಕೃಷ್ಣ. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಭಗವಂತ ಇಲ್ಲಿವರೆಗೂ ನಾನು ನಿನಗೆ ಎಲ್ಲ ರಹಸ್ಯ ಜ್ಞಾನವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾಯ್ತು. ಎಲ್ಲ ಹೇಳಿದಾದ್ಮೇಲೆ ಇಲ್ಲಿ ಒಂದು ಭಗವಂತನ ಒಂದು ಗುಣವನ್ನ ನಾವು ನೋಡ್ತಾ ಇದ್ವಿ. ಅವನನ್ನ ಆದೇಶ ಕೊಡ್ತಾ ಇಲ್ಲ, ನಾನು ದೇವರು, ನೀನು ಸಾಧಾರಣ ಮನುಷ್ಯ, ನಾನು ಹೇಳಿದ್ದನ್ನು ನೀನ್ ಮಾಡ್ಲೇಬೇಕು ಅಂತ ಅಲ್ಲಿ ಭಗವಂತ ಹೇಳ್ತಿಲ್ಲ. ಏನಂತ ಹೇಳ್ತಾ ಇದ್ದಾನೆ, ಇಲ್ಲಿವರೆಗೂ ನಾನು ನಿನ್ಗೆಲ್ಲ ಹೇಳಿದ್ದಾಯ್ತಪ್ಪ, ಈಗ ನಿನ್ನಿಷ್ಟ ಬಂದಂಗೆ ನೀನ್ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಥಾ ಇಚ್ಛಿಸಿ ತಥಾ ಕುರು ಅಂತ. ನಿನಗೇನು ಮಾಡ್ಬೇಕು ಅನಿಸ್ತಿದೆ ಅದನ್ನ ನೀನ್ ಮಾಡು. ಆದ್ರೆ ನಿನ್ಗೇನ್ ಹೇಳ್ಬೇಕಾಗಿತ್ತು, ವಿಚಾರಗಳು, ಜ್ಞಾನವನ್ನ ಕೊಡ್ಬೇಕಾಗಿತ್ತು, ಅದನ್ನ ನಾನು ಇಲ್ಲಿ ಕೊಟ್ಟಿದ್ದಾಯ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ. ಅರ್ಜುನ ಅದಕ್ಕೇನು ಪ್ರತ್ಯುತ್ತರ ಕೊಡ್ತಾ ಇದ್ದಾನೆ ಅಂತಂದ್ರೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ
ತ್ವತ್ ಪ್ರಸಾದಾನ್ ಮಯಾಚ್ಯುತ ಸ್ಥಿತೋ ಅಸ್ಮಿ ಗತಾ ಸಂದೇಹ ಕರಿಷ್ಯೇ ವಚನಂ ತವ. ಅರ್ಜುನ ಏನಂತ ಹೇಳ್ತಾ ಇದ್ದಾನೆ? ಹರೇ ಕೃಷ್ಣ. ಅರ್ಜುನನು ಹೀಗೆ ಹೇಳಿದನು: ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಥಿತಿಯನ್ನು ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈಗ ಅರ್ಜುನನಿಗೆ ಗೊತ್ತಾಗಿದೆ, ಕೃಷ್ಣ ಅವನು ಬರೀ ಸಖನೋ ಅಥವಾ ಸಂಬಂಧಿಕನೋ ಅಲ್ಲ, ಸ್ವತಃ ಭಗವಂತ ದೇವೋತ್ತಮ ಪರಮಪುರುಷವನ್ನು ಕಣ್ಣೆದುರುಗಡೆ ನಿಂತಿದ್ದಾನೆ. ಮತ್ತೆ ಅವನು ಎಲ್ಲ ಜ್ಞಾನವನ್ನ, ಪರಿಪೂರ್ಣ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾನೆ. ಯಾವ್ದು ಸರಿ, ಯಾವ್ದು ತಪ್ಪು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇಡೀ ಶಾಸ್ತ್ರದ ಜ್ಞಾನವನ್ನು ಅವನಿಗೆ ಉಪದೇಶಿಸಿದ್ದಾನೆ. ಈಗ ಅವನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ಈಗ ಯಾವುದೇ ಒಂದು ಸಂದೇಹ ಇಲ್ಲ, ನನ್ನಲ್ಲಿ ಯಾವುದೇ ಒಂದು ಮೋಹ ಅನ್ನುವಂಥದ್ದಿಲ್ಲ. ಆ ಮೋಹದ ಒಂದು ಪಾಶ, ಅದಕ್ಕೆ ಒಳಗಾಗಿ ಅವನು ವಿಷಾದದಲ್ಲಿ ಮುಳುಗಿದ್ದ. ಈಗ ಅವನಲ್ಲಿ ಅಂತಹ ಒಂದು ವಿಷಾದ ಕೂಡ ಇಲ್ಲ. ಅವನ ಒಂದು ಪ್ರಜ್ಞೆ ಅನ್ನುವಂಥದ್ದು ಮತ್ತೆ ಅದು ಬಂದಿದೆ. ಅವನು ಒಂದು ನಮ್ಮ ಮನಸ್ಸನ್ನ, ದೃಢ ಮನಸ್ಸನ್ನ ಅವನು ಈಗ ಒಂದು ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ, ಅಂದ್ರೆ ಒಂದು ವಿಶ್ವಾಸ, ಆತ್ಮವಿಶ್ವಾಸವನ್ನು ಈಗ ಗಳಿಸ್ಕೊಂಡಿದ್ದಾನೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಭಗವಂತ ಈಗ ನೀನ್ ಅಪ್ಪಣೆ ಏನ್ ಮಾಡ್ತೀಯ ಅದನ್ನ ನಾನು ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ. ನೀನ್ ಹೇಳಿದಾಗೆ ನಾ ಮಾಡ್ತೇನೆ ಅಂತ ಹೇಳಿ ಅರ್ಜುನ ಭಗವಂತನಿಗೆ ಶರಣಾಗತಿ ಭಾವವನ್ನು ತೋರಿಸ್ತಾ ಇದ್ದಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಂ ಈ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋ ಅಸಿಮೆ. ಹರೇ ಕೃಷ್ಣ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಇದು 2ನೇ ಬಾರಿ ಪುನರಾವರ್ತನೆ ಆಗ್ತಾ ಇದೆ. ಯಾಕೆ ಪುನರಾವರ್ತನೆ ಆಗ್ತಿದೆ ಅಂದ್ರೆ ಅದರ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಇಚ್ಛೆಯಂತೆ ನಾ ಮಾಡ್ತೀನಿ ಅಂತ ಅರ್ಜುನ ಹೇಳಿದ್ಮೇಲೆ ಭಗವಂತ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ, ನೀನ್ ಸದಾ ನನ್ನ ಬಗ್ಗೆ ಚಿಂತನೆ, ಅಂದ್ರೆ ನನ್ನ ಸ್ಮರಣೆ ಮಾಡ್ತಾ ಇರು, ನನ್ನ ಭಕ್ತನಾಗು, ನನ್ನನ್ನ ಪೂಜಿಸು, ನನಗೆ ನಮಸ್ಕಾರ ಮಾಡು. ಆಗ ನೀನೇನ್ ಮಾಡ್ತೀಯ, ನೀನ್ ನನ್ನ ಹತ್ರಕ್ಕೆ ಬರ್ತೀಯಾ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಇದನ್ನ ಮಾಡೋದ್ರಿಂದ ಭಗವಂತನಿಗೆ ಆಗ್ಬೇಕಾಗಿರೋದೇನಿಲ್ಲ, ಆದ್ರೆ ಅರ್ಜುನನಿಗೆ, ನಮಗೆ ಆಗ್ಬೇಕಾಗಿರೋದು ತುಂಬಾ ಇದೆ. ಅಂದ್ರೆ ಈ ಒಂದು ಭವಸಾಗರವನ್ನ ದಾಟಬೇಕು ಅಂದ್ರೆ ನಾವು ಸದಾ ಭಗವಂತನ ಸ್ಮರಣೆಯಲ್ಲಿ ಇರಬೇಕು, ಭಗವಂತನ ಭಕ್ತಿ ಕಾರ್ಯವನ್ನು ಮಾಡಬೇಕು. ಆಗ ಮಾತ್ರನೇ ನಾವು ಈ ಭವಸಾಗರವನ್ನ ದಾಟಿ, ಅಂದ್ರೆ ಈ ಅಶಾಶ್ವತವಾದ ಜೀವನ, ಕಷ್ಟಗಳು, ದುಃಖಾಲಯ, ಎಲ್ಲ ಒಂದು ನೋವುಗಳಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ಶಾಶ್ವತವಾದ ಬದುಕನ್ನ, ಆನಂದವಾದ ಬದುಕನ್ನ ಭಗವಂತನ ಜೊತೆಯಲ್ಲಿ ಅದನ್ನ ನಾವು ಪಡಿಲಿಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಭಗವಂತ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ. ನೀನು ನನ್ನ ಭಕ್ತನಾಗು, ನನ್ನನ್ನ ಸದಾ ಚಿಂತನೆ ಮಾಡು, ಅಂದ್ರೆ ಯುದ್ಧ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಯುದ್ಧ ಮಾಡುವಾಗ್ಲೂ ಕೂಡ ಭಗವಂತನ ಸ್ಮರಣೆ ಮಾಡುವಂತ. ಹಾಗೆ ನಾವು ಕೂಡ ಪ್ರತಿದಿನ ನಮ್ಮದೇ ಆದಂತಹ ಒಂದು ಕರ್ತವ್ಯಗಳನ್ನ ಮಾಡ್ತಾ ಇದೀವಿ, ಅದರ ಮಧ್ಯದಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಕೂಡ ಮಾಡ್ತಾ ಇರ್ಬೇಕು. ಅವನ ಒಂದು ನಾಮಸ್ಮರಣೆ ಮಾಡ್ಬೇಕು, ಅವನ ಒಂದು ಸಂಕೀರ್ತನೆ ಮಾಡ್ಬೇಕು. ಆ ಭಕ್ತಿ ಕಾರ್ಯ, ಭಗವಂತನ ಬಗ್ಗೆ ನಾವು ಸದಾ ತಿಳಿಯುವಂತಹ ಜ್ಞಾನವನ್ನು ಬೆಳೆಸ್ಕೊಳ್ಳುವಂಥದ್ದು. ಈ ಕೆಲಸಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ನಾವು ಭಗವಂತನ ಹತ್ರ ಹೋಗೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನ ಸ್ನೇಹಿತನಾಗಿದ್ದ ಕಾರಣದಿಂದ ಅರ್ಜುನನಿಗೆ ಇದನ್ನ ಹೇಳ್ತಾ ಇದ್ದಾನೆ ಅಂತನೂ ಕೂಡ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಹಾಗೆ ನಾವು ಕೂಡ ಭಗವಂತನ ಭಕ್ತರಾಗಿದ್ರೆ ಮಾತ್ರ ಈ ಜ್ಞಾನ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಎಲ್ಲ ಧರ್ಮಗಳನ್ನ ಪರಿತ್ಯಜಿಸಿ, ಅಂದ್ರೆ ಬೇರೆ ಬೇರೆ ಧರ್ಮಗಳು ನಾವು ಇಲ್ಲಿವರೆಗೂ ನಾವು ಅನ್ಕೊಂಡಿರ್ತೀವಿ. ಯಾವುದು ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅದು ಧರ್ಮ, ಅಥವಾ ಇನ್ನೇನೋ ಒಂದು ದೃಢ ಸಂಕಲ್ಪವನ್ನು ನಾವು ಮಾಡಿರ್ತೀವಿ, ನಾನು ಈಗ ಆಗ್ಬೇಕು, ಆಗಾಗ್ಬೇಕು, ಇದೇ ನನ್ನ ಒಂದು ಜೀವನದ ಗುರಿ ಅಂತ ಹೇಳಿ ನಾವೇನೋ ಒಂದು ಗುರಿಗಳನ್ನ ಇಟ್ಕೊಂಡಿದೀವಿ. ಅಂತೆಲ್ಲಾ ಗುರಿಗಳು ಕೂಡ ಬಂಧನಕ್ಕೆ ಕಾರಣ ಆಗುವಂತಹ ಗುರಿಗಳನ್ನೇ ಇಟ್ಕೊಂಡಿದೀವಿ. ಅಂತೆಲ್ಲಾ ಧರ್ಮಗಳನ್ನು ಇಲ್ಲಿ ಬಿಟ್ಟು ನೀ ನನಗೆ ಶರಣಾಗತನಾದ್ರೆ ಸಾಕು, ನಿನ್ನನ್ನ ಎಲ್ಲ ಪಾಪಗಳಿಂದ ನಾನು ಬಿಡುಗಡೆ ಮಾಡ್ತೀನಿ ಅಂತ. ಅಂದ್ರೆ ನೀನು ನಿನ್ನ ಪಾಪಗಳನ್ನ ಕಳ್ಕೊಳ್ಬೇಕು ಅಂತ ಅದಕ್ಕೇನು ಪ್ರಯತ್ನ ಪಡ್ಬೇಕಾಗಿಲ್ಲ. ನೀನ್ ನನಗೆ ಶರಣಾಗತಿನ ಹೊಂದಿದ್ರೆ ಸಾಕು, ನಿನ್ನೆಲ್ಲ ಪಾಪಗಳು ಅದು ನಾಶವಾಗುತ್ತೆ, ಮತ್ತೆ ನೀನು ಎಲ್ಲದರಿಂದ ಮುಕ್ತನಾಗ್ತೀಯ. ಅಂದ್ರೆ ನಾನು ಭಗವಂತ ಅಂತಹ ಒಂದು ಶರಣಾಗತಿಯನ್ನು ಹೊಂದಿದಂತಹ ಒಂದು ಜೀವಾತ್ಮನನ್ನ ಭಗವಂತನ ಹತ್ರಕ್ಕೆ ಅವನು ಕರೆಸ್ಕೊಳ್ಳುವಂತಹ ಒಂದು ಎಲ್ಲ ಜವಾಬ್ದಾರಿ ಅದು ಅವನದೇ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ.
ನೀ ಹೆದರ್ಕೊಳ್ಬೇಡ ಅಂತೇಳಿ ತಿಳಿಸ್ತಾ ಇದ್ದಾನೆ. ನಾಥ ಇದಂ ತೇ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಾ ಚಾಶುಷ್ ನಾ ಚಾಶುಶ್ರೂಷವೇ ವಾಚ್ಯಂ ನಾಚಾ ಮಾಮ್ಯೋ ಅಭ್ಯಸೂಯತಿ. ಹರೇ ಕೃಷ್ಣ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಇಲ್ಲಿ ಅರ್ಜುನ ಭಗವಂತನ ಶುದ್ಧ ಭಕ್ತ ಮತ್ತೆ ಅವನ ಸ್ನೇಹಿತ. ಆ ಕಾರಣದಿಂದ ಇಲ್ಲಿ ಭಗವಂತ ಈ ರಹಸ್ಯ ಜ್ಞಾನವನ್ನ ಅವನಿಗೆ, ಈ ಶಾಸ್ತ್ರ ಜ್ಞಾನವನ್ನ ತಿಳಿಸ್ಕೊಟ್ಟ. ಆದ್ರೆ ಯಾರು ಭಗವಂತನ ಭಕ್ತರಲ್ಲ, ಯಾರು ಭಗವಂತನನ್ನ ದ್ವೇಷಿಸ್ತಾರೆ ಅಂತವರಿಗೆ ಈ ಜ್ಞಾನವನ್ನ ತಿಳಿಸಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಏನಂತಂದ್ರೆ, ಯಾರು ಅಭಕ್ತರಿರ್ತಾರೆ, ಭಗವಂತನ ದ್ವೇಷಿಸ್ತಾರೆ, ಅವ್ರ ಹತ್ರ ಹೋಗಿ ಈ ವಿಷಯವನ್ನ ನಾವು ಹೇಳಿದಾಗ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳಿದಾಗ ಅವ್ರು ಅದನ್ನ ಒಪ್ಪೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಅವ್ರು ಏನ್ ಮಾಡ್ತಾರೆ, ಭಗವಂತನನ್ನ ಅವರು ಹೀಯಾಳಿಸುವಂತ ಕೆಲಸದಲ್ಲಿ ತೊಡಗ್ತಾರೆ. ಅವೆಲ್ಲವೂ ಕೂಡ ಮಹಾಪಾಪ, ಘೋರ ಪಾಪ ಕಾರ್ಯಗಳು. ಅಂತಹ ಪಾಪ ಕಾರ್ಯಗಳು ಆ ವ್ಯಕ್ತಿ ಮಾಡುವಂತೆ ನಾವು ಪ್ರಚೋದನೆ ಕೊಟ್ಟ ಹಾಗೆ ಆಗುತ್ತೆ. ಅದರಿಂದ ನಮಗೂ ಕೂಡ ಆ ಒಂದು ಕರ್ಮ ಬಂಧನ ಅನ್ನುವಂಥದ್ದಾಗುತ್ತೆ. ನಾವು ಕೂಡ ಪಾಪಿಗಳಾಗ್ತೀವಿ. ಆ ಕಾರಣದಿಂದ ಯಾರು ಭಗವಂತನನ್ನ ದ್ವೇಷಿಸ್ತಾರೆ ಅಂತವ್ರ ಹತ್ರ ಇನ್ನಷ್ಟು ಮತ್ತಷ್ಟು ಅವ್ರು ಭಗವಂತನನ್ನ ದ್ವೇಷಿಸುವಂತೆ ಅವ್ರ ಹತ್ರ ಹೋಗಿ ಭಗವಂತನ ವಿಚಾರಗಳನ್ನ ಹೇಳೋದಕ್ಕೆ ಹೋಗ್ಬೇಡಿ ಅಂತ ಅಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾ ಇದಂ ಪರಂ ಗುಹ್ಯಂ ಮದ್ಭಕ್ತ್ವೇ ಅಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಂ ಏವೈಷ್ಯತಿ ಸಂಶಯಃ. ಹರೇ ಕೃಷ್ಣ. ಈ ಪರಮ ರಹಸ್ಯಗಳನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂತಿರುಗಿ ಬರುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಈಗ 18 ದಿನಗಳ ಭಗವದ್ಗೀತೆ ತರಗತಿಯನ್ನು ನೀವೆಲ್ಲ ಕೇಳಿದ್ದೀರಾ. ಈಗ ಯಾರೆಲ್ಲ ನಿಮ್ಗೆ ತಿಳಿದಿದ್ದಾರೆ ಅವರಿಗೆ ಈ ಒಂದು ಜ್ಞಾನವನ್ನ ಪಡೆಯುವಂತಹ ಅವಕಾಶವನ್ನ ನೀವು ಕೂಡ ಅವ್ರಿಗೆ ಮಾಡ್ಬೇಕು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಹೇಳೋದ್ರಿಂದ ನೀವು ಈ ರೀತಿ ಭಗವದ್ಗೀತೆ ತರಗತಿಗಳು ನಡೀತಿದೆ, ಅದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ, ಜ್ಞಾನವನ್ನ ಬೆಳೆಸ್ಕೊಳ್ಳಿ, ನೀವು ಕೂಡ ಕ್ಲಾಸ್ ಜಾಯ್ನ್ ಆಗಿ ಅಂತ ಹೇಳಿ ನೀವು ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡೋದ್ರಿಂದ ಭಗವಂತ ಎಂತಹ ಒಂದು ವರಗಳನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ, ಭಗವಂತನ ಭಕ್ತಿ ಸೇವೆ ಮಾಡುವ ಅವಕಾಶ ನಿಮ್ಗೆ ಸಿಗುತ್ತೆ. ಮತ್ತೆ ಕೊನೆಯಲ್ಲಿ ಅಂದ್ರೆ ಈ ಒಂದು ಕೊನೆ ಅಂದ್ರೆ ಜೀವನದ ಕೊನೆಯಲ್ಲಿ ನೀವು ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಭಗವಂತ ನಿಮ್ಗೆ ಸಹಾಯ ಮಾಡ್ತಾನೆ ಅಂತ ಈ ಶ್ಲೋಕದ ಮೂಲಕ ನಮ್ಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ನಾಚಾ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯ ಕೃತ್ತಮಃ ಭವಿತಾ ನಾಚಾಮಿ ತಸ್ಮಾತ್ ಅನ್ಯ ಪ್ರಿಯಾತರೋ ಭುವಿ. ಹರೇ ಕೃಷ್ಣ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ. ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಪ್ರಭುಪಾದರ ಒಂದು ಉದಾಹರಣೆಯನ್ನು ಇಟ್ಕೊಡ್ತಾ ಇದ್ದಾರೆ. ಅಂದ್ರೆ ಯಾರು ಈ ಭೌತಿಕ ಬಂಧನದಲ್ಲಿ ಸಿಲುಕಿಕೊಂಡು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತವರನ್ನ ಈ ಭೌತಿಕ ಭವಸಾಗರವನ್ನ ದಾಟಿಸುವಂತ ಕೆಲಸವನ್ನ ಪ್ರಭುಪಾದರು ಅವರು ಜೀವನದ ಕೊನೆ ಉಸಿರಿನವರೆಗೂ ಅದನ್ನ ಮಾಡಿದ್ರು. ಅಂತಹ ಭಕ್ತರು ಭಗವಂತನಿಗೆ ತುಂಬಾ ಪ್ರಿಯರಾದವರು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂತವರಿಗಿಂತ ಪ್ರಿಯರಾದವರು ಮುಂದೆನೂ ಇರ್ಲಿಲ್ಲ, ಹಿಂದೆನೂ ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವನ ಭಕ್ತರು ಭಗವಂತ ಅವನು ಭಕ್ತವತ್ಸಲ, ಅವನ ಭಕ್ತರ ಒಂದು ಪ್ರೀತಿ, ಅವನಿಗೆ ತುಂಬಾ ಭಕ್ತರು ಅಂದ್ರೆ ತುಂಬಾ ಇಷ್ಟ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಭಗವಂತನ ಈ ಭಕ್ತಿ ಕಾರ್ಯದಲ್ಲಿ ತೊಡಗ್ತಾರೆ, ಇತರರನ್ನು ಕೂಡ ಭಕ್ತಿ ಮಾರ್ಗಕ್ಕೆ ತರ್ತಾರೆ ಅಂತವರು ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದ್ದೇಶ್ಯತೆ ಚಾಯ ಇಮಂ ಧರ್ಮ್ಯಂ ಸಂವಾದಂ ಆವಯುಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಂ ಇತಿ ಮೇ ಮತಿಃ. ಹರೇ ಕೃಷ್ಣ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಅಂದ್ರೆ ಇಲ್ಲಿ ಯಾರೆಲ್ಲ ಹರೇ ಕೃಷ್ಣ ಮಾತಾಜಿ 18 ದಿನಗಳ ಕಾಲ 26 ಜನ ಕೂತು ಇಲ್ಲಿ ಸದಾ ಅಂದ್ರೆ ಈ ಒಂದು ಭಗವದ್ಗೀತೆಯ ಒಂದು ವಿಷಯವನ್ನ 18 ಅಧ್ಯಾಯಗಳನ್ನ ಪರಿಪೂರ್ಣವಾಗಿ ಯಾರೆಲ್ಲ ಕೇಳಿದಿರಿ ಅಥವಾ ಯಾರೆಲ್ಲ ಇದನ್ನ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಅವರ ಬುದ್ಧಿಶಕ್ತಿಯಿಂದ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಭಗವಂತನ ಪೂಜೆನ ನಾವು ಯಾವ ರೀತಿಯಲ್ಲೆಲ್ಲ ಮಾಡ್ಬೋದು ಅಂತ ಅಂದ್ರೆ ಬುದ್ಧಿಶಕ್ತಿಯ ಮೂಲಕ ಕೂಡ ನಾವು ಭಗವಂತನ ಆರಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ.
ಅದನ್ನೇ ಇಲ್ಲಿ ಸ್ವಾಧ್ಯಾಯ ಅಧ್ಯಯನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಾಧ್ಯಾಯನ ಯಜ್ಞ ಅಂತ ಅಂದ್ರೆ ನಾವು ಮಾಡುವಂಥದ್ದು ಕೂಡ ಒಂದು ಯಜ್ಞನೇ ಆಗುತ್ತೆ. ಇಲ್ಲಿ ಈ ಯಜ್ಞದಲ್ಲಿ ಪಾಲ್ಗೊಂಡಿರುವಂತ ಎಲ್ಲರಿಗೂ ಕೂಡ ತುಂಬಾ ತುಂಬಾ ಅಭಿನಂದನೆಗಳು. ನೀವು ಈ ಒಂದು ಜ್ಞಾನದ ಲಾಭವನ್ನು ಪಡಿತಾ ಇದ್ದೀರಾ. ಆದ್ರೆ ನಿಮ್ಮ ಪ್ರತಿ ಸತಿ ಈ ಒಂದು ಜ್ಞಾನವನ್ನ ನಾವು ಒಂದೇ ಸತಿ ಕೇಳಿ ಅಲ್ಲಿಗೆ ನಿಲ್ಲಿಸಬಾರ್ದು, ಮತ್ತೆ ಮತ್ತೆ ಕೇಳಬೇಕು, ಪ್ರತಿದಿನ ಕೇಳಬೇಕು ಅಂತ ಹೇಳ್ತಾರೆ. ಆ ರೀತಿ ಕೇಳೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಇರುವಂತಹ ಹೃದಯದಲ್ಲಿ ಇರುವಂತಹ ಎಲ್ಲ ಅಜ್ಞಾನ ಅದು ಕಲ್ಮಶಗಳು ನಾಶ ಆಗುತ್ತೆ ಅನ್ನೋದನ್ನಲ್ಲಿ ತಿಳಿತಾ ಇದೀವಿ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾತ್ ಅಪಿ ಯೋ ನರಃ ಸೋ ಅಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಹರಿ ಕೃಷ್ಣ. ಇದನ್ನು ಇದನ್ನು ಶ್ರದ್ಧೆಯಿಂದ ಮತ್ತು ಕೇಳುವ ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ. ಪುಣ್ಯ ಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಧನ್ಯವಾದಗಳು ಪ್ರಭುಜಿ. ಇಲ್ಲಿ ಏನಂತ ಹೇಳ್ತಾ ಇದ್ರೆ, ಇಷ್ಟು 18 ಅಧ್ಯಾಯಗಳನ್ನ ಯಾರು ಶ್ರದ್ಧೆಯಿಂದ ಕೇಳಿದ್ರು ಮತ್ತೆ ಭಗವಂತನ ಮೇಲೆ ಯಾವುದೇ ರೀತಿಯ ಒಂದು ಅಸೂಯೆ ಅನ್ನುವಂತಹ ಭಾವ ಅವರಲ್ಲಿ ಇರ್ಲಿಲ್ಲ. ಅಂದ್ರೆ ಅಸೂಯೆ ಅಂತಂದ್ರೆ ಭಗವಂತನನ್ನ ಮನುಷ್ಯನ ಒಂದು ಸಾಧಾರಣ ಮನುಷ್ಯನ ರೂಪದಲ್ಲಿ ಕಾಣುವಂಥದ್ದು. ಅಂದ್ರೆ ಕೃಷ್ಣ ಅಂತಂದ್ರೆ ಒಬ್ಬ ಐತಿಹಾಸಿಕ ವ್ಯಕ್ತಿ ಏನಂತ ಹೇಳುವಂಥದ್ದು. ಅಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ದಿರ ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಂಡು ಯಾರು ಇದನ್ನ ಕೇಳಿದ್ರು, ಭಗವದ್ಗೀತೆ ಜ್ಞಾನವನ್ನ ಕೇಳಿದ್ರು, ಅವರು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತರಾಗಿದ್ದಾರೆ. ಮತ್ತೆ ಅವರು ಭಗವಂತನ ಒಂದು ಧಾಮ ವೈಕುಂಠ ಲೋಕಗಳಿಗೆ ಅವರು ಹೋಗ್ತಾರೆ ಅನ್ನೋದನ್ನಲ್ಲಿ ಈ ಶ್ಲೋಕದ ಮೂಲಕ ಭಗವಂತ ನಮಗೆ ತಿಳಿಸ್ತಾ ಇದ್ದಾನೆ. ಸಂಜಯ ಉವಾಚ ಇತಿ ಅಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯಂ ಅಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ ರಾಜನ್ ಸಂಸ್ಮೃತ್ಯ ಸಂವಾದಂ ಇಮಂ ಅದ್ಭುತಂ ಕೇಶವಾರ್ಜುನ ಯೋ ಪುಣ್ಯಂ ಪೃಶ್ಯಾಮಿ ಚ ಮುಹುರ್ಮುಹು. ಸಂಜಯ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ, ಇಲ್ಲಿ ಇಬ್ಬರು ಮಹಾತ್ಮರು ಕೃಷ್ಣ ಮತ್ತೆ ಅರ್ಜುನ ಇವರ ಸಂಭಾಷಣೆ ಅದನ್ನ ಅಲ್ಲಿ ಸಂಜಯನು ಕೂಡ ಕೇಳ್ತಾ ಇದ್ದಾನೆ. ಈ ಒಂದು ಸಂವಾದ ಎಂತಹ ಒಂದು ಅದ್ಭುತವಾದದ್ದಾಗಿತ್ತು ಅಂತಂದ್ರೆ ಅವನಿಗೆ ಅದನ್ನ ಕೇಳಿ ಅವನಲ್ಲಿ ರೋಮಾಂಚನ ಆಗ್ತಾ ಇದೆ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಆ ಒಂದು ಕೃಪೆ ಅವನಿಗೆ ಹೇಗೆ ಸಿಕ್ತು, ಅವನು ಹೇಗೆ ಅದನ್ನ ನೋಡಕ್ಕಾಯ್ತು, ಅವರ ಒಂದು ಸಂವಾದವನ್ನ ಹೇಗೆ ಕೇಳಲಿಕ್ಕಾಯ್ತು? ವ್ಯಾಸರ ಕೃಪೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ, ವ್ಯಾಸರ ಕೃಪೆಯಿಂದ ನಾನು ಈ ಅದ್ಭುತವಾದ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಮತ್ತೆ ಅರ್ಜುನನ ಅಂದ್ರೆ ಕೃಷ್ಣನೇ ಸ್ವತಃ ಅರ್ಜುನನಿಗೆ ಹೇಳ್ತಿರ್ಬೇಕಾದ್ರೆ ನೇರವಾಗಿ ಇದನ್ನ ಕೇಳಿದ್ದೀನಿ. ಆ ಒಂದು ಭಾಗ್ಯ ವ್ಯಾಸರ ಕೃಪೆಯಿಂದ ನನಗೆ ಸಿಕ್ಕಿತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅರಸನೇ ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನ ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡ್ತಾ ಇದ್ದೀನಿ. ಪ್ರತಿ ಕ್ಷಣವೂ ನನಗೆ ರೋಮಾಂಚನ ಆಗ್ತಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಸಂಜಯ ಸತ್ವಗುಣದಲ್ಲಿದ್ದಾನೆ. ಆ ಕಾರಣದಿಂದ ಅವನಿಗೆ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನುವಂಥದ್ದು ಅವನಿಗೆ ಮನದಟ್ಟಾಗಿದೆ. ಆ ಕಾರಣದಿಂದ ಅವನಿಗೆ ಇಲ್ಲಿ ರೋಮಾಂಚನ ಕೂಡ ಆಗ್ತಿದೆ. ಆದ್ರೆ ಇದನ್ನೆಲ್ಲ ಕೇಳಿದಂತಹ ಧೃತರಾಷ್ಟ್ರನಿಗೆ ಯಾವುದೇ ವ್ಯತ್ಯಾಸ ಅವನಲ್ಲಿ ಆಗ್ತಿಲ್ಲ. ಆಗಿದ್ರೆ ಆ ಯುದ್ಧವನ್ನು ಆ ಕೂಡಲೇ ಅವನು ನಿಲ್ಲಿಸಬಹುದಾಗಿತ್ತು ರಾಜನಾಗಿ, ಆದ್ರೆ ಅದನ್ನ ಅವನು ಮಾಡೋದಿಲ್ಲ. ತಚ್ಚ ಸಂಸ್ಮೃತ್ಯ ರೂಪಂ ಅತಿ ಅದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಒಂದು ರೋಮಾಂಚನ ಅನ್ನುವಂಥದ್ದು, ಆ ಸಂತೋಷ ಆನಂದ ಅನ್ನುವಂಥದ್ದು ಸಂಜಯನಿಗೆ ಆಗ್ತಿದೆ. ಅದನ್ನೇ ಅವನು ಹೇಳ್ತಾ ಇದ್ದಾನೆ. ಆ ಭಗವಂತನ ರೂಪ ಅಂದ್ರೆ ಅವನ ಎಲ್ಲ ರೂಪಗಳನ್ನು ಅವನು ನೋಡಿದ್ದಾನೆ. ವಿಶ್ವರೂಪವನ್ನ ನೋಡಿದ್ದಾನೆ, ಅವನ ವಿಷ್ಣು ರೂಪವನ್ನ ನೋಡಿದ್ದಾನೆ, ಕಾಲರೂಪವನ್ನ ನೋಡಿದ್ದಾನೆ, ಅವನ ಒಂದು ವೈಯಕ್ತಿಕ ರೂಪ ಕೃಷ್ಣ ರೂಪವನ್ನು ಕೂಡ ಅವನು ನೋಡಿದ್ದಾನೆ. ಈ ಎಲ್ಲವನ್ನು ಕೂಡ ಅವನು ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಇದ್ದಾನೆ. ಮಾಡಿದಷ್ಟು ಅವನಿಗೆ ಆ ಒಂದು ಸಂತೋಷ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ಆಗ್ತಿದೆ. ಅದನ್ನ ರಾಜನ ಮುಂದೆ ಹೇಳ್ಕೊತಾ ಇದ್ದಾನೆ. ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತದೆ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಭಗವಂತ ಅಂದ್ರೆ ಸಂಜಯ್ ಹೇಳ್ತಾ ಇದ್ದಾನೆ, ಭಗವಂತ ಎಲ್ಲಿರ್ತಾನೆ ಅಲ್ಲಿ ಭಕ್ತ ಎಲ್ಲಿ ಭಗವಂತನ ಜೊತೆಲಿ ಭಕ್ತನಿದ್ದಾನೆ. ಆ ಭಗವಂತ ಮತ್ತೆ ಭಕ್ತನ ಒಂದು ಕಾಂಬಿನೇಷನ್ ಎಲ್ಲಿರುತ್ತೆ ಅಲ್ಲಿ ಗ್ಯಾರಂಟಿ ಅಲ್ಲಿ ಅಂದ್ರೆ ಒಂದು ಸಿರಿ, ಸಂಪತ್ತು, ವಿಜಯ, ಅಸಾಧಾರಣವಾದ ಶಕ್ತಿ, ನೀತಿ ಇವೆಲ್ಲವೂ ಕೂಡ ಇರುತ್ತೆ. ಅಂದ್ರೆ ಇದೆಲ್ಲ ನಮ್ಗೆ ಬೇಕು ಅಂತಂದ್ರೆ, ನಮ್ಗೆ ವಿಜಯ ಬೇಕು, ನಮ್ಗೆ ಅಸಾಧಾರಣ ಶಕ್ತಿ ಬೇಕು, ಆ ಒಂದು ಸಿರಿ ಸಂಪತ್ತು ಬೇಕು ಅಂತ ಯಾರಾದ್ರೂ ಆ ರೀತಿ ಒಂದು ಬೈಕ್ ಇಟ್ಕೊಂಡಿದ್ರು ಸರಿ, ಭಗವಂತನ ಭಕ್ತಿ ಮಾಡಿ, ನೀವು ಭಕ್ತರಾಗಿ ಮತ್ತೆ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿ ಭಗವಂತನ ಪ್ರೀತಿಯನ್ನ ಗಳಿಸಿದ್ರಿ ಅಂತಂದ್ರೆ ನಿಮ್ಮ ಹತ್ರ ಈ ಎಲ್ಲ ವಿಷಯಗಳು ಕೂಡ ಸಾಧಾರಣವಾಗಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ವಿಜಯ ಅನ್ನುವಂಥದ್ದು, ಸಿರಿ ಅನ್ನುವಂಥದ್ದು, ಅಸಾಧಾರಣ ಶಕ್ತಿ, ನೀತಿ ಇವುಗಳು ಕೂಡ ಸದಾ ಅಂತವರ ಜೊತೆಯಲ್ಲಿ ಇರುತ್ತೆ ಅನ್ನೋದನ್ನ ಇಲ್ಲಿ ಆ ಸಂಜಯ ಕೂಡ ಅಭಿಪ್ರಾಯ ಪಡ್ತಾ ಇದ್ದಾನೆ. ಆ ಒಂದು ಅಭಿಪ್ರಾಯವನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾನೆ. ಇಲ್ಲಿಗೆ ಈ ಭಗವದ್ಗೀತೆ 18 ಅಧ್ಯಾಯಗಳು ಪರಿಪೂರ್ಣ ಆಗಿದೆ. ಎಲ್ಲರನ್ನು ಕ್ಷಮಿಸಿ ನನ್ನನ್ನ ಅಂದ್ರೆ ನಾನು ತುಂಬಾ ಸಮಯ, ಸ್ವಲ್ಪ ಹೆಚ್ಚು ಸಮಯ ತಗೊಂಡ್ವಿ, ಯಾಕಂದ್ರೆ 78 ಶ್ಲೋಕಗಳು, ಇದು ತುಂಬಾ ದೊಡ್ಡ ಅಧ್ಯಾಯ. ಆದಷ್ಟು ಬೇಗ ಮುಗಿಸೋ ಪ್ರಯತ್ನ ಪಟ್ಟೆ, ಆದ್ರೂ ಕೂಡ ಅದು ಅರ್ಧ ಗಂಟೆ ಹೆಚ್ಚೇ ತಗೊಂಡಿದೆ. ಎಲ್ಲರೂ ಏನಂತ ಹೇಳ್ತಾರೆ, ತಾಳ್ಮೆಯಿಂದ ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಹರೇ ಕೃಷ್ಣ. ಆಜ್ಞಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜಯ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜಯ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಎಲ್ಲರೂ ಮತ್ತೆ ಲೆವೆಲ್ 2 ದಯವಿಟ್ಟು ಮುಂದುವರಿಸಿ, 2ನೇ ಹಂತವನ್ನು ಕೂಡ ಕ್ಲಾಸ್ ಜಾಯ್ನ್ ಆಗಿ. ಇಲ್ಲಿವರೆಗೂ ನೀವು ಕೇಳಿದ್ದು ಬರೀ ಅದೇನಂತ ಹೇಳ್ತಾರೆ ಫಿಲಮ್ದು ಟ್ರೇಲರ್ ಅಷ್ಟೇ. ಇದನ್ನ ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ನಿಮ್ಗೆ 1 ವರ್ಷ ಸಮಯ ಹಿಡಿಯುತ್ತೆ. ನೀವು ಆ ಆಸಕ್ತಿನ ಹೆಚ್ಚು ಬೆಳೆಸ್ಕೊಳ್ಳಿ, ಮತ್ತೆ ಪ್ರತಿದಿನ ಭಗವದ್ಗೀತೆ ಕೇಳುವ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಭಗವಂತನ ಕೃಪೆ ನಮ್ಗೆ ಸಿಗುತ್ತೆ. ಎಲ್ಲರೂ ಲೆವೆಲ್ 2ಗೂ ಕೂಡ ಜಾಯ್ನ್ ಆಗಿ ಅಂತ ಎಲ್ಲರನ್ನ ವಿನಂತಿಸ್ಕೊತಾ ಇದ್ದೀನಿ. ಹರೇ ಕೃಷ್ಣ. ಚಂದ್ರ ಮಾತಾಜಿ ಹರೇ ಕ್ಷಮಿಸಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದುವರಿಸಿ ಹರೇ ಮಾತಾಜಿ, ಕೃಷ್ಣ. ಮುಂದುವರಿಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಸೇಮ್ ಮಾತಾಜಿ 18.66 66. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಹರೇ ಕೃಷ್ಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿನೋದ್ ಪ್ರಭುಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಪ್ರಭುಜಿ. ಅಂಕಿತ HK ಮಾತಾಜಿ. ಅಂಕಿತ HK ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದರ್ಶನ್ ಪ್ರಭುಜಿ. ದರ್ಶನ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಅವ್ರು ಹೇಳ್ತಾ ಇದ್ರು, ಅಂಕಿತಾ ಮಾತಾಜಿ ಹೇಳ್ಸಿ. ವಾಯ್ಸ್ ಕೇಳ್ತಾ ಇಲ್ಲ ಮಾತಾಜಿ ಅವ್ರದ್ದು, ಪ್ರಭುಜಿ ಅವ್ರದ್ದು. ಅಂಕಿತಾ ಮಾತಾಜಿ ಹೇಳಿ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂಕಿತ ಮಾತಾಜಿ ವಾಯ್ಸ್ ಕೇಳ್ತಾ ಇಲ್ಲ ನಿಮ್ದು. ದರ್ಶನ್ ಪ್ರಭುಜಿ ಹೇಳಿ ಪ್ರಭುಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂಕಿತ ಮಾತಾಜಿ ಹೇಳಿ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ ಇವಾಗ? ಈಗ ಕೇಳ್ತಿದೆ, ಹೇಳಿ ಮಾತಾಜಿ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶ್ಲೋಕ ಓದಿ ಮಾತಾಜಿ. ಸರ್ವಧರ್ಮನ್ ಪರಿತ್ಯಜ ವಾಂ ಏಕಂ ಶರಣಂ ವ್ರಜ
ಅಹಂ ತಾತ್ವಂ ಸರ್ವ ಪಾಪೇಭ್ಯೋ ಮೋಕ್ಷ ಅಹಂ ತ್ವಾಂ ಇಷ್ಯಾಮಿ ಮಾ ಶುಚಃ. ಅಹಂ ತ್ವಾಂ ಸರ್ವಂ ಪಾಪೇಭ್ಯೋ ಅಹಂ ತಾತ್ವ ಸರ್ವ ಪಾಪೇಭ್ಯೋ 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 ಮೋಕ್ಷಯಿಷ್ಯಾಮಿ ಮೋಕ್ಷಯಿಷ್ಯಾಮಿ ತ್ವಾಂ ಶುಚಃ. ಮಾ ಶುಚಿ. ಹರೇ ಕೃಷ್ಣ ಮಾತಾಜಿ. ದರ್ಶನ್ ಪ್ರಭುಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ದಿಶಾ ಪೂಜಾರಿ ಮಾತಾಜಿ. ದಿಶಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ದಿಶಾ ಮಾತಾಜಿ. ಗೋವಿಂದ ಪ್ರಭುಜಿ. ಗೋವಿಂದ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜ್ಯೋತಿ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ಓದಿ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ಹೇಳಿ ಮಾತಾಜಿ. ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಕನಕಲತಾ ಮಾತಾಜಿ ಹರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಕನಕಲತಾ ಮಾತಾಜಿ. ನಯನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಧನ್ಯವಾದಗಳು. ರಾಧೆ ಕೃಷ್ಣ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರಿಯಲ್ಮಿ RMX 3998 ಮಾತಾಜಿ. ರಿಯಲ್ಮಿ RMX 3998. ಸೀತಾ ಸುಭಾಷಿಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸುಜಾತ ಮಾತಾಜಿ ನೀವು ಓದಿದ್ರಾ? ಓದ್ಬೇಕು ಮಾತಾಜಿ. ಓದಿ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿಕೇಶ್ ರಾಜ್ ಪ್ರಭುಜಿ. ಸರ್ವಧರ್ಮಾನ್ ಪರಿತ್ಯಾಜ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಪ್ರಭುಜಿ. ಗೋವಿಂದ ಹರೇ ಪ್ರಭುಜಿ. ಕೃಷ್ಣ ಮಾತಾಜಿ. ಗೋವಿಂದ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ದಿಶಾ ಮಾತಾಜಿ. ಪವಿತ್ರ ಮಾತಾಜಿ. ಪವಿತ್ರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ. ಹರೇ ಕೃಷ್ಣ ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತಾ ಮಾತಾಜಿ? ಮುಗೀತು ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಭರತ ಮಾತಾಜಿ ಹರೇ ಕೃಷ್ಣ. ಎಲ್ಲರಿಗೂ ಚಂದನ ಮಾತಾಜಿ ತುಂಬಾ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಬಂದಂತ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಒಂದು ಆಧ್ಯಾತ್ಮಿಕ ಪ್ರಯಾಣ ಇಲ್ಲಿಗೆ ನಿಲ್ಲದೇ ಇರಲಿ, ಮುಂದುವರಿಲಿ ಅಂತ ಆಶಿಸ್ತೀನಿ. ಎಲ್ಲರೂ 11 ಜಾಯ್ನ್ ಆಗಿ ಭಗವದ್ಗೀತೆಯನ್ನ ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿ. ಹರೇ ಕೃಷ್ಣ.
ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ ಒಂದ್ ಮಾತಾಜಿ, ಕ್ವಶನ್ ಹರೇ ಕೃಷ್ಣ. ಡೌಟ್ ಇತ್ತು ಹೇಳಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ಲೆವೆಲ್ 2 ಮಾತಾಜಿ ಕ್ಲಾಸ್ ಯಾವಾಗಿಂದ ಸ್ಟಾರ್ಟ್ ಮಾತಾಜಿ? ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಮಾತಾಜಿ. ಗ್ರೂಪ್ ಅಲ್ಲಿ ಲಿಂಕ್ ಆಗ್ತದೆ, ನಿಮ್ಗೆ ಜಾಯಿನ್ ಆಗಿದ್ದಾರೆ. ಓಕೆ ಮಾತಾಜಿ. ಮಾತಾಜಿ ಇವತ್ತ ಬುಕ್ಸ್ ಓದ್ತಿದ್ದಾಗ ಒಂದು ಬಂತು ಮಾತಾಜಿ, ಅಧೋಲೋಕ ಮತ್ತೆ ಊರ್ಧ್ವಲೋಕ ಅಂತದ ಅರ್ಥ ಆಗ್ಲಿಲ್ಲ ನಂಗೆ. ಊರ್ಧ್ವಲೋಕ ಅಂತಂದ್ರೆ ಮಾತಾಜಿ 7 ಭೂಮಿ ಮೇಲೆ, ಅಂದ್ರೆ ಈ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಬರುತ್ತೆ. ಭೂಮಿಯಿಂದ ಮೇಲೆ 7 ಲೋಕ, ಮತ್ತೆ ಪಾತಾಳ ಲೋಕಗಳು ಕೂಡ 7 ಲೋಕಗಳಿರುತ್ತೆ. ಅಧೋಲೋಕಗಳು ಅಂದ್ರೆ ಪಾತಾಳದ ಲೋಕಗಳು, ಊರ್ಧ್ವ ಲೋಕಗಳು ಅಂದ್ರೆ ಈ ಒಂದು ಪುಣ್ಯ ಮಾಡಿರುವಂತವ್ರು ಹೋಗುವಂತ ಸ್ವರ್ಗ ಲೋಕಗಳು, ಅದನ್ನ ಊರ್ಧ್ವ ಲೋಕಗಳು ಅಂತ ಕರೀತಾರೆ. ಬ್ರಹ್ಮಲೋಕ, ಸತ್ಯಲೋಕ, ತಪೋಲೋಕ, ಸ್ವರ್ಗಲೋಕ ಇವೆಲ್ಲ ಕೂಡ ಊರ್ಧ್ವ ಲೋಕಗಳು. ಅತ್ತಲ, ವಿತ್ತಲ, ಸುತ್ತಲ, ತಲಾತಲ, ಪಾತಾಳ ಇವೆಲ್ಲ ಕೂಡ ಅಧೋಲೋಕಗಳು. ಎಷ್ಟ್ ಲೋಕಗಳು ಇರ್ತಾವ ಮೇಡಮ್? ಅಧೋಲೋಕಗಳು ಎಷ್ಟಿರ್ತಾವ? ಅಧೋಲೋಕಗಳು 7 ಇರುತ್ತೆ ಮಾತಾಜಿ. ಊರ್ಧ್ವ ಲೋಕಗಳು ಕೂಡ 7 ಇರುತ್ತೆ. 14 ಲೋಕಗಳು ಉಂಟು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಇವತ್ತಿನ ಒಂದು ತರಗತಿನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.